ಟಾಪ್ ಮೆಸೇಜ್ ಆಲ್ ಮೆಸೇಜ್ ಏರ್ ಬರ್ತಿರುಕ ಏರ್ಲ ಬತ್ತಿಡ್ಡೆ ಇಟ್ಟೆ ಇಲ್ಲ ಹಾಯ್ ಹಲೋ ಹಾಯ್ ಬರ್ತಾಯಿ ಮೆಲ್ಲದಿಲ್ಲ ಅವಜಿ ಕಾಪಿ ರೈಟ್ ಬರ್ಬೋದು ಮಾರ್ರೆ ಮ್ಯೂಟ್ ಮಲ್ಪ್ಲೆ ಮಾರ್ರೆ ಹೊಂಡ ಆಗ್ತಾವ ಜಾ ಹಲೋ ಹಾಯ್ ವೆಲ್ಕಮ್ ಹಾಯ್ ಹಾಯ್ ಸುಮಾರು ದಿನ ಆಡ್ಬೇಕಲ್ಲ ಈ ಮಂದನಂತ ಅಂಚದು ಏರ್ಲ ಬರೋದಿಚ್ಚೇರು ಏರಾತು ಒಂದು ಲಿರ್ಕುಲೋ ಅಂತ ಹಲೋ ಯಾರಿದ್ದೀರಾ ಬನ್ನಿ ಚಾಲ್ ಮಂತ್ ಬರಲಿ ಒಂದು ಚಾಲ್ ಮಂತ್ ಬರಲಿ ಯಾರಿದ್ದೀರಾ ಬನ್ನಿ ಮಾತಾಡಿ ಐಡಲ್ ಇದ್ದೀರಾ ತುಂಬ ದಿನ ಆದಮೇಲೆ ಲೈವ್ ಮಾಡಿದ್ದೀನಿ ಬನ್ನಿ ಹೌದಾ ಹಾಂ ಹಲೋ ಹಾಯ್ ಹಾಯ್ ಹಾಂ ಇದೆಂಥದಪ್ಪ ಹಾಯ್
ಹಲೋ ಹಾಯ್, ಯಾರಿದ್ದೀರಾ ಬನ್ನಿ ಮಾತಾಡಿ. ನಮ್ಮ ಪರಂಪರೆಯವರೇ ಹಾಯ್, ವೆಲ್ಕಮ್. ಹೇಗಿದ್ದೀರಿ? ಹಾಯ್ ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಊಟ ಆಯ್ತಾ ನಿಮ್ಮದು? ಏನು ಊಟ ಮಾಡಿದ್ರಿ? ತುಂಬ ದಿನ ಆದಮೇಲೆ ಒಂದು ಲೈವ್ ಮಾಡಿದೆ. ಫೈನ್ ಅಕ್ಕ ನೀವು? ನಾನು ಚೆನ್ನಾಗಿದ್ದೀನಿ, ಆರಾಮಿದ್ದೀನಿ. ನಾನು ತುಂಬ ದಿನ ಆದಮೇಲೆ ಒಂದು ಲೈವ್ ಮಾಡುವಂತ ಬಂದೆ. 1 ತಿಂಗಳು ಹೆಚ್ಚೇ ಆಯಿತು. ಹಾಗೆ ಜನರಿಗೆ ಯಾರಿಗೆ ಗೊತ್ತಿಲ್ಲ. ಮುದ್ದೆ ಸಾರು. ಓ ಮುದ್ದೆ ಸಾರುವಾ? ನನಗೆ ರೈಸು, ಸಾಂಬಾರ್, ರಸಮ್. ಮತ್ತು ಹೇಗೆ ನಡೀತಾ ಉಂಟು ನಿಮ್ಮ ಚಾನಲ್? ಹೇಗೆ ಆಗ್ತಾ ಉಂಟು ನಿಮ್ಮ ಚಾನಲ್? ತುಂಬ ಜನರಿಗೆ ಗೊತ್ತಿಲ್ಲ ನಾನು ಲೈವ್ ಮಾಡ್ತೆ. ಹೇಗಿದ್ದೀರಕ್ಕ? ನಾನು ಚೆನ್ನಾಗಿದ್ದೀನಿ ಬ್ರದರ್, ನಾನು ಸೂಪರ್. 1 ತಿಂಗಳು ಆಯಿತು ಲೈವ್ ಮಾಡದೆ. ನೋಡುವ ಇವತ್ತೊಂದು ಲೈವ್ ಮಾಡುವಂತ ನಾನು ಬಂದೆ. ಆರಾಮಿದ್ದೀನಿ ನಾನು. ಪರವಾಗಿಲ್ಲ. $100 ಆಯ್ತಾ ನಿಮ್ಮದು? 100 ಆಯ್ತಾ? ಡಾಲರ್ ಆಗಿ ದುಡ್ಡು ಬರ್ತಾ ಇದೆಯಾ ಇವಾಗ ನಿಮಗೆ? ಡಾಲರ್ ಆಗಿ ದುಡ್ಡು ಬರ್ತಾ ಇದೆಯಾ? ಇಲ್ಲ, 100 ಆಗಿಲ್ಲ. ಓ ಅದು 100 ಆಗಲಿಕ್ಕೆ ಎಷ್ಟು ದಿನ ಬೇಕಾ ದೇವ್ರೇ? ತುಂಬಾ ಕಷ್ಟ ಬ್ರದರ್, ತುಂಬ ಕಷ್ಟ, ತುಂಬ ಕಷ್ಟ. $100 ಮಾಡಲಿಕ್ಕೆ ತುಂಬಾ ಕಷ್ಟ. ಹೇಗೆ ಮಾಡೋದಂತ ನಂಗಂತೂ ಗೊತ್ತಿಲ್ಲಪ್ಪ. ಡಾಲರ್ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಲೈವ್ ನಾನು ಅಪರೂಪಕ್ಕೆ ಮಾಡೋದಲ್ವಾ, ಹಾಗೆ ಯಾರು ಬರುವುದಿಲ್ಲ. ಇನ್ನು ಮಾಡಬೇಕು ಡೈಲಿ ಸ್ವಲ್ಪ ಆದರೂ. ಈಗ ಒಂದು ಲೈವ್ದು ಆಪ್ಷನ್ ಕೊಟ್ಟಿದ್ದಾರೆ, ಗೊತ್ತಾ ನಿಮಗೆ? ಲೈವ್ ಆಪ್ಷನ್ ತುಂಬ ಕಷ್ಟ ಇದೆ. ತುಂಬ ಅಂದರೆ ತುಂಬ ಕಷ್ಟ. ನಾವೇನೋ ಟೈಮ್ ಪಾಸಿಗೆ ಮಾಡಬೇಕಷ್ಟೇ. ಆದರೆ ಅದು ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ತುಂಬ, ಅಂದರೆ ವಾಚ್ ಅವರ್ ಮಾಡಿದಾಗೆ ಸುಲಭ ಅಲ್ಲ. ವಾಚ್ ಅವರ್ ಮಾಡಿದಾಗೆ ನಾವು ಡಾಲರ್ ಮಾಡಲಿಕ್ಕೆ ತುಂಬಾ ಕಷ್ಟ ಉಂಟು. ಅದು ವಿಡಿಯೋ ವೈರಲ್ ಆದರೆ ಓಕೆ, ಅದು ಕೂಡ ಇಲ್ಲಾಂದರೆ ಅಯ್ಯೋ ದೇವರೇ, ಬೇಡವೇ ಬೇಡ, ಕಷ್ಟ. ಯಾರಿದ್ದೀರಾ ಐಡಲ್ಲಿ? 4 ಜನ ಇದ್ದೀರಾ? ಬನ್ನಿ ಮಾತಾಡಿ, ಬನ್ನಿ. ಐಡಲ್ ಇರಬೇಡಿ, ಬನ್ನಿ. ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಬಂದು ಮಾತಾಡಿ, ಮಾತಾಡುವವರು ಬಂದು ಮಾತಾಡಿ. ತುಂಬ ಕಷ್ಟದ ವಿಷಯ ಅಂದರೆ ಡಾಲರ್ ಇದ್ದು. 5 ಪೈಸೆ 2 ಪೈಸೆ ಬರುತ್ತೆ ಒಂದು ದಿನಕ್ಕೆ. ವಿಡಿಯೋಗೆ ಎಷ್ಟು ಬರುತ್ತೆ? ವಿಡಿಯೋದಲ್ಲಿ ಎಷ್ಟು ಬರುತ್ತೆ ನಿಮಗೆ? ವಿಡಿಯೋದಲ್ಲಿ 5 ಪೈಸೆ ಅಷ್ಟೇ. 5 ಪೈಸೆ 2 ಪೈಸೆ, ಒಂದು 3 ರೂಪಾಯಿ 4 ರೂಪಾಯಿ ಬರಬೇಕು. ಅದಾದರೆ ಓಕೆ. ಮತ್ತು ಲೈವಲ್ಲಿ ಬರುವುದಿಲ್ಲ ಅದು. ಏನೋ ಒಂದು ಸೆಟ್ಟಿಂಗ್ ಇದೆ ಅಂತೆ, ಅದು ಎಂಥ ಕರ್ಮ ಅಂತ ನಂಗೆ ಗೊತ್ತಿಲ್ಲ. ನಾನು ಇವತ್ತು ಅದೇ ಒಂದು ಸೆಟ್ಟಿಂಗ್ ಬಂದಿತ್ತು ನನ್ನ ಚಾನಲ್ ಇದರಲ್ಲಿ, ವೈಟಿ ಸ್ಟುಡಿಯೋದಲ್ಲಿ. ಅದರ ಹಾಗೆ ಮಾಡಿದೆ ಇವತ್ತು ಲೈವ್. ನೋಡುವ, ಅಡ್ವರ್ಟೈಸ್ ಬಂದರೆ ಬರುತ್ತೆ ಸ್ವಲ್ಪ ಆದರೂ, ಇಲ್ಲಾಂದರೆ ಬರುವುದಿಲ್ಲ ಹಾಗೆ. ಅಯ್ಯೋ ದೇವ, ಎಂತ ಗೊತ್ತಾ, ಅದು ಲೈವ್ ಮಾಡಿಯಾದರೂ ನಾವು ವಾಚ್ ಅವರ್ ಆದರೂ ಕಂಪ್ಲೀಟ್ ಮಾಡ್ಕೊಂಡ್ವಿ. ಆದರೆ ಡಾಲರ್ ಕಂಪ್ಲೀಟ್ ಮಾಡಲಿಕ್ಕೆ ಏನೋ ಸರ್ಕಸ್ ಮಾಡಬೇಕು ಅಂತ ನನಗಂತೂ ಯಾವತ್ತೂ ಗೊತ್ತೇ ಇಲ್ಲ ಸತ್ಯಕ್ಕೂ. ಎಂತ ಮಾಡೋದಂತಲೇ ಗೊತ್ತಾಗ್ತಿಲ್ಲ. 6 ಮೆಂಬರ್ಸ್ ಇದ್ದೀರಾ? ಬನ್ನಿ ಐಡಲ್ಲಿ ಮಾತಾಡಿ, ಬನ್ನಿ. ಐಡಲ್ಲಿ ಇರಬೇಡಿ ಆಯಿತಾ, ಬನ್ನಿ ಮಾತಾಡಿ. ತುಂಬ ದಿನ ಆದಮೇಲೆ ಬಂದಿದ್ದೀನಿ, ಸ್ವಲ್ಪ ಆದರೂ ಮಾತಾಡಿ. ಕ್ರಿಕೆಟ್ ಮ್ಯಾಚ್ ನೋಡಬೇಕಕ್ಕ? ಬಾಯ್. ಓಕೆ, ಕ್ರಿಕೆಟ್ ಮ್ಯಾಚ್ ನೋಡಿ, ಪರವಾಗಿಲ್ಲ. ನಮ್ಮ ಮನೆಯಲ್ಲಿ ಕೂಡ ಚಾಲಿದೆ, ಆಗ್ತಾ ಉಂಟು ನಮ್ಮ ಮನೆಯಲ್ಲಿ ಕೂಡ ಕ್ರಿಕೆಟ್ ಮ್ಯಾಚ್.
ಯಾರಿದ್ದೀರಾ ಇಡಲಿ ಬನ್ನಿ ಮಾತಾಡಿ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್ ಬ್ರದರ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈವಲ್ಲಿ ಇಷ್ಟೊತ್ತು ಬಂದು ನನಗೆ ಮೆಸೇಜ್ ಹಾಕಿದ್ರಲ್ವ, ತುಂಬ ಥ್ಯಾಂಕ್ಸ್ ಆಯಿತಾ, ತುಂಬ ಥ್ಯಾಂಕ್ಸ್. ಐಡಲ್ ಯಾರಿದ್ದೀರಾ ಬನ್ನಿ. ಹಾಯ್, ಹಲೋ. ಹಲೋ, ಹಾಯ್. ಊಟ ಆಯಿತು, ನಿಮ್ದಾಯ್ತಾ? ಊಟ ನಂದಾಯಿತು, ನಿಮ್ಮದು? ಗಿಫ್ಟ್ ಕೊಡಿ ಒಂದು. ಹಾಗೆಯೇ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾ 4 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬನ್ನಿ ಮಾತಾಡಿ ಬನ್ನಿ. ಐಡಲ್ ಯಾಕೆ ಮಾಡ್ತೀರಾ? ಮಾತಾಡ್ಲಿಕ್ಕಂತಲೇ ನಾನು ಬಂದದ್ದು ಇವತ್ತು ಲೈವಲ್ಲಿ. ನೀವು ಮಾತಾಡಿದ್ರೆ ಹೆಂಗೆ? ಮಾತಾಡಿಕೊಂಡು ಹೋಗುವಂತನೇ ಬಂದಿದ್ದು ನಾನು. ಯಾರು ಬನ್ನಿ ಮಾತಾಡಿ. ಫೈವ್ ಮೆಂಬರ್ಸ್ 6 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬನ್ನಿ ಮಾತಾಡಿ. ಹಲೋ, ಹಾಯ್ ಜಾನ್ವಿ ಸಿಸ್. ನಿಮ್ಮನ್ನೇ ಕಾಯ್ತಿದ್ದೆ ನಾನು, ನಿಮಗೋಸ್ಕರ ಲೈವ್ ಮಾಡಿದ್ದು ಗೊತ್ತಾ. ಲೈಕ್ ಡನ್. ಲೈಕ್ ಕೊಡೋದಿದ್ರು ಪರವಾಗಿಲ್ಲ, ನಿಮಗೋಸ್ಕರ ಲೈವ್ ಮಾಡಿದ್ದು, ಮಾತಾಡಿಕೊಂಡು ಹೋಗುವಂತ. ಅಯ್ಯೋ ಹೇಗೆ ಇದು ಎಂತ ಗೊತ್ತಾ, ಇದು ನನಗೆ ಆಪ್ಷನ್ ಬಂದಿದೆ ಜಾನ್ವಿ ಸಿಸ್, ಆಪ್ಷನ್ ಬಂದಿದೆ. ಹೊಸ ಥರ ಇದು ಎಂತ ಗೊತ್ತಾ, ಆಪ್ಷನ್ ಬಂದಿದೆ ನನಗೆ ಈ ಥರ ಲೈವ್ ಮಾಡಬೇಕಂತ. ಹಾಯ್ ಮುದ್ದು, ಹಾಯ್ ವೆಲ್ಕಮ್ ಮುದ್ದು. ಎಂಜಲರ್ ಮುದ್ದು. ಜಾನ್ವಿ ಸಿಸ್ ಹೇಗಿದ್ದೀರಾ? ಇದು ಹೊಸ ಥರ ಲೈವು, ಯಾಕಂದರೆ ನನಗೆ ಆಪ್ಷನ್ ಈ ಥರ ಬಂದಿದೆ ಸೆಟ್ಟಿಂಗ್ ಮಾಡಬೇಕಂತ, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೆ. ಅಮೇರಿಕನ್ ಇಂಗ್ಲೀಷ್ ಹರಿನಕ್ ಏ ಮುದ್ದು ಕೋಡೆ ಎನ್ನ ಲೈವ್ ವಿಡಿಯೋ ತುಯ್ಯನ ಉಂದುದಾದೆ ಲೈವು ಅವ ಅಂಚೆನೆ ಲೈವ್ ಪಂಡ ಒಂದು ಲೈವ್ ಮಲ್ತನೆಂಕ್ಲೆ ಮಾತ್ರ ಬಿಡಿ ಹಾಡು ನಾಡು ಉಂದೆ ಲೈವ್ ಒಂದು ಪೊಕ್ಕೆಂಚಿರದ ಇಂಚೆನೆ ಲೈವ್ ಇಂಚೆನೆ ಅವು ಎಂಚ ಗೊತ್ತುಂಡ ಶಾರ್ಟ್ ಲೈವ್ ಹತ್ತೊಂದು ಒಂದು ಮೋನಾಯ್ ಬೊಕ್ಕ ಮಲ್ಪಿನ ಲೈವ್ ಸೂಪರ್ ಮರೆ ಇಲ್ಲಿ ಸಾಯ್ ಅವು. ಸುದೀಪ್ ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್ ಸುದೀಪ್ ಹಾಯ್ ವೆಲ್ಕಮ್ ಸೂಪರ್ ಹಾಯ್ ಹಾಯ್ ಆರಾಮ್ ಆರಾಮು ಮುದ್ದು ಕೋಡಿದ ಇಂಗ್ಲೀಷ್ ಎಂಚಿ ಎತ್ತಂಡು ಇತ್ತೆ ಗೊತ್ತಾಂಡು ಮುಂದೆ ಲೈವ್ ನಾನು ನೋಡಿಗವು. ಹಾಯ್ ಸುದೀಪ್ ಎಂಚಲ್ಲರು ಸೌಖ್ಯನಾ? ಹರಿನಕ್ಕ ಹಾಯ್ 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 ಸುದೀಪ್ ಎಂಚಲ್ಲರು ಸೌಖ್ಯನಾ? ಭಾರಿ ಅಪರೂಪಡು ಮುದ್ದು ಅಮೇರಿಕನ್ ಇಂಗ್ಲೀಷ್ ಅದು ಎಂತ ಗೊತ್ತಾ, ನಂದು ಮಧ್ಯದಲ್ಲಿ ಸ್ವಲ್ಪ ಇದು ಸೈಲೆಂಟ್ ಇತ್ತಲ್ವಾ, ಹಾಗೆ ಆಯ್ತಾ ಏನು. ಯಕ್ಷಗಾನ ಲೈವ್ ಪೂರ ಇಂಚೆ ನಿಪ್ಪುನು. ಅತ್ತೆ ಎಂಕವೋ ಯೂಟ್ಯೂಬ್ ಹುಡ್ದು ಬೈದುಳು ಸುದೀಪ್ ಅಣ್ಣ ನಮಸ್ತೆ ಅಂತಿದ್ದಾರೆ. ಹಾಯ್ ಹಾಯ್ ಸುದೀಪ್ ಉಣಸಾಂಡೆ ಸ್ಪೆಷಲ್ ದಾದ ಎತ್ತಂಡು ಉಣಸಗು
ಯೂಟ್ಯೂಬ್ ಹೊಡ್ದು ಎಂಕ ಸೆಟ್ಟಿಂಗ್ போய்த்துண்டு ಇಂಚ ಲೈವ್ ಮಲ್ಪೊಡು ಪಂಡದು ಐಕೆ ಇಂಚ ಲೈವ್ ಮಲ್ದು నేను ಎಂಚ போய்ತಿರುದು ಎಕ್ಕೆ ಗೊತ್ತಾ ಒಂದು ಇಂಚ ಬರಂದುಂಡತ ವಿಡಿಯೋ ಟೈಪು ವಿಡಿಯೋ ಟೈಪ್ ಲೈವ್ ಜಾನ್ವಿ ಅಕ್ಕ ಹಾಯ್ ಎಂತಿದ್ದಾರೆ ಹಾಯ್ ಬ್ರದರ್ ಅಂತಿದ್ದಾರೆ ನೋಡಿ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ನನಗೆ ನೋಡಿ ನೆಗಡಿ ಸಾಕಾಯ್ತು ಮಾರೆ ನಂದು ಅಕ್ಕ ನಂದು ಅಕ್ಕ ಒಬ್ರು ಇದ್ದಾರೆ ಜಾನ್ವಿ ಸಿಸ್ ಹಾಯ್ ಮುತ್ತು ಅಂತಿದ್ದಾರೆ ಜಾನ್ವಿ ಸಿಸ್ ಅಂತಿದ್ದಾರೆ ಸುದೀಪಣ್ಣ ಎಂಕಲ ಕೊರ್ತುವ ಎಡ್ಡೈತದು ದಾದಾ ಮುದ್ದು ದಾದಾ ಮುದ್ದು ಸುದೀಪ್ ಬ್ರದರ್ ಹಾಯ್ ಅಂತಿದ್ದಾರೆ ಮುದ್ದು ದಾದಾ ಕೊರಡು ನಿಖಿಲೇನ್ ಪೂರ ತೂದು ಖುಷಿ ಅಂಡು ಯಾನು ಹೆಣ್ಣು ಮಲ್ಪೆಂದು ಏನೊಂದಿತ್ತು ಏರ್ಲಿ ಇಜ್ಜರ ತಂದು ಬತ್ತು ಪೋಂದಿಲ್ಲ ಕೆಲವರೆ ಗೊತ್ತಾಪು ಜಿಂದ ಆಂಡ ಖುಷಿ ಅಂಡ ನಿಖಿಲ್ ಪೂರ ಬತ್ತಾರತ ಒಂಜಿ ಖುಷಿ ಆತ ಆಯ್ತಾತ ಒಂಜಿ ಖುಷಿ ಉಂಡು ಏತೋದಿ ನೋಡುವಕ್ಕ ಪಾತಿರ್ರ ಪ್ರೀಮಿಯರ್ ಹಾಕಿದಾಗ ಲೈವ್ ಚಾಟ್ ಬರುತ್ತಲ್ಲ ಹಾಗೆ ಬಂದಿದೆ ಅದು ಹಾಗೆ ನನಗೆ ಎಂತ ಗೊತ್ತುಂಟಾ ಎಂಥದ್ದು ಆಪ್ಷನ್ ಬಂದಿದೆ ಆ ಆಪ್ಷನ್ ಪ್ರಕಾರ ಲೈವ್ ಮಾಡಿ ಅಂತ ಬಂದಿದೆ ನನಗೆ ವೈಟಿ ಸ್ಟುಡಿಯೋದಲ್ಲೆಲ್ಲ ಬಂದಿದೆ ಅದಕ್ಕೆ ನಾನು ಆ ಆಪ್ಷನಿಂದ ಲೈವ್ ಮಾಡಿದೆ ಇದರಲ್ಲಿ ಅಡ್ವರ್ಟೈಸ್ ಕೂಡ ಬರುತ್ತೆ ವಿಡಿಯೋದ ಥರ ಇದರಲ್ಲಿ ನಮಗೆ ಅರ್ನ್ ಮಾಡ್ಬೋದು ಈ ಲೈವಲ್ಲಿ ಅದಕ್ಕೆ ಹೌದು ಎಂಕ್ ಈರ್ನ ಲೈವ್ ನಾಡ್ರ ಮಸ್ತ್ ನಾಡ್ದು ಸುಸ್ತಾಡಕ್ಕ ಅಯ್ಯೋ ದೇವ ಅವಿಯನ್ನು ಕೆಲವರೆ ಗೊತ್ತಾ ಬುಜ್ಜಿಯ ಪಾಪ ಆ ವಿಡಿಯೋದಲ್ಲ ಚಾನ್ಸ್ ಮರ ಅದು ನಿಮಗೂ ಕೂಡ ಬರುತ್ತೆ ಎಲ್ರಿಗೂ ಬಂದಿದಂತೆ ಈಗ ಹೊಸ ರೂಲ್ಸ್ ಅಂತೆ ಅದೆಂತ ಗೊತ್ತುಂಟು ಇದರಲ್ಲಿ ಡಾಲರ್ ಎಲ್ಲ ಮಾಡ್ಬೋದು ಅಂತಾರೆ ಹೌದು ಕೋಡೆ ಬೊಕ್ಕ ಜೆತ್ತೆ ಕೋಡೆ ಮಲ್ತುಜಿ ಕೋಡೆ ಮಲ್ತುಜಿ ಮಲ್ದುಜಿ ಯಾಡ್ ಬಂದಿದೆ ಹೌದು ಯಾಡ್ ಬರುತ್ತೆ ಯಾರು ಕೋಡೆ ಮಲ್ದುಜಿ ನೀವು ಮಾತ್ರ ಬರ್ತಿ ಅಯ್ಯೋ ದೇವರೇ ಸೌಖ್ಯ ಅರಿನಕ್ಕ ಯಾನ್ ಎಂಕ್ ಎಂಚ ಉಳ್ಳಾರು ಬೇಜಾರು ಮಲ್ಪೊಡ್ಚವೆ ಅರಿನಕ್ಕ ಒಂತೆ ಬಿಸಿ ಅವೇ ಇರೇನೆ ನೆನಪು ಉಂಡು ವಿಡಿಯೋ ತೂಪೆ ಪೂರ ಎಂಚ ಉಳ್ಳಾರು ಯಾನ್ ಸೌಖ್ಯ ಸುದೀಪ ಆಂಡ ಒಂಜಿ ಬೇಜಾರು ಸುದೀಪ್ ಎಂಕ್ ದಯವನುಡ ಬೇತ ಲೈವ್ ಜ್ಯೋತಿಕಲ್ ಲೈವ್ ಆತ ಸರ್ತಿ ಬತ್ತೆ ಇರ್ ಒಂಜಿ ದಿನಲ್ಲಿ ಎತ್ತು ಬತ್ತೇರು ಜಾರಿ ಭಾರಿ ಬೇಜಾರಿ ಮುದ್ದು ಹಾಯ್ ಎಂತಿದ್ದಾರೆ ನಮ್ಮ ಇವರು ಸುದೀಪ್ ಬ್ರದರ್ ಗುದ್ದುಲೆ ಮುರಣಿ ನನಗೆ ಲೈವ್ ಆಪ್ಷನ್ ಇಲ್ಲ ಅಕ್ಕ ಹೋಗಿದೆ ಯಾಕೆ ಹೋಗಿದೆ ಉಂಡರೆ ಬ್ರದರ್ ಅಂತಿದ್ದಾರೆ ದಾನಿ ಲೈವ್ ಇಜ್ಜಿ ಇರ್ನ ಕೆಲವು ದಿನ ಮಲ್ಪುಜಿ ಸುದೀಪ್ ಯಾನ್ ಕಮ್ಮಿ ನೀ ಮಲ್ತೆ ನನ್ನ ಮಲ್ಪೆ ದಿನಾಲು ಒಂಜಿ ಅರ್ಧ ಗಂಟೆ 1 ಗಂಟೆ ಮಲ್ಪೊಡುಂದುಲ್ಲೆ ನನ್ನ ಮಲ್ಪೆ ಇತ್ತೆ ಆಪ್ಷನ್ ಒಂಜಿ ಬೈದುಂಡು ಐಡ್ದೊಕ್ಕ ಲೈವ್ ಮಲ್ಪುಗ ಅಂದದ್ದು ಬರ್ತೀನಿ ಏನು ಒಂದು ತೆಂಡಲ ಪಾತಿರ್ದು ಪೋಯಿ ಇಂದದು ಪಿನ್ನು ಬರೋಕ್ಕೆ ಎಷ್ಟು ದಿನ ಬೇಕು ಯಾವ ಥರ ಮಾಡಿದ್ದು ಜಾನಿಸಿಸಿ ನೀವು ಪಿನ್ನಿಗೆ ಅಪ್ಲೈ ಮಾಡಿದ್ದು ಯಾವ ಥರ ಉದಾಸೀನ ಅಕ್ಕಗೆ ಉದಾಸೀನ ಇಲ್ಲ ನೀವೆಲ್ಲ ಬರೋದಾದರೆ ಖಂಡಿತ ಮಾಡ್ತೀನಿ ನನಗೆ ಖುಷಿ ನಿಮ್ಮ ಹತ್ರ ಮಾತಾಡೋದಂದರೆ ಗೊತ್ತಾಯ್ತಾ ತುಂಬ ಖುಷಿಯಾಗಿ ಲೈವ್ ಮಾಡಿದ್ದು ನಾನು ಇವತ್ತು ನಿಮ್ಮನ್ನೆಲ್ಲ ಮಿಸ್ ಮಾಡ್ತಿದ್ದೀನಿ ತುಂಬ ಗೊತ್ತಾ ಸುದೀಪ್ ಮುರಣಿ ಯಾನ್ ಏತ್ ಜ್ಯೋತಿನ ಲೈವ್ ಬರ್ತಂಡ ಈ ಪಾತೆರ್ನೆ ಜೌದಾಣೆ ವಿಷಯ ಎನ್ನ ಗುರ್ತಾವ್ಜ ನಾನು ಮಾಡೋದೇ ಇಲ್ಲ ಅಲ್ವಾ ಲೈವ್ ಅದಕ್ಕೆ ಅದಕ್ಕೆ ಆಪ್ಷನ್ ತೆಗ್ದಿದ್ದಾರಾ ನೀವು ಮಾಡಲೇ ಇಲ್ಲ ಅಲ್ವ ಇಷ್ಟರ ತನಕ ಹಾಗೆ ನಿಮ್ಮ ಥರಾನೇ ಅಕ್ಕ ಯಾವ ಥರ ಬತ್ತದ ಕೇಕ್ ಕೊರ್ಲೆಕ್ಕ ಬಲ ಕೊರ್ಕ ಬಲ ಬರ್ತಡೆ ತಾನೆ ಲೈವ್ ಮಲ್ಪಕಂದ್ರೆ ಬೊಕ್ಕ ವೀಡಿಯೋ ಮಲ್ಪೊಡು ನಾಂಡ ಬೊಕ್ಕ ವೀಡಿಯೋ ಮಲ್ತೀನಿ ಮಕ್ಕಳು ಎಕ್ಸಾಮ್ ಆಯ್ತಾಯ್ತು ಎಕ್ಸಾಮಿಗೆಲ್ಲ ಮುಗ್ದು ಲೈವ್ ಮಾಡುವಂತೆ ಸ್ಟಾರ್ಟ್ ಮಾಡಿದ್ದು ಇವತ್ತಿಂದ ಮಾಡ್ತೀನಿ ನಾಳೆಯಿಂದ ಕೂಡ ದಿನಾ ಮಾಡ್ತೀನಿ 9:30 ಇರುತ್ತೆ ಎಂಡ್ ಆಗೋದು ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಅರ್ಧ ಗಂಟೆಯಲ್ಲೂ ಎಂಡ್ ಆಗ್ಬೋದು 1 ಗಂಟೆಯಲ್ಲೂ ಎಂಡ್ ಆಗ್ಬೋದು ಅದು ಇಲ್ಲ ಗೊತ್ತಿಲ್ಲ ಆದರೆ ಲೈವ್ ಅಂತೂ ಖಂಡಿತ ಒಂದು ಇರುತ್ತೆ ನನ್ನದು ಸತ್ಯ ಮಕ್ಕಳ ಎಕ್ಸಾಮ್ ಆಯಿತು ಮುದ್ದು ಒಣಸಾಡ ಜಾನಿಸಿಸ್ ಎಂತ ಊಟಕ್ಕೆ ಇವತ್ತು ಎಣ್ಣ ಬರ್ತ್ಡೇ ಆಂಡ್ ಕೋಡೆ ಅಕ್ಕ ಅಯ್ಯೋ ದೇವರೇ ಅಂದ ಮುದ್ದು ಹ್ಯಾಪಿ ಬರ್ತ್ಡೇ ಅಡ್ವಾನ್ಸ್ಡ್ ಮುದ್ದು ಸಾರಿ ಪಿನ್ ಅಪ್ಲೈ ಮಾಡಿದ್ದು ನಿಮ್ಮ ಥರನೇ ಹೌದಾ ನನ್ನ ಥರ ಮಾಡಿದ್ದ ಎಂತ ನಿಮ್ಮ ಮತ್ತೆ ನೀವು ಅಂದ್ರಲ್ವಾ ನೀವು ಏಜಸ್ ಅವರು ಮಾಡಿದ್ದಂತ ಆ ರೀತಿ ಮಾಡಿದರೆ ಪಿನ್ ಬರೋದಿಲ್ಲ ನಿಮಗೆ ಅದು ನಿಮ್ಮ ಅದರಲ್ಲೇ ಆಗುತ್ತೆ ಮುದ್ದು ಹೋಗ್ತೇವೆ ನಾವು ಬಂದು ಹೋಗ್ತೇವೆ ನಾವು ಬನ್ನಿ ಕೇಕ್ ದೀದು ಇತ್ತೆ ಹಿರೇಗೆ ಬೊಕ್ಕ ಯಾನೆ ತಿಂದೆ ಅಯ್ಯೋ ಮುದ್ದು ಯಾವಳಿ ಮುದ್ದು ಏನನ್ನು ಮದತ್ತು ಬಿಡುತ್ತು ತಿಂದತ
ಸುದೀಪ್ ಪೋಯರೇ ಮುದ್ದು ಬ್ಲೆಸ್ಟೆಡ್ ಹ್ಯಾಪಿ ಬರ್ತ್ಡೇ ಮುದ್ದು 100 ವರ್ಷ ಸುಖವಾದ ಈ ಎಣ್ಣಿನ ಪೂರ ಅವಡನ್ ಬಂಡದು ದೇವರಡೆ ಬೇಡುವೆ ಅವ್ವ ಎಣ್ಣಿನ ಪೂರ ಅವಡನ್ ಬಂಡದು ದೇವರಡೆ ಬೇಡುವೆ ಮುದ್ದು ವಾಯ್ಸ್ ವೆರಿ ನೈಸ್ ಸ್ಟೋರಿ ಒಂದು ಥ್ಯಾಂಕ್ ಯು ಜಾನ್ವಿ ಅಕ್ಕ ಅಂತಿದ್ದಾರೆ ಮುದ್ದು ವಾಯ್ಸ್ ಸೂಪರ್ ಉಂಡು ಮುದ್ದು ಒಂದು ಸಾಂಗ್ದ ಸೂಪರ್ ವಾಯ್ಸ್ ಅವೊಂಜು ರಾಘವೇಂದ್ರ ಸ್ವಾಮಿ ದೈಟ್ ಪಂತ ಅವು ಬಾರಿ ಸೋಕೊಂಡು ಅಲ್ಲಕ್ಕ ನಿಮ್ಮ ಥರನೇ ಯಾಕೆ ಗೊತ್ತಾ ನನಗೆ ಒಂದು ಇಮೇಲ್ ಬಂದಿದೆ ಏನಂತ ಇಮೇಲ್ ಬಂದಿದೆ ನಂತರನೇ ಮಾಡಿದ್ದ ನೀವು ಹರಿನಕ್ಕ ಅಂದೆ ಬೇಜಾರು ಮಲ್ಪೊಡ್ಚಿ ಅವೇ ನಮ್ಮನ ಒಂತೆ ಟೆನ್ಷನ್ ಉಪ್ಪುವ ಬೇಜಾರು ಮಲ್ಪೊಡ್ಚಿ ಜ್ಯೋತಿ ಅಕ್ಕನ ಲೈವುಡು ಬರ್ಪರ್ ಯಾನ್ ಇರೇಗ್ ಬೇಜಾರು ಉಂಡ ಪಂದು ಪಾತಿರ್ಜಿ ಇದೇನ ನೆನಪು ಯಾನ ಮನಸ್ಸುಡು ಉಂಡು ಹರಿನಕ್ಕ ನೆನಪು ಪೋಂದು ಅಂದೆ ಅಯ್ಯೋ ಸುದೀಪ್ ಈ ತಿತ್ತಂಡ ಯಾವ ಸುದೀಪ ಅಂಡ ಯಾನ್ ಎನ್ನಿಯ ದಾಯಿಗೆ ಸುದೀಪ್ ಪಾತಿರೊಂದು ಇಜ್ಜೇರು ವಿಷಯದಾದ ಅಂದು ಇರೇ ಕೂಡ ಹೊರ ಎನ್ನ ಬೇಜಾರಾತನಂದೆ ನೀ ಇನ್ನಿಯ ಇಜಿನ ಯಾನೆಲ್ಲ ಎತ್ತು ಪಾತಿರ್ದುವೆ ಥ್ಯಾಂಕ್ ಯು ಅಕ್ಕ ಬರ್ಪಿನ ವರ್ಷ ಕೇಕ್ ಕೊರ್ಕ ಇರೇಗ ಬಲೆ ಕೊರು ಅವ್ವ ಕೊರು ಬರ್ಪಿನ ವರ್ಷ ಕೊರು ಕೇಕ್ ಖರ್ಚು ನನಗಿದ್ವೆ ಎಲ್ಲೇ ಬರ್ನ ಬತ್ತಲ್ಲ ಲೈವ್ಗೂ ಕೇಕ್ ಈನೆಲ್ಲ ಮಲ್ಪು ಮೊಬೈಲ್ದು ಲೈಫ್ ಆಡಿ ಎಡ್ರಲ್ಲ ಮಲ್ಲೇಜು ಲೈವ್ ಹುಡು ಕೇಕ್ ಬರುಡು ಅಂಚ ಹೆಜ್ಜೆ ಸುದೀಪು ದಾಯಿ ಬೇಜಾರು ಅಂಚದಾಲ ಹೆಜ್ಜೆ ಯಾನ್ ಎನ್ನೆ ಇರೇಗೆ ಎನ್ನಡ ಬೇಜಾರದ ಅನ್ನಂದು ಇನ್ನೇನು ಪಿನ್ ಬರ್ತದೆ ಡ್ರೆಸ್ಗೆ ಅಂತೆ ಹೌದಾ ನನಗೆ 10 ದಿನದಲ್ಲಿ ಬಂದಿದೆ ನನಗೆ ಪಿನ್ ಕೆಲವರಿಗೆ 1 ತಿಂಗಳು ಹೋಗುತ್ತೆ ಕೆಲವರಿಗೆ 15 ದಿನ ಹೋಗುತ್ತೆ ಕೆಲವು 1.5 ತಿಂಗಳು ಹೋಗುತ್ತೆ ಸರಿಯಾಗಿದ್ದರೆ 15 ದಿನದಲ್ಲೇ ಬರುತ್ತೆ ಇಲ್ಲಾಂದರೆ 10 ದಿನದಲ್ಲಿ ಬರುತ್ತೆ ಹಾಗೆ ಮುದ್ದು ವಿಶೇಷ ರೈಟ್ ಹೌದು ರೈಟ್ ಎಲ್ಲ ಬರ್ನ ಬತ್ತಲ್ಲ ಮೊಬೈಲ್ದು ಲೈ ಪಾಡ್ ಏನು ತಿನ್ಪೆ ಇಂಕೊಂದು ಕೆಲವರೇ ಪಾಪ ನೆಟ್ ಮೆಸೇಜ್ ಮಲ್ಪರ ಗೊತ್ತಾ ಒಂದು ಇಜ್ಜದಣ್ಣ ಪ್ಲೀಸ್ ಮೆಸೇಜ್ ಮಲ್ಪರ ಗೊತ್ತಾಯ್ಜಿನ ತುಲೆ ವೀಡಿಯೋದ ಆಪ್ಷನ್ದೆಲ್ಲ ಕಣೆ ಉಂಡು ಅಲ್ಲಿ ಮೆಸೇಜ್ ಉಂಡ ತಾಯಿಟ್ಟು ಇಂಚ ಮಲ್ಪಲೆ ಸ್ಟ್ರೈಕ್ ಮಲ್ಪಲೆ ಅದಾಗ ಮೆಸೇಜ್ ಆಪ್ಷನ್ ಬರ್ಪುಂಡು ತುಲೆ ಇಂಚ ಬರ್ಪುಂಡು ಇಂಚ ಮಲ್ತು ಮೆಸೇಜ್ ಮಲ್ಪಲೆ ಹೈಡ್ ಹಿಡಿತನಾಗುಲು ಏನು ತೋಜವೆ ನಿಗ್ಲೇಗ ಹೈಡ್ ಹಿಡಿತನಾಗುಲು ಇಂಚ ಮಲ್ತು ಮೆಸೇಜ್ ಮಲ್ಪಲೆ ತುಲೆ ಇಂಚ ವೀಡಿಯೋ ಆಪ್ಷನ್ ಬರ್ಪುಂಡು ಏನು ತೋಜವೆ ನಿಗ್ಲೆ ಒಂಜಿ ವೇಳೆ ಗೊತ್ತಾಯ್ಜಿಂದಾಂಡ ಮೂಲು ಓಕೆ ಒತ್ತಿ ಎಡ್ಡಾಂಡು ತುಲೆ ಬರ್ಪುಂಡು ಲೈವ್ ಚಾಟ್ ಅಂತಲೇ ಬರುತ್ತೆ ಈ ರೀತಿ ಮಾಡಿದರೆ ಬರುತ್ತೆ ಮೆಸೇಜ್ ಮಾಡುವವರಿಗೆ ಮಹೇಶಣ್ಣ ಗೊತ್ತಿಲ್ಲಕ್ಕ ಮಹೇಶಣ್ಣ ಎಲ್ಲಿ ಮುದ್ದು ಮಹೇಶಣ್ಣ ಇಲ್ಲೇ ಇಲ್ವಾ ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ ವಿಶೇಷ ಏನಿಲ್ಲ ಜಾನ್ವಿ ಅಕ್ಕ ಅಂತಿದ್ದಾರೆ ಅಡ್ರೆಸ್ ಸರಿ ಉಂಟು ಅಕ್ಕ ಸರಿ ಇದ್ದರೆ ನಿಮ್ಮ ಬರ್ತದೆ 10-15 ದಿನದಲ್ಲಿ ಬರ್ತದೆ ಅವರ ಸುದ್ದಿಯೇ ಇಲ್ಲ ಅವರ ಚಾನಲ್ ಏನಾಗಿದೋ ನನಗಂತೂ ಗೊತ್ತಿಲ್ಲ ಓ ಮಹೇಶಣ್ಣ ಎಲ್ಲಿದ್ದರೂ ಒಂದು ಮೆಸೇಜ್ ಬನ್ನಿ ಹಾಕಿ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ನಾನು ಕೂಡ 1 ತಿಂಗಳು ಲೈವ್ ಮಾಡಿಲ್ಲ ಅದೇ 1 ತಿಂಗಳು ಹೆಚ್ಚಾಯ್ತೇನೋ ಸುದ್ದಿಯೇ ಇಲ್ಲ ಅವ್ರದ್ದು ಹೌದು ನೀವೆಲ್ಲ ಬಂದ್ರಲ್ವ ಖುಷಿ ಆಯಿತು ತುಂಬ ಖುಷಿ ಆಯಿತು ಸುದೀಪ್ ಬತ್ತೇರು ಖುಷಿ ಅಂಡ್ 6 ಮೆಂಬರ್ಸ್ ಇದ್ದಾರೆ ಐಡಲ್ಲಿ ಅವರಿಗೆ ಕೆಲವರಿಗೆ ಮೆಸೇಜ್ ಮಾಡಲಿಕ್ಕೆ ಗೊತ್ತಾಗಲ್ಲ ಇದು ಲೈವ್ ಅಲ್ಲ ಚೇಂಜ್ ಲೈವ್ ಆಗ್ತಾ ಉಂಟಲ್ವ ಅದಕ್ಕೆ ಈ ಲೈವ್ ಸ್ಟ್ರೀಮ್ ಚೇಂಜ್ ಥರ ಉಂಟು ಅದಕ್ಕೆ ಕೆಲವರಿಗೆ ಗೊತ್ತಾಗಲ್ಲ ಮತ್ತೆ ಅರಿನಕ್ಕ ವಿಶೇಷ ಎಂಥ ವಿಶೇಷ ಅನ್ನೋದು ನಾಳೆ ಬರಲೇಬೇಕು ಅಲ್ವಾ ಹೌದು ಬರ್ತದೆ ಯಾರು ನಾನು ಬರಲೇ ಹೌದು ಜಾನು ಮುದ್ದು ಈ ಬರೋಡೆ ತಜ್ ಮುದ್ದು ಈ ಬತ್ತಿಜಿಂದ ಒಂಜಿ ಅಂಚನೆ ಆಬುಂಡ ಬೊಕ್ಕ ಬರುಡಿ ಅವರ ಚಾನಲ್ ಕಾಣ್ತಾ ಇಲ್ಲ ಹೌದಾ ಓ ಡಿಲೀಟ್ ಆಗಿದೆ ಏನೋ ಅಲ್ವಾ ಪಾಪ ತುಂಬ ಕಷ್ಟಪಟ್ಟಿದ್ರಪ್ಪ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ರು ಅವರು ತುಂಬ ಯಾಕೆ ಕಾಣ್ತಾ ಇಲ್ಲ ನೋಡಬೇಕು ಅವರ ಮೆಸೇಜ್ ಏನಾದರೂ ಉಂಟಾ ನೋಡಬೇಕು ತುಂಬ ಕಷ್ಟಪಟ್ಟಿದ್ರಲ್ವ ಅವರಿಗೆ ಟೆನ್ಷನ್ ಆಗಿದೆ ನಾವು ಹೇಗೆ ಮೆಸೇಜ್ ಮಾಡೋದಂತ ಹೌದು ಅದೇ ಆಗದಿಂದ ಇದ್ದಾರೆ ನೋಡಿ ಈ ಥರ ಮಾಡಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇದನ್ನು ಹೋಗ್ತೀರಲ್ವ ನನ್ನ ಚಾನಲ್ಗೆ ಹೋಗ್ತೀರಿ ಲೈವ್ ಸ್ಟ್ರೀಮಿಗೆ ಅಲ್ಲಿ ಹೋದ ಓಕೆ ಕೊಡಿ ಓಕೆ ಕೊಟ್ಟಾಗ ಈ ರೀತಿಯೇ ಬರುತ್ತೆ ಇಲ್ಲಾಂದರೆ ಇಲ್ಲಿ ನೋಡಿ ಲೈವ್ ಚಾಟ್ ಅಂತ ಉಂಟು ಅದನ್ನು ಓಕೆ ಕೊಡಿ ಆಗ ನಿಮಗೆ ಮೆಸೇಜ್ ಹಾಕಲಿಕ್ಕೆ ಬರುತ್ತೆ ನೋಡಿ ಯಾಕೆ ಡಿಲೀಟ್ ಆಗುತ್ತೆ ಅಲ್ವಾ ಅಕ್ಕ ಅಲ್ವಾ ಕೆಲವೊಂದು ಡಿಲೀಟ್ ಆಗ್ತಾ ಉಂಟಂತೆ ಸುಮಾರು ಜನದ್ದು ಡಿಲೀಟ್ ಆಗಿದೆ ಜಾನಿಸಿಸ್ ಸುಮಾರು ಜನದ್ದಾಗಿದೆ ಡಿಲೀಟ್ ಆಗಿದೆ ಚಾನಲ್ ತುಂಬ ಜನರದ್ದು ಆಗಿದೆ ಯಾಕಂತ ಗೊತ್ತಿಲ್ಲ
ನಮ್ಮದು ಭರವಸೆ ಉಂಟಾ ಏನಂತ ನಂಗೂ ಗೊತ್ತಿಲ್ಲ. ನೀವು ಮೊದಲು ನಿಧಾನ ಕೆಳಗೆ ಬನ್ನಿ. ಏನಿ ಬೇಕು ಹೌದು ಏನು ಇಡುವ ಬೇಕಾದರೆ ಏನು ಇಟ್ಟು ಮಾಡುವ. ನಿಮ್ಮ ಗ್ರೂಪಲ್ಲಿ ಇದ್ದಾರಲ್ವಾ ಅಕ್ಕ? ನಾನು ಗ್ರೂಪು ಎಕ್ಸಿಟ್ ಆಗಿದ್ದೀನಿ ಜಾನ್ವಿ ಸಿಸ್ಟರ್. ನಾನು ಗ್ರೂಪ್ ಎಕ್ಸಿಟ್ ಆಗಿ 1 ತಿಂಗಳು ಮೇಲೇ ಆಯಿತು. ಹೌದು ಅಂದ ಅರಿನಕ್ಕ ಎಂಕ್ ಎನ್ನ ಜೀವನ ಬೇಜಾರು ಉಂಡು ದಾದ ಮಲ್ಪುನು ನಿಗುಲ್ ಪೂರ ಎನ್ನ ಮನಸ್ಸು ಉಲ್ಲರ್ ಮರಪರೆ ಆಪುಜಿ ಒವ್ವು ವಿಷಯಗುಲ ದುಂಬು ಪೋಪಿನಿ ಗೊತ್ತಾಪುಜಿ ಲೈವ್ಗೂ ಬರ್ಪೆ ಮನಸ್ಸು ಉಂಡು ಅಂದ್ ಪೂರೈಕ್ಲ ನೆನಪುಂಡು ಈರ್ನ ಲೈವ್ ಬೋಡತ್ತೆ. ಥ್ಯಾಂಕ್ ಯು ಸುದೀಪ್. ಈತ ಒಂಜಿ ಪಂಡರತ ಖುಷಿ ಅಂಡು ದಾದೆ ಟೆನ್ಷನ್ ದಾದೆ ವಿಷಯ ನೀನಂಡಲ ಉಂಡ ಸುದೀಪ್ ಅಣ್ಣ. ಮತ್ತೆ ವಿಶೇಷ ಯಾವಾಗ ಪರ್ಯಾಯ ಯಾನು ಒಲ್ಪ ಉಳ್ಳೆ ಸುದೀಪ್ ಬ್ರದರ್ ಯಾನು ಒಲ್ಪ ಉಳ್ಳೆ ಸುದೀಪ್ ಬ್ರದರ್ ಅತಿ ಸುದೀಪ್ ದಾದ ಟೆನ್ಷನ್ ಏನಂಡಲ ಮಲ್ಲ ಟೆನ್ಷನ್ ಉಂಡ ಈನ ಮ್ಯಾರೇಜ್ದ ಟೆನ್ಷನ ಮದಿ మీద ಅರಿನಕ್ಕ ಪಾತಿರುವೆ ಇರಿಡ ಬೇಜಾರು ಇಜ್ಜತ್ತೆ ಇರಿಗು ಒಯ್ಯೋಯ್ಯೋ ಇಜ್ಜೆ ಇರಿಡದಾಯ್ ಬೇಜಾರು ಏನು ಹರಿನಕ್ಕ ಪಾತಿರುವೆ ಇಜ್ಜತ್ತೆ ಇರೇಗು ಇಜ್ಜೆ ಸುದೀಪು ಎಂಕದಾಯ್ ಬೇಜಾರು ಇರಿಡ ಯಾನು ಎರಡ್ಲ ಬೇಜಾರು ಮಲ್ಪುಜಿ ಸುದೀಪು. ಯಾನು ಒಂಜಿ ಜನ ಮೊದಲ ಮೈಫುಡ್ ಮರಪ್ಪುಜಿ ಮಾತ್ರ ಬೊಕ್ಕ ಪೂಜಂಡ್ಲ ಪಾತಿರ್ವೇನು ಉಡುಪಿ ಪರ್ಯಾಯ ಅರಿನಕ್ಕ ಹೌದಾ? ಹಾಂ ಇಜ್ಜಿ ಸುದೀಪು ದಾಯ್ ಬೇಜಾರು ಒಂಜಿ ಜನಂಡ ಮಾತ್ರ ಪಾತಿರು ಜಂಚ ದಾದಾಂಡು ಸುದೀಪ್ ಬ್ರದರ್ ದಾದಾಂಡು ಸುದೀಪು ಫಸ್ಟ್ ಬೈದನಿ ಎನ್ನ ಲೈವ್ಗೆ ಅತ್ತೆ ಸುದೀಪು ಬೊಕ್ಕ ಬತ್ತಿನತ್ತೆ ಬೇತೆಲ್ಲ ಪೂರ ಲೈವ್ಗೆ ಪೋಯಿನತ್ತೀರು ಈ ಫಸ್ಟ್ ಬೈದನಿತ್ತ ಅಗಲೇಡ್ದು ಬೊಕ್ಕ ಎನ್ನ ಲೈವ್ಗೆ ಬತ್ತಿ ನೀರು ಅತ್ತೆ ಏನಾಯಿತು ಸುದೀಪಣ್ಣ ದಾದಾಂಡು ಬಲ್ಲೆ ಎಂಕ್ಲೆಡ ಬಲ್ಲೆ ನೀನಂಡು ವಿಷಯ ದಾದ ಬಲ್ಲೆ ಎಂಕುಲ್ ಪರ್ಯಾಯ ಕುರ್ರಾಮ್ನ ತೂಕ ಪರಿಹಾರ ಕುರ್ರಾಮ್ನ ತೂಕ. ಜಾನ್ವಿ ಸಿಸಿ ಎಲ್ಲಿ ಪರ್ಯಾಯ? ನಮ್ಮೂರಲ್ಲಿ ಸ್ವಲ್ಪ ಲೇಟ್ ಇದೆ. ಹಾಂ ನಿಮ್ಮದು ಬೇರೆ ಸುದೀಪು ಅವ್ರದ್ದು ಇಲ್ಲಿ ಪಡ್ಬಿದ್ರಿ ಅಲ್ವಾ? ಒಬ್ಬರು ಯಾರು ಅಕ್ಕ ಒಬ್ಬರು ಇದ್ದಾರೆ, ಅವ್ರ ಹತ್ರ ಯಾವತ್ತೂ ಮಾತಾಡಲ್ಲ ನಾನು. ಮತ್ತು ಎಲ್ಲರ ಹತ್ರ ಮಾತಾಡ್ತೀನಿ. ಯಾರು ಬಂದರೂ ನಾನು ಹೊಸ ವರ್ಷಕ್ಕೆ ಮರ್ತು ಬಿಟ್ಟಿದ್ದೀನಿ. ಯಾರು ಬಂದರೂ ಮಾತಾಡ್ತೀನಿ, ಆದರೆ ಒಬ್ಬರ ಹತ್ರ ಮಾತಾಡೋದಿಲ್ಲ. ಉಡುಪಿ ಪರ್ಯಾಯ ಹೌದು ಉಡುಪಿದ್ದಲ್ವಾ? ಯಾವಾಗ ಸ್ಟಾರ್ಟ್ ಆಯಿತಾ ಮುಗೀತಾ? ಮುದ್ದು ದಾಲೈಜ್ಜಿ ಪನೊಂದು ಲೇರು ದಾದಾನ ಬಾರಿ ಬೇಜಾರು ಲೇರು ಸುದೀಪು ದಾಯಿಗೆ ಸುದೀಪು ಆತ ಬೇಜಾರು ಅಯ್ಯೋ ದೇವ್ರೇ. ಹೊಸ ವರ್ಷಕ್ಕೆ ಎಲ್ಲರ ಹತ್ರ ನಾನು ಮಾತಾಡ್ತೀನಿ, ಯಾರು ಇದು ಮಾತಾಡ್ತೀನಿ, ಒಬ್ಬರ ಹತ್ರ ಮಾತಾಡೋದಿಲ್ಲ. ಇನ್ನೊಬ್ರು ಇದ್ದಾರೆ, ಇಬ್ಬರ ಹತ್ರ ಮಾತಾಡೋದಿಲ್ಲ. ಇಬ್ಬರು, ಒಂದು ಲೇಡೀಸ್ ಒಂದು ಜೆಂಟ್ಸ್. ನೆಕ್ಸ್ಟ್ ವೀಕ್ ಮೋಸ್ಟ್ಲಿ. ಹೌದಾ? ಅಯ್ಯೋ ದೇವ್ರೇ. ಸುದೀಪಣ್ಣ ಖುಷಿ ಟಿಪ್ಪುಲೆ ಟೆನ್ಷನ್ ಮಲ್ಪೊಡ್ಸಿ ಬಿಂದಾಸ್ ಅದಿಪ್ಲೆ ಯಾರೇಗೆ ಮಾತ ಲೈವ್ಗೂ ಮೆಸೇಜ್ ಮಲ್ಪರ ಆಪುಜಿ ಅಮ್ಮಗುಲು ಇಂಚ ತೂಲೆ ಸೆವೆನ್ ಎನ್ನ ಹೈಡುಡುಕುಲು ನಂಚಿನ ಪರ್ಸನಲ್ ವಿಷಯದ ಆಳ ಪಾತಿರು ನಿಜ ಪಾತಿದ್ದು ನಾಲ್ ಪಾತಿರ್ದು ಪೂಲೆ ದಯಪಂಡ ಹೈಡುಡುಕುಲ್ಲುದು ಪಾತಿರು ನಂಚಿನ ಈ ನಲೇಜ್ ಯಾರು ಮಣ್ಣ ಒಂಜಿ ತಿಂಗಳು ಬೊಕ್ಕ ಬತ್ತಿಲ್ಲ ಇವು 1 ತಿಂಗಳ ನಂತರ ಬಂದಿದ್ದೀನಿ. ಐಡಲ್ಲಿ ಕುತ್ಕೊಂಡು ಏನು ನೋಡೋದು? ನೋಡಲಿಕ್ಕೆ ಏನಿದೆ? ಏನಿಲ್ಲ ಅಲ್ವಾ? ಟೆನ್ಷನ್ ಮಾಡ್ಕೋಬೇಡಿ ಜನರೇ. ಹೌದು, ಟೆನ್ಷನ್ ಬೇಡ. ಯಾಕೆ ಟೆನ್ಷನ್? ಜೀವನ ಇಪ್ಪಣೆ ಅವೇನು ಮದತ್ತದ ನಮ್ಮ ಖುಷಿಟ್ಟಿಪ್ಪೋಡು ದಾದಾಲ್ ಪರ್ಲಾಬ್ಜಿ. ಅಯ್ಯಯ್ಯೋ ನನ್ನ ತಮ್ಮ ಬಂದಪ್ಪೋ ದೇವರೇ, ನನಗೆ ಲೈಕ್ ಕೊಡಿ ಎಲ್ಲರೂ ಒಂದೊಂದು. ಬೆಸ್ಟು ಹಾಯ್. ಹಲೋ ಅಕ್ಕ. ಹಲೋ ನಮಸ್ತೆ. ಎಂಕು ಒಂಜಿ ಗೊತ್ತಾಂಡಕ್ಕ ಏರು ಪಂದು ಎಂಗೊಂಜಿ ಗೊತ್ತಾಂಡು ಏರು ಬಂದು ಲೇಡೀಸ್ ಗೊತ್ತಾಂಡು ಏರು ಗೊತ್ತಾಂಡು ಬೆಸ್ಟ್. ಹಲೋ ಅಕ್ಕ. ಹಾಯ್ ಬೆಸ್ಟ್ ತಮ್ಮ ಒಂದು ಲೈಕ್ ಕೊಡ್ತಮ್ಮ. ಬೆಸ್ಟ್ ಅವರೇ ನಮಸ್ತೆ ಅಂತಿದ್ದಾರೆ. ಮುದ್ದು ಬೆಸ್ಟ್ ಹಾಯ್ ಅಂತಿದ್ದಾರೆ. ಏರು ಬೆಸ್ಟ್ ಗೊತ್ತಾಂಡು ನೀಕು ಮತ್ತೆ ವಿಶೇಷ ಬೆಸ್ಟು ಅಂತಿದ್ದಾರೆ. ഞാൻ ಬೊಕ್ಕ ಎರಡ್ಲ ನಿಷ್ಠುರ ಮಂದ ಒಂಜಿ ಲೇಡೀಸ್ ಇಡಲ್ಲ ಒಂಜಿ ಅಂಚು ಇಡಲ್ಲ ಇಂಕ ಪಾತ್ರೆ ಸ್ಟೇಜ್ ಅಂಚ. ಜಾನ್ವಿ ಅಕ್ಕ ನಮಸ್ತೆ ಅಂತಿದ್ದಾರೆ. ನನ್ನ ತಮ್ಮ ಬೆಸ್ಟು
ಬೆಸ್ಟು ನಿನ್ನನ್ನು ಕಾಯ್ತಿದ್ದೆ ಮಾರೆ, ನೀನು ಬರ್ತೀಯಾ ಇಲ್ವಂತ. ಜಾನ್ವಿ ಸಿಸ್ ಬಂದರು, ಬೆಸ್ಟ್ ಬಂದ, ಮುದ್ದಮ್ಮ ಬಂದರು, ಸುದೀಪ್ ಬಂದರು, ಸುಜಾತ ಅವರು ಬಂದರು. ಆಯ್ ಸುಜಾತ ಫ್ಯಾಷನ್ ಅವರೇ, ಆಯ್ ಆಯ್ ಸುಜಾತ ಸಿಸ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಬೆಸ್ಟ್ ಆಯ್ ವಿಶೇಷ ಅಂತಿದ್ದಾರೆ. ಸುಜಾತ ಸಿಸ್ ಊಟ ಆಯ್ತಾ? ಏನು ಊಟ? ಬೆಸ್ಟ್ ಊಟ ಆಯ್ತಾ? ಏನು ಊಟ? ಮುದ್ದು ಎಂಥ ಊಟಕ್ಕೆ ನಿಮಗೆ? ಏನೂ ಇಲ್ಲಕ್ಕ, ನೀವೇ ಹೇಳ್ಬೇಕಕ್ಕ. ನಂದು ಎಂತ ಮಾರೆ, ನಿಂದೆಲ್ಲ. ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು ಸುಜಾತ ಅವರೇ, ನಿಮ್ದಾಯ್ತಾ? ಏನು ಊಟಕ್ಕೆ? ಸುಜಾತ ಸಿಸಾಯಿ ಅಂತಿದ್ದಾರೆ. ಮುದ್ದು ಬನ್ನಿ, ಮುಂದೆ ಬನ್ನಿ, ಎಂದಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಹೌದೌದು ಜಾನ್ವಿ ಸಿಸ್ಟರ್ ಆಯ್ ಅಂತಿದ್ದಾರೆ. ಸಿಸ್ ಆನ್ ಇಟ್ರೆ ಆ್ಯಡ್ ಆಗುತ್ತಾ? ಸಿಸ್ ಆನ್ ಇಟ್ರೆ ಆ್ಯಡ್ ಆಗುತ್ತಾ? ಎಂತ ಆನು ಇಡುದು? ಯಾಕೆ ಅಕ್ಕ? ಎಂತ ಸಿಸ್ ಆನ್ ಇಟ್ಟರೆ ಆ್ಯಡ್ ಆಗುತ್ತಾ ಅಂದರೆ ಏನು ಅಡುಗೆ ಮಾಡಿದ್ರಕ್ಕ? ನನಗೆ ಅಂತ ಟೊಮೆಟೊ ರಸಮ್ ಮತ್ತು ಇದು ಎಂಥದು ನನಗೆ ಟೊಮೆಟೊ ರಸಮ್ ಸೂಪರ್. ಮುದ್ದಮ್ಮ ಥ್ಯಾಂಕ್ ಯು ಮುದ್ದಮ್ಮ. ನಮ್ಮ ಭಾವ ಎಲ್ಲಿ ಹೋದ್ರಕ್ಕ? ಇದ್ದಾರೆ ನಿನ್ನ ಮಾವ ಇಲ್ಲೇ ಮಲ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಸುಜಾತ ಸಿಸ್ ನಿಮಗೆ ಕೇಳಿದ್ದು ಅಂತಿದ್ದಾರೆ. ಸುರುಕು ಬೈದಿನಿ ನಮ್ಮ ಅರಿನಕ್ಕನ ಲೈವ್ ಬೊಕ್ಕ ಪೂರ ತುಳುವಿನ ಲೈವ್ ಕನೆಕ್ಟ್ ಆಯಿನಿ ಅಂಚೆ ಇರೇನ ಲೈವ್ ಮರಪರೆ ಆಪುಜಿ ಮರ್ರೆ ಇರ್ನ ಒಂಜಿ ಲೈವ್ ಮರಪರೆ ಆಪುಜಿ ದಾಯ್ ಪಂಡ ಮಸ್ತ್ ಜನ ಇರೇನು ಲೈವ್ ತುಯಿನಿ ತುಳುವೇರೇನು. ಥ್ಯಾಂಕ್ ಯು ಸುದೀಪ್. ಈತು ನೆನಪುದಿ ತರತ ಇಟ್ಟು ಖುಷಿ ಆಂಡ್ ಹೆಂಗೆ ಮಸ್ತ್ ಖುಷಿ ಆಂಡ್ ಈತೊಂಜಿ ನೆನಪುದಿ ಇದು ಹೆಂಗೆ ಒಂಜಿ ರೆಸ್ಪೆಕ್ಟ್ ಕೊರಿಯರತ ಅವು ಒಂಜಿ ಖುಷಿ ಹೆಂಗೆ ಮುದ್ದು ಗುಡ್ ಅಂತಿದ್ದಾರೆ ನೋಡಿ. ಜಾನಿ ಸಿಸ್ಟರ್ ಇವತ್ತು ಆ್ಯಡ್ಸ್ ಬಂದಿಲ್ಲ ವಿಡಿಯೋನಲ್ಲಿ ಅಂತಿದ್ದಾರೆ. ಯಾಕೆ ಬಂದಿಲ್ಲ? ಆನ್ ಮಾಡಿಲ್ವಾ ಅಕ್ಕ? ನಿಮ್ಮ ಮಕ್ಕಳು ಎಲ್ಲಿ ಹೋದ್ರು? ಇದ್ದಾರೆ ಮಲ್ಕೊಂಡಿದ್ದಾರೆ. ಹರಿನಕ್ಕ ಸುಜಿತ ಸಿಸಿಗೆ ಕಳಿದು. ಹೌದಾ? ಏನು ಅಡುಗೆ ಮಾಡಿದ್ರಕ್ಕ? ಏನು ಅಡುಗೆ ಮಾಡೋದು ಅದೇ. ಜಾನ್ವಿ ಅಕ್ಕ ಏನು ಅಡುಗೆ ಮಾಡಿ? ಹೇಗಿದ್ದೀರಕ್ಕ? ಆರಾಮ ಅಂತಿದ್ದಾರೆ. ಯಾಕೆ ಸುಜಾತ ಸಿಸ್ ಅಂತಿದ್ದಾರೆ. ಮುದ್ದು ಸೂಪರ್ ಅಂತಿದ್ದಾರೆ. ಜಾನ್ವಿ ಅಕ್ಕ ಏನು ಅಡುಗೆ ಮಾಡಿದ್ದೀರಿ? ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಾ? ಮುದ್ದು ಥ್ಯಾಂಕ್ ಯು. ಮುದ್ದಮ್ಮ ಥ್ಯಾಂಕ್ ಯು ಸೋ ಮಚ್. ನಾನು ಎಂತ ಗೊತ್ತಾ, ಟೊಮೆಟೊ ರಸಮ್ ಮತ್ತು ಇವತ್ತು ವಿಡಿಯೋ ಹಾಕಿದ್ದೀನಲ್ವ, ಅದೇ ನನಗೆ ಅಡಿಗೆ ಇವತ್ತು. ಟೊಮೆಟೊ ರಸಮ್ ಇದು ಇವತ್ತು ವಿಡಿಯೋ ಮಾಡಿ ಹಾಕಿಬಿಟ್ಟೆ. ಮತ್ತು ಎಂಥ ಬಾಜಿ ಮಾಡಿದ್ದು ನಾನು? ಮೆಂತ್ಯ ಬಾಜಿ. ಎಲ್ಲಿ ಬೇಗ ಲೈವ್ ಮಲ್ಪಲೆ ಅಕ್ಕ? ಎಲ್ಲೆ ಬೇಗ ಲೈವ್ ಮಲ್ಪಲೆ ಅಕ್ಕ? ಯಾನು ಬೇಗ ಪೂಜಿ ವರ್ಂಬರಿಕ್ ಮಲ್ಪೆ ಬಲ ವಾ ವರ್ಂಬರಿಕ್. ಅಡಿಗೆ ನಮ್ಮಲ್ಲಿ ರೈಸ್ ಸಾಂಬಾರು ಜೋಳದ ದೋಸೆ. ವಾವ್ ಸೂಪರ್. ರಸಮ್ ಜೋಳದ ದೋಸೆ ಬೆಸ್ಟು. ನಿನಗೆ ಅಂತ ಮುದ್ದು ಇರೇಗದೆ ಮುದ್ದು ಹೇಳ್ತಿದ್ರು. ಜಾನ್ವಿ ಸಿಸ್ ಯಾಡ್ಸ್ ಬರ್ತಿಲ್ಲ ಅಂತ ನಿನ್ನೆ ನೀವು ಹೇಳಿದ್ರು. ಹೌದಾ ಅಕ್ಕ? ನನ್ನ ಶಾರ್ಟ್ ಏಕೆ ನೋಡಿಲ್ಲ ನೀವು? ನೋಡ್ತೀನಿ ತಮ್ಮ ಇರು, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಎಕ್ಸಾಮ್ ಇತ್ತು ಮಕ್ಕಳಿಗೆ. ಯಾರ ವಿಡಿಯೋ ನೋಡಿಲ್ಲ ಇವಾಗ ಮೊನ್ನೆಯಿಂದ ವಿಡಿಯೋ ನೋಡಿಗೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಇತ್ತು. ಇವತ್ತಿನ ವಿಡಿಯೋ ಹಾಗಾದರೆ ಇವತ್ತಿದ್ದೆ. ಹೌದು ಇವತ್ತಿನ ವಿಡಿಯೋ ಹಾಗಾದರೆ ಅದು ಅಲ್ವಾ ಅರಿನಕ್ಕ? ಹೌದು ಅದೇ ಇವತ್ತಿನ ವಿಡಿಯೋ ಮಾಡಿದ್ದೆ ಅಲ್ವಾ, ಅದೇ ನನಗೆ ಹೆಂಗೆ ಬಸಲೆ ವಾವ್ ಹೆಂಗೆ ಕುರುಮುದ್ದು ಹೆಂಗೆ ಇಷ್ಟ. ಜಾನ್ವಿ ಅಕ್ಕ ನೀವು ಯಾಕೆ ನನ್ನ ಶಾರ್ಟ್ ನೋಡೋದಿಲ್ಲ? ನೋಡ್ತೀನಿ ಮಾರೇ, ನಿಲ್ಲು ನೋಡ್ತೀನಿ, ನೀನು ಬೇಜಾರಾಗಬೇಡ. ಖಂಡಿತ ನೋಡ್ತೀನಿ ಆಯಿತಾ, ನೀನು ಬೇಜಾರಾಗಬೇಡ. ಬಸಲೆ ಗೊತ್ತೇ ಅಕ್ಕ? ಅಯ್ಯೋ ದೇವರೇ, ಬಸಲೆ ಹೆಂಗೆ ಇಷ್ಟ ಮುದ್ದು. ನಿಜವಾದಿ ಬೊಕ್ಕಲ ಪನ್ನುಡ್ಚಿ ಬೊಂಬ ಇಡೀ ಮಾರ್ಕೆಟ್ ತಿರ್ಗಿದೆ ಬಸಲೆ ತಿಕ್ಕದು ಗೊತ್ತುಂಡ. ಈ ವರ್ಷ ಪೋಯ್ ವರ್ಷ ತಿಕ್ಕದು ಬೆಸ್ಟ್ ಹಾಕಿ ಪ್ಲೀಸ್, ಬೆಸ್ಟ್ ಕಮೆಂಟ್ ಹಾಕಿ ಪ್ಲೀಸ್ ಅಂತಿದ್ದಾರೆ. ಮುದ್ದು ಸಿಸ್ ಹಾಯ್ ಅಂತಿದ್ದಾರೆ. ಸುಜಾತ ಸಿಸ್ ನೀವು ಲೈವ್ ಮಾಡಿ, ಮ್ಯೂಟ್ ಲೈವ್ ಮಾಡಬೇಡಿ ಆಯಿತಾ? ಮಾಡಬಾರ್ದಂತಾರೆ ಅವರು, ಅದಕ್ಕೆ ಬೆಸ್ಟು ಲೈವ್ ಲೈಕ್ ಡನ್. ಥ್ಯಾಂಕ್ ಯು ತಮ್ಮ, ಥ್ಯಾಂಕ್ ಯು ಸೋ ಮಚ್. ಮುದ್ದು ಸಿಸ್ ಹಾಯ್ ಅಂತಿದ್ದಾರೆ. ನಮ್ಮ ಸುಜಾತ ಸಿಸ್ ಹಾಯ್ ಅಂತಿದ್ದಾರೆ. ಇಷ್ಟು ಜನ ಪ್ರೀತಿಯಿಂದ ಬಂದ್ರಲ್ವ, ನನಗೆ ಇದೇ ಖುಷಿ ಗೊತ್ತಾ. ಮುದ್ದು ಸುಜಾತ ಸಿಸ್ ಹಾಯ್ ಅಂತಿದ್ದಾರೆ. ಓಕೆ ಜಾನ್ವಿ ಅಕ್ಕ ಅಂತಿದ್ದಾರೆ. ಬೆಸ್ಟ್ ಹೇಗಿದೆಯಾ? ಚೆನ್ನಾಗಿದೆಯಾ? ಆರಾಮಿದೆಯಾ? ಮ್ಯೂಟ್ ಲೈವ್ ಮಾಡಬಾರ್ದು ಅಂತಾರೆ. ಎಂಕು ಬಂಜಿ ಬೇನೆ ಅವು ಆಪುಡಕ್ಕದ ಈಗ ಓಡಕ್ಕ ಈ ಬಸಲೆ ಬಣ್ಣಗೆ ಹಿಂಗೆ ಬಾಯಿ ನೀರು ಬರ್ಬುಂಡು ಗೊತ್ತು ನಿಕ್ಕು ದಾಣೆ ಹಿಂಗೆ ಬಸಲೆ ನೀರು ಬರ್ಬುಂಡು ಬಾಯಿಡು ಆತಲ ಹೆಂಗೆ ಮೂರ ನೆನ್ಪಿಜೆನ ಬಾವೇರು ಊರು ಪೋದಿತ್ತೀರ ಅದ ಗಂಡಲ್ ಕೊಣಪದ್ವೆ. ಸುಜಾತ ಸಿಸ್ ಅವ್ರದ್ದು ಆಪ್ಮೋನೋ ಆಗಿದೆ. ಯಾವುದು ಆಪ್ಮೋನೋ ಆಗಿದೆ? ಹೌದೌದು. ಜಾನ್ವಿ ಸಿಸ್ ನನ್ನ ವಿಡಿಯೋನಲ್ಲಿ ಆ್ಯಡ್ಸ್ ಬರ್ತಿಲ್ಲ, ಯಾಕಿರ್ಬೋದು? ನೀವು ಇದು ಆನ್ ಮಾಡಿಲ್ವಾ ಸುಜಾತ ಸಿಸ್?
ನೀವು ಇದು ಡಾಲರ್ ಇದು ಆನ್ ಮಾಡಿ ಇಲ್ವಾ? ಆನ್ ಮಾಡಬೇಕಲ್ವಾ? ಆನ್ ಮಾಡಿದರೆ ಬರುತ್ತೆ. ಹೇ ಮುದ್ದು ತೆಲ್ಪು ಇರೇಗ ಒಂಜಿ ರೆಸ್ಪೆಕ್ಟ್ ಕೊರೋಡು ಪಂದ್ ಬಾರಿ ಎಂಕ್ ಮನಸ್ಸು ಅರಿನಕ್ಕ ಸುರುಕು ಈರ್ನ ಲೈವ್ ಬರ್ಪೆ ಅವೇ ಅವೇನು ಯಾನ್ ಮರಪರೆ ಆ ಇಷ್ಟ ಇಜ್ಜಿ ಅಂಚೆ ಈರ್ನ ಲೈವ್ ತೂಂಡ ರಪ್ಪ ಬರ್ಪೆ ಇರೇನ ವಿಡಿಯೋ ಪೂರ ತೂಂದಿಪ್ಪುವೆ ಅಂದೆ ಸುದೀಪು ಇಂಚೆ ನಿಪ್ಪುಲೆವೇ. ಥ್ಯಾಂಕ್ ಯು ಸೋ ಮಚ್ ಸುದೀಪು. ನೀರೆಗಿ ನಾನು ಎನ್ನಡ ಬೇಜಾರದಾನ ಉಂಡದನ್ನ ನೀನೇ ಸುದೀಪು ನಿಜವಾದ ಸತ್ಯಕುಲ ಬೇಜಾರು ಉಂಡದನ್ನ ನೀನೇನು ಹರಿನಕ್ಕ ಸುಮಾರು ಜನರದ್ದು ಹಾಪ್ಮೋನ್ ಆಗಿದೆ. ಹೌದೌದು ಹಾಪ್ಮೋನ್ ಸುಮಾರು ಜನರಾಗಿದೆ. ಹರಿನ ಸಿಸ್ಟರ್ ಸುಜಾತ ಶಿಸ್ ಮಾತಾಡಿ ಬನ್ನಿ. ಡಾಲರ್ ಫುಲ್ ಮೂನು ಆದರೆ ಅಷ್ಟೇ ಅಲ್ವಾ? ಇಲ್ಲಪ್ಪ ಡಾಲರ್ ಆ್ಯಡ್ ಆಗ್ತಾ ಹೋಗುತ್ತದೆ. ಸುದೀಪಣ್ಣ ಫುಲ್ ಡಲ್ ಆತಿರು ಅಂದು ಇದಾಯಿ ಸುದೀಪ್ ದಾದಾಣ್ ಮೊನಿಟೈಸನ್ ಆನ್ ಮಾಡಿದ್ದಕ್ಕೆ ಮಾಡಬೇಕು. ಹೌದು ಮೊನಿಟೈಸನ್ ಆನ್ ಮಾಡಬೇಕು. ಅಕ್ಕ ಬೀಸ್ ಪಾರ್ಕ್ ಬಂದ್ರ? ಇಲ್ಲ ಮಾರಾಯ ನೀನೇ ಬೀಸ್ ಪಾರ್ಕ್ ನಂಗೆ ಗೊತ್ತಿಲ್ವಾ? ನೀನೊಂದು ನನಗೆ ಮತ್ತು ಜಾನೆಸಿಸಿಗೆ ಮಂಗ ಮಾಡುದ ನೀನು? ಹೌದಾ? ಏ ಮುದ್ದು ಬಸಲೆ ನೊಂಜಿ ರಡ್ಡು ಕಡ ಬುಡಿ ಹೆಂಗೆ ರಡ್ಡು ದಂಟು ಕಡ ಬುಡಿ ಒಬ್ಬ ಬಸಲೆ ಸೊಪ್ಪು ಮತ್ತು ಬುಡ್ಚಿ ಹೆಂಗೆ ನಿಂಕೇಂಡವು. ನಾನಿವತ್ತು ವಿಡಿಯೋ ಹಾಕಿದ್ದೀನಿ ಬೆಸ್ಟು ನೋಡಾಯ್ತಾ? ಅದು ನಾನು ಅಲ್ಲಕ್ಕ ಗೊತ್ತಾಯ್ತು ನನಗೆ ತಮ್ಮ. ನೀನು ಎಲ್ಲ ಡೋಗಿ ಮಾತಾಡೋದು ನೀನೇ ಅಂತ ನಂಗೆ ಗೊತ್ತುಂಟು. ನೀನು ಏನು ನನ್ನ ಹತ್ರ ಮಾತಾಡೋದು? ನೀನೇ ಮಾತಾಡಿದ್ದು. ಮತ್ತು ಯಾರು ಮಾತಾಡಿದ್ದು? ನಾನಂತ ಅಂದ್ಕೊಂಡ್ಯಾ? ಅದು ಬೀಸ್ ವರ್ಕ್ ನೀನೇ. ಹೌದು. ಎಲ್ಲಿ ಆನ್ ಮಾಡಬೇಕು? ಅದು ಕ್ರೋಮಲ್ಲಿ ಹೋಗಿ ಆನ್ ಮಾಡಬೇಕು. ಅಲ್ಲಿ ಆನ್ ಉಂಟು ನೋಡಿ. ಅದು ಆನ್ ಮಾಡೋದಿದ್ರೆ ಆ್ಯಡ್ಸ್ ಬರೋದಿಲ್ಲ ನಿಮಗೆ. ಆಗಲ್ವಾ ಅಂತಿದ್ದಾರೆ. ನೀವೇ ಬೆಸ್ಟು ಅಂತಿದ್ದಾರೆ. ಹೌದು ಯಾಡ್ ಅಲ್ಲಿ ಕ್ರೋಮಲ್ಲಿ ಹೋಗಿ ಮಾಡಿ. ಬಸಲೆ ಬೋಡೆ ಬರಿಕ್ ದೆತ್ತದು ದೀಪಕ್ಕ ಅಯ್ಯ ನಿಂಗೆ ಇಷ್ಟದೇ ಬಸಲೆ. ನಿಜವಾದ ಸುಳ್ಳತ್ತು ಪ್ರಾಮಿಸ್ ಕೋರಿದ ಕೈಪಂಡಲ್ಲ ಬಿಡುವೆ. ಬಸಲ್ಲ ಕೈಪು ಬಿಡು ಪೂಜೆ ಏನು ಲೈಫ್ ಫುಡ್ ಏನು ಇಷ್ಟಪತ್ತಿನ ಒಂಜಿ ತರಕಾರಿ ಬಸಲ್ಲೆಲ್ಲ ಬೆಂಡೆಲ್ಲ ರಡ್ಡೆ ಮೀನುಡು ಬೂತಾಯಿ ಪೊಡಿ ಮೀನು ಬೊಕ್ಕ ಬೊಕ್ಕ ದಾಲೆಜ್ ಅಂಚ. ಅವನು ಏನಾದರೂ ಕ್ಯಾಶ್ ಏನಾದರೂ ಕೇಳಿದರೆ ಕೊಡೋಕ್ಕೆ ಹೋಗಬೇಡಿ ಆಯ್ತಾ ಅಕ್ಕ? ತಮ್ಮ ಅವನು ಪಾಪದವನು. ನನಗೆ ಗೊತ್ತಿಲ್ಲ ಕ್ರೋಮಲ್ಲಿ ಎಲ್ಲಿ ಅಂತ ನಾನು ಎಂತ ಮಾಡಿ ಹೇಗೆ ನಿಮಗೆ ತಿಳಿಸಿಕೊಡೋದು ನಾನು? ಕೆಲವೊಂದು ವೀಡಿಯೋಸ್ ಇರುತ್ತೆ ಸುಜಾತ ಸಿಸ್ ಇದರಲ್ಲಿ ನಮ್ಮ ಯೂಟ್ಯೂಬಲ್ಲಿ. ಅಲ್ಲಿ ನೋಡಿ ಮೊನಿಟೈಸೇಷನ್ ಆನ್ ಮಾಡೋದು ಹೇಗೆ ವೀಡಿಯೋಕ್ಕೆ ಅಂತ. ನನಗೆ ಯಾರು ಕೊಟ್ಟಿದ್ದು ಗೊತ್ತ? ನವೇ ಸಿಸ್ ಇದ್ದಾರಲ್ವ ಅವರು ನನಗೆ ಅವರದರ ವಾಟ್ಸಪ್ ನಂಬರ್ ತಗೊಂಡು ನಾನು ಅವರಕ್ಕೆ ಮೆಸೇಜ್ ಮಾಡಿ ಅವರು ಹೀಗೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನನಗೆ ಅವರು ನವೇ ಸಿಸ್ ಇದ್ರಲ್ವ ಅವರು ನನಗೆ ತಿಳಿಸಿಕೊಟ್ಟಿದ್ದು ತುಂಬ ಚೆನ್ನಾಗಿ. ಹೀಗೆ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಅದು ತೆಗೆದು ಇದು ತೆಗೆದು ಈಗ ಈಸಿ ಆಗಿದೆ. ಈಗ ಬಿಡಿ ಈಗ ಈಸಿ ಇದೆ ಹಾಗೆ. ನನಗೆ ಗೊತ್ತಿಲ್ಲ. ಬೆಸ್ಟ್ ಕಮೆಂಟ್ ಬಂತು. ನನಗೊಂದು ಕಮೆಂಟ್ ಹಾಕ. ಬೇರೆ ಏನಾದರೂ ಕ್ಯಾಶ್ ಏನಾದರೂ ಕೇಳಿದರೆ ಅವನು ನಾನು ಇದ್ದರೆ ಅವನು ಬರುವುದಿಲ್ವಾ ಅಕ್ಕ? ಇಲ್ಲ ಇತ್ತೆ ಒಲ್ತು ಕೊರ್ಪುನು ಮೊಬೈಲ್ದ ಉಲಾಯಿ ತಲ್ಲ ಹುಡು ಅಂಚ ಮಲ್ತಿಲ್ಲ ಮೊಬೈಲ್ ತಿಕ್ಕೋರುಜಿ ಮುದ್ದು ಮೊಬೈಲ್ ಹಿಡಂತೂ ಖಂಡಿತ ತಿಕ್ಕೊಡುಜಿ. ಮೊಬೈಲ್ ಬೊಕ್ಕ ಈ ಗ್ಯಾರೇಜ್ ಕೊಡಬಾರ್ದು. ಮೊಬೈಲ್ದ ಶೋರೂಮ್ ಕೊಡೊಂದು ಮೊಬೈಲ್ ಆಸ್ಪತ್ರೆ ಸೇರ್ಪವಡ ಬೊಕ್ಕ ಮೊಬೈಲ್ ಗೊತ್ತಾಂಡ. ಖುಷಿಯಾನು ಮಸ್ತ್ ಖುಷಿಯಾನು ಈಗಲೂ ಮತ್ತರದ ಮಸ್ತ್ ಖುಷಿಯಾನು ಗೊತ್ತಾಂಡ. ಸತ್ಯ ನಿಜವಾದ್ಲ ಮಸ್ತ್ ಖುಷಿಯಾನು ಹಿಂಗೆ ಏನನ ಈತ ಒಂಜಿ ಖುಷಿಟ್ ಪ್ರೀತಿ ಇದಕ್ಕೆ ಬರ್ತಾರತ್ತ ಒಂಜಿ ಖುಷಿ. ಜಾನ್ವಿಸಿಸ್ ಮುದ್ದು ಅಂತಿದ್ದಾರೆ. ಮುದ್ದು ತೆಲ್ತೊಂದುಲೇರು ಎಲ್ಲಿ ಅಲ್ಲೇ ಉಂಟು ಇವರೇ ನೋಡಿ ಹೇಗೆ ತಿಳಿಸ್ಕೊಡೋದಂತ ನಂಗೆ ಗೊತ್ತಾಗಲ್ಲ. ಬೇಜಾರಿಜ್ಜಿ ಅರಿನಕ್ಕ ಇರೇಡ ಬೇಜಾರಿಜ್ಜಿ ಈರು ವೈಟಿದ ಬಗ್ಗೆ ಎಡ್ಡೆ ತೇರಿದಿನಾರು ಅರಿನಕ್ಕ ಬೇಜಾರು ದಾಲಿಜ್ಜಿ ಎನ್ನ ಜೀವನದ ಬಗ್ಗೆ ಎಂಕ್ ಬೇಜಾರು ನಿಗಲ್ನ ಲೈವ್ಡು ಬೇಜಾರಿಜ್ಜಿ ಭಾರಿ ಲಾಯ್ಕಂಡು ಈರೇನ ಲೈವು ಈರ್ನ ಡೈಲಿ ಪೂಜತ್ತೆ ಇಜ್ಜಿ ಮಲ್ಪೆ ಡೈಲಿ ಎಲ್ಲೆಡ್ದು ಒಕ್ಕ ಮಲ್ಪೆ ಅರ್ಧ ಗಂಟೆ ಮಲ್ಪೋಡು ಪಂಡು ದುಲ್ಲೆ ಎಲ್ಲೆಡ್ದು ಒಕ್ಕ ಡೈಲಿ ಲೈವ್ ಪೂಜತೆ ಮಲ್ಪೆ ಎಲ್ಲೆಡ್ದು ಒಕ್ಕ ಡೈಲಿ ಪಲ ಮಾತೆರ್ಲ ಇಂಚೆನೆ ಖುಷಿಯಾದಿಪ್ಪೊಡು ಅಂದು ಮುದ್ದು ಖುಷಿ ಟಿಪ್ಪೋಡು ಮುದ್ದು ಎಲ್ಲೆ ಲೈವ್ ಮಲ್ಪುವರೆ ಅರಿನಕ ಅಂದು ಮುದ್ದು ಸುದೀಪ್ ಮಲ್ಪೆ ಎಲ್ಲೆಡ್ಗೋ ಇನ್ನಿಲ್ಲ ಮಲ್ಪೆ ಯಾನು
ಏನ ಒರ್ಮರೆಗೆ ಮಲ್ಪುನು ಒಂತೆ ಪೊರ್ತಂಡಲ ಬತ್ತು ಪೋಡುಂದುಲ್ಲೆ ಮಲ್ಪೆ ನೈಸ್ ನೈಸ್ ಬೆಸ್ಟು. ನನ್ನ ಲೈವ್ನಲ್ಲಿ ಗ್ರೀನ್ ಸ್ಕ್ರೀನ್ ಆಪ್ಷನ್ ಕೂಡ ಇಲ್ಲ. ಗ್ರೀನ್ ಸ್ಕ್ರೀನ್ ಆಪ್ಷನ್ ಇಲ್ವಾ? ಬರುತ್ತೆ, ಕೆಲವೊಂದು ಲೈವ್ಗೆ ಲೇಟಾಗಿ ಬರುತ್ತೆ. ಮತ್ತೆಂತ ಗೊತ್ತಾ, ನೀವು ಲೈವ್ ಮಾಡಿದ್ದು ಕಡಿಮೆ ಅಲ್ವಾ, ಹಾಗೆ ಬರ್ತಾ ಇಲ್ಲ. ಹಾಗೆ ದೇವರು ಮಾತೆರೆಗ್ಲೆ ಎಡ್ಡೆ ಮಲ್ಪಾಡ ಅಂದ್ ಮಾತೆರೆಗೆ ಎಡ್ಡೆ ಮಲ್ಪಾಡು. ಗಿಫ್ಟ್ ಬೇಕಾದವ್ರು ಸಂಪರ್ಕಿಸಿ, ನನ್ನ ತಮ್ಮ ಇದ್ದಾನೆ, ಕೊಡ್ತಾನೆ. ನಮಗೆ ಗಿಫ್ಟ್ ಕೊಡಿ ನೋಡಿ, ಮುದ್ದುಗೆ ಗಿಫ್ಟ್ ಕೊಡಬೇಕಂತೆ. ತಮ್ಮ ಕೊಡು, ಮುದ್ದುಗೆ ಗಿಫ್ಟ್ ಕೊಡಬೇಕಂತೆ. ಜಾನಿ ಸಿಸಿಯಲ್ಲಿ ಹೋದ್ರು. ಈಗ ಸುಜಾತ ಅವರೇ, ನಿಮ್ಮದು ಇದು ಉಂಟಾ ಎಂತ ಇನ್ಸ್ಟಾ ಐ ಡಿ ಉಂಟಾ? ಒನಸ್ಗೆ ಪೋವೊಂದುಲ್ಲೆ ಅರಿನಕ್ಕ ಲೈವ್ ಇತ್ತುಂಡ ಬರ್ಪೆ. ಓಕೆ ಓಕೆ ಸುದೀಪ್, ಒನಸ್ ಮಲ್ಪಲೆ. ಓಕೆ ಓಕೆ ಡನ್. ತೊಂದರೆ ಖುಷಿ ಅಂಡ ಬರ್ತಾರತ್ತೆ, ಖುಷಿಟ್ಟು ಬಾತೇರಿ ಯಾರತ್ತೆ. ಥ್ಯಾಂಕ್ ಯು ಸೋ ಮಚ್. ಅವೇ ಇದು ಖುಷಿಟ್ಟು ಪಾತಿರ್ದು ಪೋಯಿನಾಗ್ಲೇಗೆ ನಮ್ಮ ಬೇಜಾರು ಮಲ್ಪರುಂಡೆ ಇದೇ ಸೀಸ್. ಇನ್ಸ್ಟಾ ಇದ್ದರೆ ನನ್ನ ಇನ್ಸ್ಟಾ ಐ ಡಿಗೆ ನೀನು ಕನೆಕ್ಟ್ ಆಗಿ, ನಾನು ಅದರಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ, ಹೀಗೆ ಹೇಗೆ ಮಾಡಿ ಅಂತ. ಗೊತ್ತಾಯ್ತಾ ಹೇಗೆ ಮಾಡೋದಂತ? ಏನು ಅಡುಗೆ, ಏನು ಗಿಫ್ಟ್ ಬೇಕು ನೀನೇ ಬೇಕಾದರೆ ಗಿಫ್ಟ್ ಬೇಕಾದವರಿಗೆ ಸಂಪರ್ಕ ಮಾಡಿ ಅಂದಲ್ವಾ. ನಿಮ್ಮದು ಇನ್ಸ್ಟಾ ಐ ಡಿ ಜೋಯ್ಸಪ್ ಮಲೆನಾಡು ಅವರೇ, ಹಾಯ್, ವೆಲ್ಕಮ್ ವೆಲ್ಕಮ್. ಬನ್ನಿ ಬನ್ನಿ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ವಿಮಾನ ಬೇಕಂತೆ. ಜಯಂತಿ ಅಕ್ಕ ಎಂತಿದ್ದಾರೆ ನಮ್ಮ ಜಾನ್ವಿ ಸೀಸ್. ಇದೇ ನೇಮ್ ಸುಜಾತಾ ಫ್ಯಾಷನ್ ಅಂತವಾ? ಹೇಗಿದ್ದೀರಾ ಅಕ್ಕ? ನಂದಕ್ಕೆ ಕನೆಕ್ಟ್ ಆಗ್ತೀರಾ? ಇಲ್ಲಾಂದರೆ ನಂದು ಹರಿಣ 8963 ಅಂತ ಇದೆ, ಅದಕ್ಕೆ ಕನೆಕ್ಟ್ ಆಗಿ. ಅದರಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಬೇಕಾದರೆ, ಅದರಲ್ಲಿ ಕನೆಕ್ಟ್ ಆಗಿ. ನಿಮ್ಮದು ಸಿಕ್ಕಿದಿದ್ರೆ ಒಂದು ವೇಳೆ ನಿಮಗೆ ತಿಳಿಸಿಕೊಡ್ತೀನಿ ನಾನು. ನೋಡಿ ಅಲ್ಲಿ ಬರ್ದು ಹಾಕಿದ್ದೀನಿ ನೋಡಿ, ವಿಮಾನ ಬೇಕಂತ ಕೊಟ್ಟರು ನೋಡಿ. ಓಕೆ, ಎಲ್ಲೇ ಬರ್ಪ್ಯಾರಿನಕ್ಕ. ಓಕೆ ಸುದೀಪ್, ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಅವೇ ಬರ್ತೀನಿ. ಸುಜಾತ ಅವರೇ ನೋಡಿ, ಅಲ್ಲಿ ಮೆಸೇಜ್ ಹಾಕಿದ್ದೀನಿ ನೋಡಿ. ಹಾಯ್ ಜಾನ್ವಿ ಸಿಸ್ ಅಂತಿದ್ದಾರೆ. ಜೋಯ್ಸಪ್ಪ ಅವರೇ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಸುದೀಪ್ ಅಣ್ಣ ಬಾಯ್, ಟೇಕ್ ಕೇರ್ ಅಂತಿದ್ದಾರೆ. ಸುದೀಪ್ ಬೇಜಾರು ಮಲ್ಪೊಡ್ಚಿ, ದಾಯಿಗೆ ಬೇಜಾರು, ಜೀವನಡು ಬರ್ಪಿನ ಬೇಜಾರು, ಪೋಪಿನ ಅವು ಇಪ್ಪುಂಡನೆ ಏಪಗ್ಲ ಅವೇನು ಮಲ್ಪೊಡ್ಚಿ ಮಂಡೇಡು ಮಾತ ದಿವ ನೋಡ್ಚಿ ಒಂಜೆ ಬೇಜಾರು ಇಪ್ಪುಂಡು ಲೈಫುಡು, ಅವೇನು ಮಾತಿರಗ್ಲಿ ಇಪ್ಪುಂಡನೆ. ಅಕ್ಕ ಎಕ್ಸಾಮ್ ಎಷ್ಟು ದಿನ ಇದೆ ಅಕ್ಕ? ಆಯಿತು ಎಕ್ಸಾಮ್ ಆಯಿತು. ಜಯಸಪ್ಪ ಅವರೇ ಹೇಗಿದೆ ಚಾನಲ್? ಡಾಲರ್ ಎಲ್ಲ ಕಂಪ್ಲೀಟ್ ಮಾಡಿದ್ರ ನೀವು? ಹೇಗಿದೆ ಚಾನಲ್? ಹೇಗಿದೆ? ಕಂಪ್ಲೀಟ್ ಆಯಿತಾ ಡಾಲರ್? ಎಲ್ಲಿ ತನಕ ಬಂತು ನಿಮ್ಮದು? ಸುಜಾತ ಅವರೇ ಇದ್ದೀರಾ? ನೋಡಿ ಅಲ್ಲಿ ಬರ್ದೇ ಹಾಕಿದ್ದೀನಿ, ಅದಕ್ಕೆ ಕನೆಕ್ಟ್ ಆಗಿ ಆಯಿತಾ? ನಾನು ಹೋಗ್ತೇನೆ ಅರಿನಕ್ಕ. ಹೋಗುದಾ? ಓಕೆ ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಬಂದ್ರಲ್ವಾ, ತುಂಬ ಥ್ಯಾಂಕ್ಸ್. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನು ಮುಂದೆ ಅದರಲ್ಲ ವಿಡಿಯೋ ಅಲ್ಲಿ ಸರಿಯಾಗಿ ನೋಡಬೇಕು. ಡಾಲರ್ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ ಸಿಸ್ಟರ್, ಆಗೋಕ್ಕೆ ಬಂದಿದೆ. ಹೌದಾ? ಓ ಕಂಗ್ರ್ಯಾಚುಲೇಷನ್ ಜಯಸಪ್ಪ ಅವರೇ. ಯಾಲ್ಲ ಪಿದಾಡು ನಕ್ಕ ಪೋಡ್ಚಿ ಮುದ್ದು ಈ ಓಡೆ ಒಪ್ಪಿನಿ. ಅಕ್ಕ ಏಜಸ್ ಅಕ್ಕ ಹೇಗಿದ್ದಾರೆ ಅಕ್ಕ? ಮತ್ತೆ ಅಮ್ಮ ಹೇಗಿದ್ದಾರೆ? ಆರಾಮಿದ್ದಾರೆ ಅಕ್ಕ? ಇದ್ದಾರೆ, ಆರಾಮಿದ್ದಾರೆ ಏಜಸ್ ಅವರು. ಥ್ಯಾಂಕ್ಸ್, ನೀವೇ ಇಟ್ಕೊಳ್ಳಿ. ಯಾಕೆ ನಿಮ್ಮದು 2 ವಿಡಿಯೋ ನೋಡಲಿಕ್ಕೆ ಬಾಕಿ ಇದೆ, ಎಲ್ಲ ನೋಡಿದ್ದೇನೆ. ಮತ್ತೆ ಬಾಯ್ ಅಕ್ಕ, ಎಲ್ಲೇ ಬರ್ಪೆ? ಮುದ್ದು ಪೋಡ್ಸಿಯಾ? ರಿಕ್ವೆಸ್ಟ್ ಕಳಿಸಿದ್ದೀನಿ. ಓಕೆ ಸುಜಾತ ಅವರೇ, ಖಂಡಿತ ನಾಳೆ ತಿಳಿಸ್ಕೊಡ್ತೇನೆ. ನಾಳೆ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ನಿಮಗೆ ಹೇಗೆ ಮಾಡೋದಂತ. ವಾವ್ ಜಯಂತಿ ಅಕ್ಕ, ಆಯ್ತಾ? ಎಷ್ಟು ಬಂದಿದೆ ಮುದ್ದು? ಎಂತ ಮುದ್ದು? ಮುದ್ದು ಎಂಚಿನ ಬಾಯಿ ಕೈದಿತ್ತ? ತುಂಬ ಖುಷಿ ಆಯ್ತು ಅವ್ರದ್ದು. ನಿಮ್ಮದು ಆಯ್ತಾ ಜಾನ್ವಿ ಅಂತಿದ್ದಾರೆ. ಆಗುತ್ತೆ, ನಿಮ್ಮದು ಆಗುತ್ತೆ ಅಂತಿದ್ದಾರೆ. ವಿಡಿಯೋ ಟೈಮ್ ಪಾಸ್ ನಂದು ಅಂತಿದ್ದಾರೆ. ಸಹಿಸುವುದು ಉತ್ತಮ, ಕ್ಷಮಿಸುವುದು ಅತ್ಯುತ್ತಮ, ನಮ್ಮನ್ನು ಮರೆತು ಬಿಡುವುದು ಸರ್ವೋತ್ತಮ. ಯಾಕೆ ಪೋಪುನ್ ಬೊಡ್ಚಿ ಮುದ್ದು ಅಂತು ಬೇಕಪ್ಪು. ನನ್ನದು 2 ವರ್ಷ ಬೇಕು, ನನ್ನದು ಒಂದು 2-3 ವರ್ಷ ಬೇಕೇನು. ನಂದು ಕೂಡ ಡಾಲರೇ ಆಗ್ತಿಲ್ಲ ಕರ್ಮದ್ದು. ಯಾಕೆ ಆಗ್ತಿಲ್ವೋ ದೇವರೇ ಗೊತ್ತು. ಬೇಜಾರಾಗುತ್ತೆ ಅಲ್ವಾ? ಇಲ್ಲ ಜಾನ್ವಿ ಆಗುತ್ತೆ ಅಂತಿದ್ದಾರೆ. ಎಷ್ಟಾಯಿತು? ಆಗ್ತಾ ಬಂತ. ಮನುಷ್ಯನಿಗೆ ರೋಗವಾಗಲಿ ಜಗಳವಾಗಲಿ ತೊಂದರೆಗಳು ಬರಲು ಅವನ ಪಾಲಿಗೆ ಮುಖ್ಯ ಕಾರಣ.
ನಿಮ್ದು ಆಗ್ತದೆ ಅರಿನಕ್ಕ, ಎಂತ ಆಗೋದು ಜಾನ್ವಿಸಿಸ್, ಏನು ಆಗೋದು ಜಾನ್ವಿಸಿಸ್? ಅಯ್ಯೋ ದೇವರೇ, 10 ಪೈಸೆ 20 ಪೈಸೆ ಆಗುತ್ತೆ ಇಂಥ ಎಲ್ಲೆ ಎನ್ನ ಬೇಲೆ ಮಲ್ತು ಕೊರ್ಲೆ, ಖಂಡಿತ ನಿನ್ನ ಬೇಲೆ ಮಲ್ತು ಕೊರ್ಪೆ, ಎಲ್ಲೆ ಎನ್ನ ಬೇಲೆ ಮಲ್ತು ಕೊರ್ಲೆ ಖಂಡಿತ. ಗುಡ್ ಲೈವ್, ಥ್ಯಾಂಕ್ ಯು ಸುಜಾತ ಅವರೇ. ಸುಜಾತ ಅವರೇ, ಎಷ್ಟು ಗಂಟೆಗೆ ಲೈವ್ ಮಾಡೋದು ನೀವು? ಡೈಲಿ ಎಷ್ಟು ಗಂಟೆ ಮಾಡ್ತೀನಿ? ನಾನು ಬರ್ತೀನಿ. ನಿದ್ರೆ ಮಿನಿ ಬರೋಡಿಯಲ್ಲೇ ನಿದ್ರೆ ಬರ್ತಂಡೆ ಯಾನ್ ಬರ್ತೇವೆ ನಿಕ್ಕು ಹೆಲ್ಪ್ ಅಲ್ಪಾರ ನೈಸ್ ಲೈವ್. ದೇವರ ನಾಮವನ್ನು ಆಡುತ್ತಾ ಆಡುತ್ತಾ ನಿಮ್ಮ ಕಣ್ಣಲ್ಲಿ ನೀರು ಬಂದಿದೆ, ಅದರಲ್ಲಿ ನಿಮ್ಮ ಆತ್ಮ ಪರಮಾತ್ಮನನ್ನು ಸಂಧಿಸಿದೆ ಎಂದರ್ಥ. ಸೂಪರ್, ಥ್ಯಾಂಕ್ ಯು ಜಯಂತಿ ಅಕ್ಕ. ನಂದು ವ್ಯೂಸ್ ಇಲ್ಲ, ದಿನ 1 ರೂಪಿ ಬರುತ್ತದೆ. ನಿಮಗೆ 1 ರೂಪಿ ಅದ ಬರುತ್ತೆ, ನನಗೆ 2 ಪೈಸಾ 3 ಪೈಸಾ ಬರುತ್ತೆ. ಯಾಕಂತ ಗೊತ್ತಿಲ್ಲ ಅಲ್ಲ. ನಿಮ್ಮ ಜಾನಿಸಿಸ್ ನಿಮ್ಮದು ವ್ಯೂಸ್ ಹೋಗುತ್ತೆ ಅಲ್ವಾ 100ಕ್ಕಿಂತ ಮೇಲೆ? ಹಾಗಾದರೆ ನಿಮಗೆ ಯಾಕೆ ಒಂದು 8 ರೂಪಾಯಿ ಆದರೂ ಸಿಗಬೇಕಲ್ವಾ? ನಿಮಗೆ 8 ಆದರೂ ಸಿಗಬೇಕಲ್ವಾ? ಸುಜಾತ ಅವರು, ಥ್ಯಾಂಕ್ ಯು ಸೋ ಮಚ್ ಸುಜಾತ ಅವರೇ, ಥ್ಯಾಂಕ್ ಯು. ಯಾರೋ ಕೇಳಿದ್ರು ಜಗತ್ತಿನಲ್ಲಿ ನಿಮ್ಮವರು ಯಾರು ಅಂತ. ನಾನು ನಗುತ್ತಾ ಇಲ್ಲ, ಸಮಯ ಚೆನ್ನಾಗಿದ್ರೆ ಎಲ್ಲರೂ ನಮ್ಮವರೇ, ಇಲ್ಲದಿದ್ದರೆ ನಮ್ಮವರಲ್ಲ. ಗುಡ್ ಲೈವ್, ಥ್ಯಾಂಕ್ ಯು ಸೋ ಮಚ್. ಜೆಪ್ಪುವರ ಬರ್ಪರೆ ಅಕ್ಕ, ಬರ್ಕ ಜೆಪ್ಪವರ ಬರ್ಪೆ ಮುದ್ದು ನೀನು ಮಿಗ್ದೀನ್ ಬೇ ಜೆಪ್ಪ ಒಂದೆ ಬೊಕ್ಕೇರೇನು ಜೆಪ್ಪ ಬರ್ಪೆ ಅವ ಪದ್ಯ ಬಂಡು ಚೆಪ್ಪಡಾಗವ. ಎಲ್ಲಿ ಹೋಗೋದು ಅರಿನಕ್ಕ? ಎಲ್ಲಿ ಹೋಗೋದಂದರೆ ಸೂಪರ್ ಸೂಪರ್ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಹೋಗೋದಂದರೆ ಎಲ್ಲಿ ಹೋಗೋದು ಜಾನಿಸಿಸ್? ಅಲ್ಲ ಜಾನಿಸಿಸ್, ನಿಮ್ಮದು 100ಕ್ಕಿಂತ ಮೇಲೆ ಹೋಗ್ತಾ ಉಂಟಲ್ವಾ? ಯಾಕೆ ಬರುವುದಿಲ್ಲ ನಿಮಗೆ? 1 ರೂಪಾಯಿ ಯಾಕೆ ಬರುತ್ತದೆ? ನಿಮಗೆ ಎಷ್ಟು ವ್ಯೂಸ್ಗೆ ಎಷ್ಟು ಬರುತ್ತೆ? ನಮಗೆ ಒಂದು ವಿಡಿಯೋದಲ್ಲಿ ಒಂದು 100 ವ್ಯೂಸ್ ಬಂದರೆ, ಥ್ಯಾಂಕ್ ಯು ಸುಜಾತ ಅವರೇ, ಥ್ಯಾಂಕ್ ಯು ಸೋ ಮಚ್. 100 ವ್ಯೂಸ್ ಬಂದರೆ ನಮಗೆ 8 ರೂಪಾಯಿ ಹಾಗೆಲ್ಲ ಬರುತ್ತೆ. ಮುದ್ದು 8 ರೂಪಾಯಿನ ಬರುತ್ತೆ 100 ವ್ಯೂಸ್ ಬಂದರೆ. 50-60 ವ್ಯೂಸ್ ಬಂದರೆ ಒಂದು 6 ರೂಪಾಯಿ 7 ರೂಪಾಯಿ ಬರುತ್ತೆ ನಮಗೆ. ನಿಜವಾದ ಸುಳ್ಳು ಅಂತಲ್ಲ. ಅದು ನಮ್ಮದು ಅಡುಗೆ ಚಾನಲ್ಗೆ ಹಾಗೆ ಅಂತವೇನು? ಲೈವ್ ಹಸ್ಬೆಂಡ್ ಇಲ್ಲದಾಗ ಟೈಮ್ ಇಲ್ಲ. ಹೌದಾ? ಓ ಹೌದಾ, ಇವತ್ತು ಸಿಗಲಿಲ್ಲ ನನಗೆ. ಮೊನ್ನೆ ಒಂದು ಸಿಕ್ಕಿದ್ದು ಮತ್ತೆ ಸಿಗಲೇ ಇಲ್ಲ. ಸುಜಾತಕ್ಕ ಉಗ್ಗುಂಡರ ಆಕೇನೊಂದಿರ್ಲೇರು. ಸುಜಾತ ಅವರೇ, ಊಟ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ನಮ್ಮ ಮುದ್ದು, ನಮ್ಮದು ನಿಮ್ಮ ಥರ ಅಲ್ಲ ಜನರೇ. ಬ್ಲಾಗ್ಸಲ್ಲಿ ಹಾಗೇನೆ, ಬ್ಲಾಗ್ಸಲ್ಲಿ ಚೆನ್ನಾಗಿ ಬರುತ್ತೆ. ಒಂದು 200 ಹೋಗಿದ್ರೆ ಒಂದು 20 ರೂಪಾಯಿ 30 ರೂಪಾಯಿ ಬರುತ್ತೆ. ಮುಂಬೈ ಚೇರ್ಮನ್ ಪ್ಲೀಸ್ ಬಂದರೆ ಏನು ಬೇರೆ ಬೇರೆ ಏನು ಯೂಟ್ಯೂಬರ್ ಏನು ಎಷ್ಟು ವೈಟಿ ಬರುತ್ತೆ ಅಕ್ಕ ಪಾಪ ಎಲ್ಲರೂ ಅಕ್ಕ. ಎಂಥದ? ಯಾರೋ ಐಡಲ್ಲಿ ತುಂಬ ಜನ ಇದ್ದಾರೆ. ಬರುತ್ತೆ ಅಕ್ಕ ಪಾಪ ಎಲ್ಲರೂ ಅಕ್ಕ. ಹೌದೌದು, ಪೈಸೆ ಬಂದರೆ ಏನು ಬೇರೆ ಯೂಟ್ಯೂಬ್ ಏನು ಇನ್ನೂ ಎಷ್ಟು ವೈಟಿ ಅರ್ನಿಂಗ್ಸ್ ಬರುತ್ತೆ. ಅಯ್ಯೋ ದೇವರೇ, ಎಂತ ಬರುತ್ತಪ್ಪ. ಮುದ್ದು ಸಿಸು ಊಟ ಆಯಿತು ನಿಮ್ಮದು ಅಂತಿದೆ. ನನಗೆ ಬರಲ್ಲ ಜನರೇ. ಹೌದಾ? ನಮ್ಮದು ಇದಲ್ವಾ ಬ್ಲಾಗ್ ಚಾನಲ್ ಅಲ್ವಾ? ಹಾಗೆ ಬ್ಲಾಗ್ ಹಾಕಿದರೆ ನನಗೆ ಬರುತ್ತೆ, ರೆಸಿಪಿ ಹಾಕಿದರೆ ಬರುವುದಿಲ್ಲ. ಬ್ಲಾಗ್ ಹಾಕಿದರೆ ನಂದು ನಿನ್ನೆದು ಬಡ್ಡೆದ್ದು 200 250 300 ತನಕ ಹೋಗಿದೆ ವ್ಯೂಸು. ಅದರಲ್ಲಿ ಎಂತ ಗೊತ್ತಾ, ನಾನು ಫಸ್ಟು 10 ಜನ ನೋಡಿದ್ರಲ್ವ ನೀವೆಲ್ಲ, ಒಂದು 30 ವ್ಯೂಸ್ ಬರುವ ತನಕ ನಾನು ಇದು ಆನೇ ಮಾಡಿಲ್ಲ. ಗೊತ್ತಿಲ್ಲ ನನಗೆ, ಮೊನಿಟೈಸೇಷನ್ ಆನ್ ಮಾಡಲಿಕ್ಕೆ ಗೊತ್ತಿಲ್ಲ, ಆ್ಯಡ್ ಬರ್ತಾನೆ ಇರಲಿಲ್ಲ. ಅದರಿಂದ ಹೋಗಿದೆ, ಬೇಜಾರು. ನಂದು ಆಯಿತು ಅಕ್ಕ. ಮುದ್ದು ಗಿತಾದೆ ಸ್ಪೆಷಲಿ ನೀ. ಓಕೆ ಸಿಸ್ಟರ್, ಬಾಯ್. ಓಕೆ ಸುಜಾತ ಅವರೇ, ಬಾಯ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್, ಬಾಯ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್ ಅಂತಿದ್ದಾರೆ ನಮ್ಮ ಸುಜಾತ ಸಿಸ್. ಥ್ಯಾಂಕ್ ಯು ಸುಜಾತ ಸಿಸ್. ನನ್ನ ಲೈವಲ್ಲಿ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದ. ತುಂಬ ದಿನ ಆದಮೇಲೆ ಮಾತಾಡುವಾಗ ಬಾಯಿ ಕಟ್ಟುತ್ತೆ, ಏನು ಮಾಡೋದು? ಪೂರ ಜೆತ್ತೇರಕ್ಕ, ಪೂರ ಜೆತ್ತೇರು. ಈಲ ಜಪ್ಪು ಅಂದದೈತೆ. ಭಾರಿ ಜೋರುಲ್ಲ ನಾಟಕ ಅಲ್ಪರೈ, ಭಾರಿ ಜೋರದ ನಾಟಕದಲ್ಲಿ ಆತಾ. ಯಾನ್ 10 ಮುಟ್ಟಬಹುದು, ಅದ ಮುಟ್ಟ ಜೆತ್ತಡತುಲ್ಲ ನೀ. ನಾನು 10 ಮುಟ್ಟ ಉಂಟು, 1 ಗಂಟೆ ಲೈವ್ 10 ಮುಟ್ಟ ಉಂಟು. ಮಕ ಬಹುಪೆ ಅತ್ಯ ಕೇಶವಣ್ಣೆ ದೂರ ಬೋತೇರು. ಕೇಶವಣ್ಣನ ಸುದ್ದಿಜ್ಜಿ ಜಾನಿಸಿಸಿ ಜೆತ್ತೇರ ಅಂದು ಡೌಟ್ ಎಂಕ್ ಯಾನು ಪಣಂದೆ ಚೆಪ್ಪುವೆ ವರ ತೂಪೆ. ಮುಂಬೈ ಚೇರ್ಮನ್ ವೈಟಿ ಅರ್ನಿಂಗ್ ಕಮ್ ಇದೆ ಏನು ಬೇರೆ ಅರೇಂಜ್ ಎಷ್ಟು ಅರ್ನಿಂಗ್ಸ್ ಪಾಪಕ್ಕ? ಹೌದಾ? ಕಡಿಮೆ ಇದೆ ಬೇರೆ ಅವರಿಗೆ ಎಷ್ಟು ಅರ್ನಿಂಗ್ಸ್ ಪಾಪಕ್ಕ? ಅಯ್ಯಯ್ಯ ದೇವ, ಹಾಗಲ್ಲ ಮರೆಯ. ನನ್ನ ಅರ್ನಿಂಗ್ಸ್, ನಂದು ವಿಡಿಯೋನೇ ಕ್ವಾಲಿಟಿ ಬೇರೆಯೇ ಅಲ್ವಾ, ಅಡಿಗೆದ್ದಲ್ವಾ, ಹಾಗೆ ನನಗೆ ಬೇರೆ ಥರ ಕೊಡ್ತಾರೆ ಹಾಗೆ.
ಕೇಶವನ್ನೇ ತಿಕ್ಕಿಯರು ಓಲ್ಪ ತಿಕ್ಕಿಯರು ಓಲಿತ್ತೇರು ಮುದ್ದು ಕೇಶವಣ್ಣನ ಸುದ್ದಿಜ್ಜಿ ಇಜ್ಜಿನ ಬರ್ತಾರೆ ಲೈವ್ಗೂ ಲೈವ್ ದಾನ್ ಇತ್ತಿನ ದಾಂದ ನನ್ನಿ ಲೈವ್ ಇಜ್ಜೆ ಎಂದಕ್ಕೆ ಏನು ಬೇರೆ ಲೈವ್ ಇತ್ತು ನಾನು ಬರ್ಪುಜೇರಾರು ಕವಿತಕ್ಕನ ಲೈವ್ ಉಡು ಇತ್ತೇನಾ ಅಂದ ಮಲ್ಲೇಜ್ ಬತ್ತಿಜೆಡ್ಡ ಬತ್ ಲೈವ್ ಬತ್ ಕವಿತಾ ಬಂಡ ಏರು ಲೈವ್ ಹೆಂಗದಲ್ಲಿ ಬೇಜಾರಿಜ್ಜಿ ಹೆಂಗೆ ನಿಗಲು ಪೂರ ಬರ್ತಾರತ್ತ ನೀವೆಲ್ಲ ಬಂದ್ರಲ್ವ ತುಂಬಾ ಖುಷಿ ಅಷ್ಟೇ ಕವಿತಕ್ಕ ಏರನ್ನು ಗೊತ್ತು ಹೆಂಗೆ ಯಾನ್ ಪೋಪಿಜ್ಜಿ ಕಮ್ಮಿ ಲೈವ್ಗೆ ಪೋಪಿನಿ ಸುದೀಪ್ ಬತ್ತೇರು ಖುಷಿಯಾಣ ಹೆಂಗೆ ಅಂಚ ಮುದ್ದು ಬತ್ತೇರು ಖುಷಿಯಾನು ಸುಜಾತ ಸಿಸ್ ಬತ್ತೇರು ಖುಷಿಯಾನು ಜಾಯ್ಸ್ ಆಫ್ ಮಲ್ನಾಡು ಅವರು ಬಂದರು ಖುಷಿ ಆಯಿತು ಹಾಗೆ ಜಾನ್ವಿ ಸಿಸ್ ಬಂದರು ಖುಷಿ ಆಯಿತು ಮುದ್ದು ಬಂದರು ಖುಷಿ ಆಯಿತು ಬೆಸ್ಟ್ ಬಂದ ಖುಷಿ ಆಯಿತು ಮತ್ತೆ ಯಾರು ಬಂದರು ಬೆಸ್ಟು ಥ್ಯಾಂಕ್ ಯು ಬೆಸ್ಟು ಹೌದಾ ATM ಎಂಥದ್ದು ATM ಅನ್ನೆಲ್ಲ ಕಲಿಸ್ತಿ ಕೊಡ್ತೀಯ ನನ್ಗೆ ಕೊಡು ATM ಎಷ್ಟಿದೆ ಹಣ ಕೊಡು ತಮ್ಮ ತಮ್ಮ ನಂದು ವೀಡಿಯೋ ನೋಡಲ್ಲ ಯಾಕೆ ನೋಡಲ್ಲ ನೀನು ವೀಡಿಯೋ ಬೆಸ್ಟ್ ನನ್ನ ವೀಡಿಯೋ ಯಾಕೆ ನೋಡಲ್ಲ ಬೆಸ್ಟ್ ನೀನೊಂದು ಚಾನಲ್ ಬೇರೆ ಮಾಡ ಚೆನ್ನಾಗಿ ಒಂದು ಚಾನಲ್ ಮಾಡು ಚೆನ್ನಾಗಿದ್ದ ಚಾನಲ್ ಈರು ಬೊಕ್ಕ ವರ್ಷಗೆ ವರ ಬತ್ತುಂಡ ಅಂಚೆನೆಕ್ಕ ಒಂದು ಓ ತಮ್ಮ ಬಂದರು ಮಿಲ್ಗರ್ ತಮ್ಮ ಈ ಅಕ್ಕ ನಾನು ಗೊತ್ತಾಯ್ತು ಅಕ್ಕ ನಾನು ಹೌದಾ ಬೆಂಕಿ ಹೌದು ಹಾಯ್ ಮಿಲ್ಗರ್ ತಮ್ಮ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಡಾಲರ್ ಎಲ್ಲಿ ತನಕ ಬಂತು ನಿಮ್ದಾದ್ರೂ ಕಂಪ್ಲೀಟ್ ಆಯ್ತೇನೋ ಅಲ್ವಾ ನಿಮ್ಮದು ಖಂಡಿತ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೀನಿ ನಾನು ನಮಸ್ಕಾರ ತಮ್ಮನಿಗೆ ದೊಡ್ಡ ನಮಸ್ಕಾರ ತಮ್ಮನಿಗೆ ಈ ಥರ ಲೈವ್ ಮಾಡಬೇಕಂತ ನಾನು ಮಾಡ್ತಾ ಇದ್ದೀನಿ ತಮ್ಮ ಯಾರ್ಡ್ಸ್ ಎಲ್ಲ ಬರುತ್ತೆ ಅಂತ ಈ ರೀತಿ ಸ್ವಾತಿ ಉಲ್ಲೇರತ್ತೆ ಅಕ್ಕ ಸ್ವಾತಿ ಉಲ್ಲೇರತ್ತ ಅತ್ತೆ ಅಕ್ಕ ಓ ಆರಾ ಸೂಪರ್ ಡಾಲರ್ ಆಯ್ತಾ ತಮ್ಮ ನಿಮ್ಮದು ಎಷ್ಟು ತನಕ ಬಂತು ಡಾಲರ್ ಎಲ್ಲ ಆಯ್ತಾ ಎಷ್ಟು ತನಕ ಬಂದಿದೆ ಎಂತ ಮಾಡ್ತಿದ್ರೆ ಹುಡುಗರು ಮಲ್ಕೊಂಡ್ರು ಅವ್ರು ಮಲ್ಕೊಂಡಿದ್ದಾರೆ ನೀವು ನನ್ನ ಶಾರ್ಟ್ ನೋಡಿಲ್ಲ ಅದಕ್ಕೆ ನಾನು ನಿಮ್ಮ ವಿಡಿಯೋ ನೋಡಿಲ್ಲ ಅಕ್ಕ ನೋಡ್ತೀನ ನನಗೆ ಕಮೆಂಟ್ ಹಾಕು ನೀನು ನೋಡ್ತೀನಿ ಒರ 10-30 ಆತುಂಡ ಪೋರ ಬಲ್ಯಪ್ಪ ಯಾನ್ ಮತ್ತೊಂದು ಮಟ್ಟೆ ಉಳ್ಳೆ ಹುಡುಗರು ಚೆನ್ನಾಗಿದ್ದಾರೆ ಇವರೇ ಮಿಲ್ಗರ್ ತಮ್ಮ ಹುಡುಗರು ಚೆನ್ನಾಗಿದ್ದಾರೆ ಮಲ್ಕೊಂಡಿದ್ದಾರೆ 11 ತನಕ ಇರ್ತೀನಿ ನಾನು ವರ 10 ಮುಟ್ಟ ಆತುಂಡ ತೂಪೆ ಅವರ ಎಂತಕ್ಕೆ ನಗು ಎಂತಕ್ಕೆ ನಗು ಅದಕ್ಕೆ ಬಂದು ಹೋದ್ರು ಅವ್ರು ಗುಡ್ ನೈಟ್ ಕೂಡ ಅಂದಿಲ್ಲ ನನಗೆ ಸೀದಾ ಓದದ್ದೇ ನಾನು ಹೋಗ್ತೀನಿ ಬಾಯಿ ಅಂತಲೂ ಅಂದಿಲ್ಲ ಅವರು ಸೀದಾ ಹೋದ್ರೆ ಇದ್ರಂತ ಗೊತ್ತಿಲ್ಲ ನನಗೆ ಬಂದಿದ್ರು ಬಾಯಿ ಅಂದಿಲ್ಲ ಅವರು ಮುದ್ದು ಎಂತದ ಮುದ್ದು 11 ಗಂಟೆ ಮುಟ್ಟೆ ಅದ ಮುಟ್ಟೆ ಇಪ್ಪೋರು ಇಜ್ಜಿನ ಬುಡ್ಪಲ್ಲ ಇಜ್ಜಿನ ನಾನು ಇರು ಪೋಲೆಕ್ಕ ಯಾರು ಪೋಪುಸಿ ಇತ್ತೇತಂಡು ನೆನಪು ಇತ್ತೇತಂಡು 22 11 ಗಂಟೆ ಹುಟ್ಟಿಪ್ಪೆ 11 ಗಂಟೆ ಬೊಕ್ಕಣೆ ಹೋಗಿನಿ ತೂ ಒಡಿಂಕ್ ನಿನ್ನನು ವರ ತೂ ಒಡಿಂಕ್ ತೂಕ ಭಾರಿ ಜೋರುಲ್ಲ ತೈ என்னன்னு போற பண்பத்தா ಯಾನ್ ಪೋಪಿನೇಜ್ ಓಕೆ ಅಕ್ಕ ಐ ಆಮ್ ಬಿಸಿ ಅಕ್ಕ ಟೇಕ್ ಕೇರ್ ಬಾಯ್ ಹೋಗುದಾ ನೀನು 10:30 ಜೆಪ್ಪುನೆ ಬಾಯ್ ಬೆಸ್ಟ್ ತಮ್ಮ ಗುಡ್ ನೈಟ್ ಥ್ಯಾಂಕ್ ಯು ನನ್ನ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹಿಂದೆ ತಿರುಗಿ ಸ್ಕೋರಿಯಲ್ಲಿ ನೋಡುವ ನಂಗೆ ಗೊತ್ತಿಲ್ಲ ಅದು 74.5 ಇದೆ 74.5 ಇದೆ ಲೈವುಡು ಪ್ರಲಯನೇ ಆವಡು ಬೋಡಂಡ ಬೆಸ್ಟ್ ಹೋಗುದಾ ನೀನು 74.5 ಆಗಿದೆ 5 ಇದು ವಿಕೆಟ್ 74ಗೆ ಅಲ್ವಾ ಹೌದು
ಅದು ನಾನು ಚಿಕ್ಕಂದಿನೆಲ್ಲ ಕ್ರಿಕೆಟ್ ನೋಡ್ತಾ ಇದ್ದೆ, ಗೊತ್ತಾಯ್ತಾ, ನನಗೆಲ್ಲ ಗೊತ್ತು ಕ್ರಿಕೆಟಿದ ಬಗ್ಗೆ. ಇನ್ನು ಎಷ್ಟು ಓವರ್ ಇದೆ ಅದು ಎಲ್ಲಿ ನೋಡ್ತೇವೆ ಗೊತ್ತಾಗ್ತಿಲ್ಲ. ನಾನು ಕ್ರಿಕೆಟ್ ನೋಡ್ದಿಲ್ಲ. ಒಂಜಿ ಪೊಂಜವು ಒಂಜಿ ಅಂಜೋವುಡ ಬೇಜರ್ ಈ ಬೇಜಾರು ಒಂಜು ಪೊಂಜವು ಒಂಜು ಅಂಜೋಡ ಬೇಜಾರು ಇದೀಗ ಏರು ಅರಿನಕ್ಕ. ನಾನು ನೋಡಿಲ್ಲ ಮರೈತೆ, ಅದಕ್ಕೆ ಕೇಳಿದೆ. ಹೌದಾ, ಸೂಪರ್ ಅರಿನಕ್ಕ, ಥ್ಯಾಂಕ್ ಯು. ಬಿ ಸ್ಪಾರ್ಕ್ ಅವರು ಬಂದರು. ಹೆಲೋ ಹೆಲೋ ಹೆಲೋ, ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್, ಲೈಕ್ ಡನ್. ಹೌದು, ನೀವು ನೋಡಿಲ್ವಾ? ಮತ್ತೆ ಎಂತಕ್ಕೆ ಕೇಳಿದ್ದು? ನೋಡಿ ಅಲ್ಲೇ, ನಾನು ನೋಡ್ದಿಲ್ಲ. ನನಗೆ ಬೇಡಪ್ಪ ಅದು, ಮತ್ತೆ ಕಾಪಿ ರೈಟ್ ಬಂದರೆ ಗೋವಿಂದ. ಒಂಜು ಪೊಂಜು ಒಂಜು ಅಂಜೋಡ ಪನ್ಪೆ ಕಾಲ ಬರ ಟೈಮ್ ಬರ್ನ ಪನ್ಪೆ ಅಗ್ಲಿಡ ಮಾತ್ರ ಏನು ಹೊಸ ವರ್ಷ ಪರತ್ ವರ್ಷ ಬತ್ತಿನಲ್ಲ ಮಾತೆ ರುಚಿ. ಹಾಯ್ 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 ವಿಜಯಲಕ್ಷ್ಮಿ ಅಂದರೆ ಐಸಿಸ್ ವಿಜಯಲಕ್ಷ್ಮಿ. ಹಾಯ್ ಹಾಯ್ ಬೃಂದಾವನವರವಲ್ವಾ? ಹೇಗಿದ್ದೀರಕ್ಕ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಅಕ್ಕವರೇ? ಚೆನ್ನಾಗಿದ್ದೀನಿ ಮುದ್ದು. ಅಲ್ಲೇ ಮ್ಯಾಚ್ ತೋಜುಂಡು ಐಕೆ. ಹೇಗಿದ್ದೀರಿ ಸಿಸ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಒಂದು ಲೈಕ್ ಕೊಡಿ ಆಯಿತಾ? ಲೈಕ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಯಜಮಾನರು, ಮಕ್ಕಳು, ಫ್ಯಾಮಿಲಿ ಎಲ್ಲ ಆರಾಮಿದ್ದಾರೆ. ವಿಜಯಲಕ್ಷ್ಮಿ ಅಂದರೆ ನಮ್ಮ ಬೃಂದಾವನವರಲ್ವಾ? ಕೆ ವಿ ಎಸ್ ರಾಜ್ ಸಿಸ್. ಹೌದಾ? ಓ, ಕೆ ವಿ ಎಸ್ ರಾಜ್ ಅವರು. ಓಕೆ ಓಕೆ ಓಕೆ. ಸುದೀಪು ಜಾನ್ವಿ ಅಕ್ಕ ಪೋಯರು ಸುದೀಪು ಜಾನ್ವಿ ಸಿಸ್ ಪೋಯರು ಅಂದಾರ ಅನ್ನ ಮೆಸೇಜ್ ಬರೋಂದಿಜ್ಜಿ. ಪೋಯರು ಆದಿಪ್ಪೋಡವ್ರು ಪೋಪೆ ಪಂಡೇರು ಅಂಚ ಪೋಯರ ಅಂದು. ಮತ್ತೆ ಏನು ಸಮಾಚಾರ? ಮತ್ತೆ ನಿನ್ನ ತಮ್ಮ ಬಂದಿದ್ದ, ನಿನ್ನ ತಮ್ಮ ಇದ್ದಾನಲ್ವಾ, ಬೆಸ್ಟು ಬಂದಿದ್ದ. ಹಾಯ್ ಜ್ಯೋತಿ, ಎಂಜೊಲ್ಲರ್ ಜ್ಯೋತಿ, ಬಲೆ ಬಲೆ ಒಂಜಿ ಲೈಕ್ ಕೊರ್ಲೇವೆ ಜ್ಯೋತಿ, ಬಲೆ ಬಲೆ ಎಂಚೊಲ್ಲರ ಸೌಖ್ಯ ಜ್ಯೋತಿ, ಈರೆಂಚೊಲ್ಲರ್. ಜಾನ್ವಿ ಅಕ್ಕ ಅವರು ಎಲ್ಲಿ ಹೋದ್ರು? ಅವರು ಹೋದ್ರು. ಊಟ ಆಯ್ತಾ ಸಿಸ್? ಊಟ ಆಯ್ತು ಕೆ ವಿ ಅವರೇ, ನಿಮ್ದಾಯ್ತಾ? ಏನು ಊಟ ಮಾಡಿದ್ರಿ ಕೆ ವಿ ಅವರೇ? ನಿಮ್ಮದು ಮೋನ ಆಯ್ತಾ ಕೆ ವಿ? ನಿಮ್ಮದು ಮೋನ ಆಯ್ತಾ? ಒಣಸಾಂಡೆ ಇರ್ನಾಂಡೆ ಒಣಸಾಂಡೆ ಅರಿನಕ್ಕ, ಒಣಸಾಂಡೆ ಇರ್ನಾಂಡೆ ಹೆಂಗೆ ವೆಜ್ಜಿ ಏನಿ ವೆಜ್. ನೈಸ್ ಲೈಕ್ ಡನ್, ಥ್ಯಾಂಕ್ ಯು ಜ್ಯೋತಿ. ಒಣಸಾಂಡ ಒಣಸಗದಾದೆ ಸ್ಪೆಷಲ್ ಬೆಂಕಿ ಲೈವ್. ಇದು ನನ್ನ ತಮ್ಮ. ಇಲ್ಲ ಸಿಸ್, ಯಾಕೆ ಆಗಿಲ್ವಾ? ಲೈವ್ ಮಾಡ್ತಿದ್ದೀರಾ ನೀವು? ಆಯ್ ಸುದೀಪ್ರು ಪನಂದಲ್ಲಿ ಜ್ಯೋತಿ ಸಿಸ್. ಯಾನ ಮುರಣಿಂಚು ಎಕ್ಸಾಮ್ ಇತ್ತು ಜೋಕುಲೆಗ ಅಂಚ ಏನ ಎರ್ನ ಲೈವ್ಗಳ ಪೋತೀನಿ ಭಾರಿ ಬಂಗಡ್ ಕುಳ್ತೀನಿ. ವೆರಿ ನೈಸ್, ಥ್ಯಾಂಕ್ ಯು. ಮ್ಯೂಟ್ ಲೈವ್ ಮಾಡಬಾರ್ದು, ನಿಮಗೆ ತುಂಬ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಮ್ಯೂಟ್ ಲೈವ್ ಮಾಡಲಿಕ್ಕೆ ಆಪ್ಷನ್ ನಮಗೆ ಜುಲೈಯಲ್ಲಿ ಕೊಟ್ಟಿದ್ದಾರೆ, ಇಲ್ಲ ಅಂತ. ಮ್ಯೂಟ್ ಲೈವ್ ಮಾಡಿದರೆ ಮೋನೋ ಆಗುವಾಗ ಟೈಮ್ಗೆ ತುಂಬ ಪ್ರಾಬ್ಲಮ್ ಬರುತ್ತೆ. ಮ್ಯೂಟ್ ಲೈವ್ ಮಾಡಬಾರ್ದಂತಿದ್ರೆ ಮಲ್ಲೇಜಿ ಸಿಸ್ ಪಣ್ಣದಲ್ಲಿ ಎಲ್ಲ ಬರ್ಪೇವೆ. ಯಾರು ಸಪೋರ್ಟ್ ಮಾಡಲ್ಲ ಸಿಸ್. ಮ್ಯೂಟ್ ಲೈವ್ ಮಾಡಬಾರ್ದು ಸಿಸ್. ಮ್ಯೂಟ್ ಲೈವ್ ಮಾಡಿದರೆ ಮೋನೋ ಆಗುವಾಗ ಪ್ರಾಬ್ಲಮ್ ಬರುತ್ತೆ. ಇವಾಗ ಜುಲೈಯಿಂದ ಸ್ಟಾರ್ಟ್ ಆಗಿದ್ದಂತೆ ಹೋದ ವರ್ಷ ಮ್ಯೂಟ್ ಲೈವ್ ಮಾಡಬಾರ್ದಂತ. ಅಕ್ಕ ಮತ್ತೆ ವೈಟ್ ಟೀ ಸ್ಯಾಲರಿ ಬಂತ? ಅಯ್ಯೋಯ್ಯೋ 2 ಲಕ್ಷ ಬಂದಿದೆ ಗೊತ್ತಾ? ಮುದ್ದು ಉಲ್ಲದಿ ಮುದ್ದು ಉಲ್ಲನಯ್ಯೇ ಸಿಸ್. ಒಂದು ಎಂಚ ಲೈವ್ ಮಲ್ಪುನು ಈರು ಹೆಂಗಿದ್ದ ಮುಟ್ಟ ಆಪ್ಷನ್ ಇತ್ತುಜಿ ಸಿಸ್. ಕೋಡ್ ಹಿಡ್ದಕ್ಕ ಹಿಂಗೆ ವೈಟ್ ಇದಾಗಲು ಕೊರಿಯರ್ ಒಂದು ಎರಡು ಬರ್ಪುನ ಲೈವ್ ಮಲ್ತಾನೆ ಹೆಂಗ್ಲೆ ಡಾಲರ್ ಮಲ್ಪೊಲಿ ಪಂಡದು ಡಾಲರ್ ಅಂಡಲ್ ಮಂತಂಡಲ್ ಎರಡು ಹಾಕೊಂಡು ಇಜಿಂದ ಎರಡು ಹಾಪುಜಿ ಅಂಚ. ಮನೆಯಲ್ಲೇ ಸಪೋರ್ಟ್ ಮಾಡಲ್ಲ, ಅದಕ್ಕೆ ಮ್ಯೂಟ್ ಲೈವ್ ಮಾಡ್ತಾ ಇದ್ದೆ. ಮ್ಯೂಟ್ ಲೈವ್ ಮಾಡಿದ್ರೆ ನಿಮ್ಮದು ಎಂತ ಆಗುತ್ತೆ ಗೊತ್ತುಂಟು, ತುಂಬ ಕಷ್ಟ ಆಗುತ್ತೆ. ಮತ್ತು ನಿಮಗೇನೆ ಎಲ್ಲರೂ ಲೈಕ್ ಕೊಡಿ, ಹೌದು ಎಲ್ಲರೂ ಲೈಕ್ ಕೊಡಿ ಅಂದೆ ಸಿಸ್. ಅಂದು ಕೋಡೆ ಬತ್ತೀನಿ ಹೆಂಗೆ ಆಪ್ಷನ್ ಒಂದು, ಈ ಆಪ್ಷನ್ ಇದು ಜಿಂಕ್ ಕೋಡೆ ಬತ್ತೀನಿ. ಜ್ಯೋತಿ ಅಕ್ಕ ಹಾಯ್ ಪಣಂದಲ್ಲೇರು ಮುದ್ದು. ಲೈವ್ ಮಾಡಿಲ್ಲ ಅಂದರೆ ಮೋನೋ ಆಗಲ್ವಾ ಸಿಸ್? ಲೈವ್ ಮಾಡಿಲ್ಲ ಅಂದರೆ ಮೋನೋ ಆಗಲ್ಲ ಅಂತ ಏನಿಲ್ಲ. ನೀವು ವಿಡಿಯೋ ಹಾಕಿ, ಡೈಲಿ ವಿಡಿಯೋ ಹಾಕಿ. ನೀವು ಮ್ಯೂಟ್ ಲೈವ್ ಮಾಡೋದಾದರೆ ಮಾಡದೇ ಬೇಡ, ಯಾಕಂದರೆ ಅದರಲ್ಲಿ ಮ್ಯೂಟ್ ಲೈವ್ ತುಂಬ ಡೇಂಜರ್. ಮ್ಯೂಟ್ ಲೈವ್ ಮಾಡಿದರೆ ಮೋನೋ ಆಗುವಾಗ ತುಂಬ ಕಷ್ಟ ಆಗುತ್ತೆ. ನೀವು ಬಿಗ್ ಯೂಟ್ಯೂಬರ್ ಅಲ್ವಾ, ಅದಕ್ಕೆ 2 ಲ್ಯಾಕ್ ಮಾಡಿವೆ ಅನಿಸುತ್ತೆ. ನೀವು ಸುಳ್ಳು ಹೇಳಿಲ್ಲ, ಬೇಡ ಅಟ್ಲೀಸ್ಟ್ ಅದೆಲ್ಲಕ್ಕೆ ಬರುತ್ತೆ ಅನಿಸುತ್ತೆ ನಿಮಗೆ ಅಕ್ಕ. ಹೌದು ದಾದ ಕಜಿಪು ಒಂದು ಟೊಮೆಟೊ ರಸಂ ಬೊಕ್ಕ ಮುಂದೆತ್ತ ಮೆಂತ್ಯ ಬಾಜಿ. ಹಾಯ್ ಮುದ್ದು ಸಿಸ್ ಪಣಂದಲೇರು. ಓಕೆ ಸಿಸ್, ಥ್ಯಾಂಕ್ ಯು.
ನೀವು ಡೈಲಿ ವಿಡಿಯೋ ಹಾಕಿ ಮೋನ ಆಗುತ್ತೆ, ಏನು ಆಗದಿದ್ರೆ ಆಗುತ್ತೆ. ನೀವು ಮಾತ್ರ ಮ್ಯೂಟ್ ಲೈವ್ ಮಾಡ ಬೈದೇರ ಅರಿನಕ್ಕ ರಾಜನ್ನ ಇಜ್ಜಿ ರಾಜನ್ನ ಬೈತೇರು ಸುದೀಪ್ ರಾಜನೇ ಊರು ಬೈದೇರ ಹೆಂಗೆ ಗೊತ್ತು ಜಿ ಯಾನ್ ರಾಜನ ಕೋಪದಲ್ಲ ಇಜ್ಜಿ ಯಾನ್ ಪಂಡತೆ ಕಡೆ ಸುದೀಪ್ ಎನ್ನ ಲೈಫುಡು ಪಾತೆರುಜಿ ಬಂಡ 2 ಜನಟ ಪಾತೆರುಜಿ ಅಂಡ ರಾಜಣ್ಣ ಎತ್ತಾಯ್ತು ರಾಜನ್ನೇ ಬರ್ಬುಜೇರು ಸೂಪರ್ ಸುದೀಪ್ರು ದಾಣಿ ಸರಿಜ್ಜೆ ಕೆಲವೊಂದು ಭಾರಿ ಬೇಜಾರುಡುಲ್ಲೇರು ಸುದೀಪ್ ದ ವಿಷಯದ ಅದನ್ನು ಪಂಡ್ಬುಜೇರು ನನಗೂ ಸಪೋರ್ಟ್ ಮಾಡಿ ಖಂಡಿತ ವಿಜಯಲಕ್ಷ್ಮಿ ಅವರೇ ಎಷ್ಟು ಗಂಟೆ ಲೈವ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ ಸಪೋರ್ಟು ನನಗೆ ಕೈಲಾದಷ್ಟು. ಮುದ್ದು ಸೂಪರ್, ಥ್ಯಾಂಕ್ ಯು. ಮಿಲ್ಗರ್ ತಮ್ಮ, ಥ್ಯಾಂಕ್ ಯು ಸೋ ಮಚ್ ತಮ್ಮ. ಹೇಗಿದ್ದೀರಿ? ನಿಮ್ಮದು ಡಾಲರ್ ಎಲ್ಲಿ ತನಕ ಬಂತು? ದುಡ್ಡು ಬಂತಾ? ಕಂಪ್ಲೀಟ್ ಆಯ್ತಾ? ಸೂಪರ್. ರಾಜಣ್ಣ ಊರು ಬೈದಿರು ಅಂದೆ ಹಿಂಗೆ ಗೊತ್ತು ಜಿಯಾನು ಹೆಂಗೆ ಎನ್ನಡ ಪಾತೆರೊಂದಿತ್ತು ಜೇರತ್ತಾರು ಅಂಚದು ಹಿಂಗೆ ಗೊತ್ತು ಜಿಯಾರ್ನ ಬಗ್ಗೆ. ನಮಗೂ ಸಪೋರ್ಟ್ ಮಾಡಿ. ನೀವು ಯಾವಾಗ ಲೈವ್ ಮಾಡ್ತೀರಾ? ಖಂಡಿತ ಸಪೋರ್ಟ್ ಮಾಡ್ತೀನಿ. ಜ್ಯೋತಿ ಅಕ್ಕ ಅಂಚದ ಇಜ್ಜಿ ಓಕೆ ಅಂತಿದ್ದಾರೆ. ಸುದೀಪ್ರು ದಾಣಿ ಪಾತೆರುಜರು ಅರೆ ಬೇಜಾರಿ ನನ್ನ ಬೇಜಾರಡುಲ್ಲೇರಪ್ಪ ಸೂಪರ್ ಆಂಡ್ ಟೈಮ್ ಏ ಆತಜಿದೆ ಮಟ್ಬಂದಿಪ್ಪು ಈ ಕಾತೋಂದು ಕಳಿಂಚಿ 2 ಕುಲ್ಲವೇ ತುಲ ಇತ್ತವರ ಪೋತು ತುಲ ಅವರೈ ಮುದ್ದು. ನಮ್ಮದು ಮಾರ್ಕೆಟ್ ಫುಲ್ ಡೌನ್ ನಕ್ಕ ಸಮಯವೇ ಇಲ್ಲ, ನನಗೂ ಸಮಯ ಇಲ್ಲ, ಅದಕ್ಕೆ ನಾನು ಮಾಡಲಿಲ್ಲ ಲೈವ್. ಸುದೀಪ್ ಅಣ್ಣೆ ಚಪ್ಪೆ ಉಳ್ಳೇರ ಅಂದು ಮಸ್ತ್ ಚಪ್ಪೆ ಉಳ್ಳೇರು ದಾಯಿಗಿಂದು ಗೊತ್ತುಜ್ಜಿ ಮಸ್ತ್ ಚಪ್ಪೆ ಉಳ್ಳೇರು. ನನ್ನ ಮೆಸೇಜ್ ಸ್ಕಿಪ್ ಹೌದಾ ತಮ್ಮ? ಎಲ್ಲಿ ಇಲ್ಲೇ ಅಲ್ವಾ? 10 ಲ್ಯಾಕ್ 1 ಮಂತ್ಗೆ ಏನು ಮಾಡುತ್ತೀರಕ್ಕ? ಹೇಗೆ ಎಲ್ಲ ಖರ್ಚು ಮಾಡಿದ್ರಕ್ಕ? ನಾನು 10 ಮಂತಲ್ಲಿ 10 ಲ್ಯಾಕ್ 1 ಮಂತಲ್ಲಿ 10 ಲ್ಯಾಕ್ ಎಲ್ಲ ಖರ್ಚು ಮಾಡಿಬಿಟ್ಟೆ, ಬಂದಿದ್ದಷ್ಟೇ. ನಮ್ಮದು ಕೂಡ ಹಾಗೇನೆ. ನನ್ನ ಮೆಸೇಜ್ ಸ್ಕಿಪ್ ಓದ್ದೆ. ಡಾಲರ್ ಕಂಪ್ಲೀಟ್ ಆಯ್ತಾ ಸಿಸ್? ಇಲ್ಲ ಸಿಸ್, ಎಲ್ಲಿಕೋ ಡಾಲರ್ ಕಂಪ್ಲೀಟ್ ಆಗಲಿಕ್ಕೆ ಆಗುವಾಗ ನನ್ನ ಮಕ್ಕಳಿಗೆ ಮದುವೆ ಆಗಿ ಹೋಗ್ತಾರೇನೋ ಅಂದು ನಾಡಿದ್ದು ಸಿರ್ಸಿ ಬೃಹತ್ ಸಮಾವೇಶ. ಹೌದಾ? ಓ ಅದಕ್ಕೆ ನೀವು ಬ್ಯುಸಿ ಹಾಗೆ ಪೂರಾ ಬೇಜಾರು ಉಳ್ಳೇರು ಸಿಸ್. ದಾಯಿಗು ವಿಷಯದಾದ ಜ್ಯೋತಿ ಬೇಜಾರು ದಾಯಿಗು ಅಂದು ಜ್ಯೋತಿ ಅಕ್ಕ ಪಣಂದುಲೇರು ದಾಯಿ ಬೇಜಾರು. ಅಘನಾಶಿನಿ ಉಳಿಸಿ ಅಂದರೆ ನಮ್ಮದು ನಿಮ್ಮನ್ನು ಉಳಿಸ್ಬೇಕಾ? ಸುದೀಪ್ರು ದಾದ ಮನಸ್ಸು ಕೇನೊಂದಲ್ಲ ಸುದೀಪ್ಗೂ ದಾದ ಅಯ್ಯೋ ಸಿಸು ಡಾಲರ್ ಪಂಡ ದಾದ ಅಯ್ಯೋ ಜ್ಯೋತಿ ಡಾಲರ್ ಪಂಡ ಐಟಮ್ ವೈಟಿ ಸ್ಟುಡಿಯೋ ಬರ್ಕೊಂಡತ್ತ ಇತ್ತೆ ನನ್ನ ಇತ್ತೆ ವಿಡಿಯೋ ಉಂಡತ್ತ ಈ ವಿಡಿಯೋ ಪಾಡು ಬರುತ್ತೆ ಜ್ಯೋತಿ ಐಟೆ ಇಂಕಲು ಮೊನಿಟೈಸೇಷನ್ ಆನ್ ಮಲ್ಪೋಡು ಅಡ್ವರ್ಟೈಸ್ಮೆಂಟ್ ಬರೋಡು ಆಯ್ತು ಡಾಲರ್ ದುಡ್ಡು ಬರ್ಪಿನಿ ಹೆಂಗೂ ಗೊತ್ತು ಜಿಸಿಸ್ ಯಾನು ಪೂರಾ ಗ್ಲೇಡ್ಲ ಪಾತಿರುವೆ ಅವೇ ದಾದಂದು ಗೊತ್ತು ಜಿ ಹೆಂಗೆ ಗೊತ್ತು ಜಿ ಏನು ಗೋಲ್ಡ್ ತಗೊಳ್ತಾರ ಇಲ್ಲ ಡೈಮಂಡ್ ತಗೊಂಡ್ರ? ಡೈಮಂಡ್ 10 ಉಂಗುರ ತಗೊಂಡೆ, ಡೈಮಂಡ್ ಉಂಗುರ. ನಮ್ಮ ಮನೆಯ ತೋಟದ ಅಂಚಿನಲ್ಲಿ ಹರಿಯುವ ನದಿಗೆ ಸರ್ಕಾರ ಡ್ಯಾಮ್ ಕಟ್ಟುವ ಯೋಜನೆ ಹಾಕಿದೆ. ವಾವ್ ಸೂಪರ್, ತುಂಬ ಚೆನ್ನಾಗಿದೆ ವಿಷಯ ಅಲ್ವಾ? ಏ ಮುದ್ದು ಬಲ್ಪು ಅವರ ನೀನು ತೂಲ ನಿನ್ನನ್ನು ತುಂಬ ಚೆನ್ನಾಗಿದೆ ವಿಷಯ ನಿಮ್ಮದು. ನೈಸ್ ಲೈವ್, ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ. KVS ಅವರೇ ಎಷ್ಟು ಗಂಟೆ ಲೈವ್ ಮಾಡ್ತೀರಿ ಹೇಳಿ, ನಾನು ನನ್ನ ಕೈಯಲ್ಲದಷ್ಟು ಹೆಲ್ಪ್ ಮಾಡ್ತೀನಿ ನಿಮಗೆ. ಅದನ್ನು ವಿರೋಧಿಸಿ ಜನ ಸೇರುವ ಬೃಹತ್ ಸಮಾವೇಶ. ಓ ಆಗ ವಿರೋಧವಾ? ಡ್ಯಾಮ್ ಕಟ್ಟಬಾರ್ದಂತವಾ? ನಿಮಗೆ ಅದು ಕಟ್ಟಬಾರ್ದಂತ? ಓ ಡ್ಯಾಮ್ ಕಟ್ಟಿದ್ರೆ ಮನೆ ಮುಳುಗುತ್ತದೆ ಮಾರೈತೆ. ನನ್ಗೆ ಗೊತ್ತಿಲ್ಲ ಸತ್ಯಕ್ಕೂ ತಮ್ಮ, ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸತ್ಯಕ್ಕೂ. ನಾನು ಒಳ್ಳೇದಾಯ್ತಂತ ಯಬ್ಬ ದೇವರೇ. ಹಾಗಾದರೆ ಮಾಡಿ ಟೆಂಡ್ರಿಂಗ್ ನನಗೆ ಒಂದು ತೋರಿಸಿ ಅಕ್ಕ ನೋಡು ಹೇಗೆ ತೋರಿಸೋದು ಮಾರಾಯ. ಈಗ ಲೈವ್ ಮಾಡಿದ್ದೆ, ಅಯ್ಯಯ್ಯೋ ದೇವ ನೋಡು, ಇದೆ ಒಂದು ರಿಂಗ್ ಇದು ಹಾಗೆ. ಟೈಮು ಸಿಕ್ಕಾಗ ಮಾಡ್ತೀನಿ ಸಿಸ್ಟರ್. ಹೌದಾ? ಟೈಮ್ ಸಿಕ್ಕಿದ್ರೆ ಬರ್ತೀನಿ ನಾನು. ಸೂಪರ್ ಮುದ್ದು, ಥ್ಯಾಂಕ್ ಯು ಮುದ್ದು ಸಿಸ್. ಅವು ಪೂರ ವಾಚ್ ಅವರ್ ಕಂಪ್ಲೀಟ್ ಆಗಿ ಬೊಕ್ಕ ಅತ್ತೆ ಇತ್ತೆ ಬರ್ಪುಂಡು ಯಾಪ ಗೊತ್ತುಂಡೆ ಐತೆ ಈಗ ಡಾಲರ್ ಒಂದು ಪೂರ ತೆತ್ತೊಂಡಿರುತ್ತೆ ಆದಾಗ ಬರ್ಪುಂಡು. ಹರಿನಕ್ಕ ಟಾಟಾ ತಮ್ಮ, ಬಾಯ್ ತಮ್ಮ ಬಾಯ್. ಟೈಮ್ ಇಲ್ಲ? ಹೌದಾ? ಟೈಮ್ ಇಲ್ವಾ? ಸೂಪರ್. ಜೀವನ ಭಾರಿ ಬೇಜಾರು ಕೊರೊಂದುಂಡು ಎಂಕಲಾರ್ಥ ಬುಜಿ ಜೀವನ ಚರಿತ್ರೆಡು ದುಂಬು ಪೋರ್ಯ ಬುಡುಪುಜಿ ಬೊಕ್ಕ ದಾಲ ಪಣರಿಜ್ಜಿ ದಾದಾಂಡು ಸುದೀಪು ದಾದ ವಿಷಯ ಪಲ್ನೆ ಬೇಜಾರಂತೂ ಮಲ್ಪೊಡ್ಚಿ ದಾದ ವಿಷಯ ಪಲ್ನೆ. ವಿಜಯಲಕ್ಷ್ಮಿ ಅವರೇ ಬಾಯ್. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಜ್ಯೋತಿ, ಥ್ಯಾಂಕ್ ಯು. ಮಾತಿರ್ಲಪಿದ ಹೇ ಬೈಕ್
ವೈಕ್ ಮಾತಿರ್ಲ ವಿಧ ಸುದೀಪ್ರು ದಾದಾಂಡು ಸುದೀಪ್ ಪಲ್ಲೆ ಎಂಕಲ್ ಒಂಜಿ ಅಕ್ಕನ ಸ್ಥಾನದ ಇದು ಒಂಜಿ ಅರಿನಕ್ಕಂದು ಲೆಪ್ಪರತ ದಾದಂದು ಪಲ್ಲೆ ಏನಾಂಡ ಲೈಕ್ ಒಂಜಿ ಎಂಕಲ್ಲ ಒಂದೆಟ್ಟು ಭರವಸೆ ಪನ್ಪಿನ ಒಂಜಿ ಸಮಾಧಾನದ ಪಾತೆರ ಪಂಡ್ರ ಆದಿತ್ತನ್ನ ಎಂಕಲ್ ಪನ್ಪ ಯಾನ್ ಪನ್ಪೆ ನಾನು ಪನ್ನೆ ಓ ಎಲ್ಲಿರುವೆ ಮನವ ಕಾಯಿಸರು ಬಯಕೆಯ ಬಲ್ಲಿಯ ಅಯ್ಯಯ್ಯೋ ಮೊಯ್ತು ಎಂಚವಲ್ಲರ ಬಾರಿ ಅಪ್ರೂಪಡ್ ಬರ್ತಾರ ಬಲೆ 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 ಎಂಚವಲ್ಲರ್ ಮೊಯ್ತು ಬಲೆ ಸೌಖ್ಯನಾ ಥ್ಯಾಂಕ್ ಯು ಸೋ ಮಚ್ ಏನ ಲೈವ್ ಬರ್ತಾರೆ ಒಂಜಿ ಲೈಕ್ ಅಂಡಲ್ಲ ಕೊರ್ಲೆತ್ತೆ ಕೊರ್ಲೆ ಲೈಕ್ ಹಾಗೆ ಒಂದು ಗೋಲ್ಡ್ ಗ್ಲಾಸ್ ತಗೊಳ್ಳಿ ಚೆನ್ನಾಗಿರುತ್ತೆ ಅಕ್ಕ ಎಲ್ಲರೂ ಈಸಿ ಲೈನಲ್ಲಿ ಕಾಣಿಸ್ತೆ ನೀವು ಗೋಲ್ಡ್ ಬೇಕಿ ಬೆಸ್ಟು ನೀನಂತ ಗೊತ್ತು ನನಗೆ ಸುದೀಪ್ರು ಟೆನ್ಷನ್ ಮಲ್ಪೊಡ್ಸಿ ದೇವೇರು ಎಡ್ಡೆ ಮಲ್ಪುವೇರು ನಗುವ ಹೂವಾದ ಪ್ರಿಯಸಿಯ ಬಯಕೆಯ ಬಲ್ಲಿಯ ನಗುವ ಹೂವಾದ ನಂಗೆ ಗೊತ್ತಿಲ್ಲ ಆಡ್ಲಿಕ್ಕೆ ಅದು ಹಾಗೆ ಒಂದು ಗೋಲ್ಡ್ ಗ್ಲಾಸ್ ತಗೊಳ್ತೀನಿ ನೀನೆ ತಮ್ಮ ಅಲ್ವಾ ನೀನೆ ತಂದು ಕೊಡು ನನಗೆ ಸುದೀಪಣ್ಣ ಬೇಜಾರು ಮಲ್ಪೊಡ್ಚನ್ನ ಮನದಲ್ಲಿ ಇರ್ತಲೆ ಮುದ್ದು ಸಿವಿ ಅಕ್ಕ ಬಿಜಿ ಓ ಬಿಜಿಯಾ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಒಂಜಿ ಲೈಕ್ ಕೊರ್ಲೇವೇ ಮೋಯ್ತು ಅಪರೂಪ ಅಣ್ಣನೇ ಲೆತ್ತು ಬಾತಿರುವೆ ರಿಜಿಲ್ ಲೆತ್ತು ಬಾತಿರುವಾರ ನೀಕಲು ಇಚ್ಛತ ಅಪರೂಪ ಅಣ್ಣನೇ ರಡ್ಡು ಲೆತ್ತು ಬಾತಿರುವಾರ ಖುಷೀಟ್ ಅಲೆ ಬತ್ತೀರ್ ನಾನು ಬೆಸ್ಟ್ ಅಲ್ಲ ಬ್ರು ಬೀಸ್ ಪಾರ್ಕ್ ನನ್ನ ತಮ್ಮ ಇನ್ನೊಂದು ತಮ್ಮ ಪರವಾಗಿಲ್ಲ ನನಗೆ ತಮ್ಮಂದಿರು ಸಿಕ್ಕಿದ್ರೆ ನನಗೆ ಇಷ್ಟನೇ ಅದಕ್ಕಿಂತ ಭಾಗ್ಯ ಯಾವುದುಂಟು ಇಷ್ಟು ಒಳ್ಳೆ ತಮ್ಮಂದಿರೆಲ್ಲ ಸಿಗುವಾಗ ಅಲ್ವಾ ಲೈಕ್ ಡನ್ ಥ್ಯಾಂಕ್ ಯು ಮೋಹಿ ಥ್ಯಾಂಕ್ ಯು ಸೋ ಮಚ್ ಎಂಚೋಲರ್ ಮೋಹಿತ್ ಸೌಖ್ಯನಾ ಮೋಹಿ ಸೌಖ್ಯನಾ ಬಾರಿ ಅಪ್ರೂಪಡ್ ಬೈದಾರೆ ಎನ್ನೆಲ್ಲ ಇವರು ಮುದ್ದು ಪೋಯನದೇ ಪೋಡ್ಚವಾ ತೂಲನಿ ನಾನು ಪೋಹೆಡ ಹೆಂಗೆ ಖುಷಿಯಾಂಡು ಈತು ಜನ ಬತ್ತೀರು ಮಸ್ತು ಖುಷಿಯಾಂಡು ಭಾರಿ ಖುಷಿ ಸೌಖ್ಯ ಈರಿ ಎಂಚ ಒಲ್ಲಾರಿ ಯಾನು ಸೌಖ್ಯ ಒಳ್ಳೆ ಯಾನು ಸೌಖ್ಯ ನಿಗುಲ್ಪುರ ಸೌಖ್ಯ ಎತ್ತಂಡು ಅವೇ ಖುಷಿ ನಾನು ಅದಕ್ಕೆ ಗೋಲ್ಡು ಕೊಡಿಸೋ ಭಾವ ಹುಡುಕು ಮದುವೆ ಮಾಡಿದ್ರಲ್ವಾ ಹತ್ರ ಕೇಳಿ ತಗೊಳ್ಳಿ ಅಕ್ಕ ಅಷ್ಟೇ ಎತ್ತಕ್ಕೆ ಅವ್ರ ಪಾಪ ತಂದು ಕೊಡ್ತಾರೆಪ್ಪ ನೀನು ತಮ್ಮಲ್ವ ಮರೆ ನಂದು ಸೂಪರ್ ಉಳ್ಳರ್ ಸುದೀಪು ಉಳ್ಳೇರಲ್ಲ ಇಲ್ಲಿ ಮಿತ್ತು ಇತ್ತೇರು ಭಾರಿ ಬೇಜಾರು ಉಡುಲ್ಲೇರು ದಾದಂದು ಈರಂಡಲ ಒಂಜಿ ಚೂರು ತೆರಿಲಿ ಸುದೀಪ್ಗೂ ದಾದ ಬೇಜಾರು ಪಂಡದ ಇನಿ ಈರಂಡಲ ಒಂಚೂರು ತೆರಿಲಿ ಎಂದದು ಹಾಯ್ ಗಾಯತ್ರಿ ಸಿಸ್ ಹಾಯ್ ವೆಲ್ಕಮ್ ಬಲೆ ವೆಲ್ಕಮ್ ಆದರದ ಸ್ವಾಗತ ಇರೇಗ ಬಲೆ ಒಂಜಿ ಲೈಕ್ ಕೊರ್ಲೆ ನೈಸ್ ಥ್ಯಾಂಕ್ ಯು ಬೆಸ್ಟು ಬೀಸ್ ಪಾರ್ಕ್ ಥ್ಯಾಂಕ್ ಯು ರಾಧೆ ಗಾಯತ್ರಿ ಸಿಸ್ ಎಂಚುಲ್ಲರ ಸೌಖ್ಯನಾ ಆರಾಮುಲ್ಲರ ಸೌಖ್ಯ ಉಲ್ಲರ ಥ್ಯಾಂಕ್ ಯು ಸಿಸ್ ಏರ್ನಲ್ಲ ಮೆಗ್ಗೆ ಪಲಯೆ ಪನರ ಬಲ್ಲಿ ಸಿಸ್ ಈಚಪ್ಪ ಯಾನು ಕೆಲವೇರು ಎನ್ನ ತಮ್ಮ ಪಂಡದೊಂಜಿ ಬೆಸ್ಟ್ ವೈಟಿಡ್ ಎಂಕ್ ಒಂಜಿ ತಿಕ್ಕದನ ತಮ್ಮ ಬೆಸ್ಟ್ ಅಂಡ ನಮ್ಮ ಭಾವನೆ ದೀತು ಪನ್ಪತೆ ಅವು ಅಂಡ ಎಂಕ್ ಅಂದ ದಾದಾಂಡ ಸುದೀಪು ಗೊತ್ತುಜಿ ಓ ಅಕ್ಕ ಯಾನ್ ಜೆಪ್ಪು ಈರು 16 ಗಂಟೆ ಪಟ್ಟಕೊಲ್ಲು ಎಮ್ಮುದು ಜೆಪ್ಪು ಎಲ್ಲ ಪೋರೊಡ್ಡತ ದಿಕ್ಕು ಜೆಪ್ಪು ಗಾಯತ್ರಿ ಸಿಸ್ ಎಂಚುಲ್ಲರ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಗಾಯತ್ರಿ ಸಿಸ್ ಲೈಕ್ ಡನ್ ಥ್ಯಾಂಕ್ ಯು ಬಾಯ್ ಹೋಗ್ತೀಯ ನೀನು ಹೋಗುದಾ ಬೀಸ್ ವರ್ಕ್ ಸೂಪರ್ ಫೈನ್ ಸಿಸ್ ಇರು ಯಾನ್ ಸೌಖ್ಯ ಗಾಯತ್ರಿ ಸಿಸ್ ಸೌಖ್ಯ ಅಲ್ಲ ನೈಸ್ ಹಾಯ್ ಸುದೀಪ್ರು ಪನಂದುಲೇರು ಗಾಯತ್ರಿ ಸಿಸ್ ಹಾಯ್ ಮುದ್ದು ಸಿಸ್ ಪನಂದುಲೇರು ತೊಲೆ ಗಾಯತ್ರಿ ಸಿಸ್ ಸೂಪರ್ ಅಂತ ಪನಂದುಲೇರು ಜ್ಯೋತಿ ಅವಂದು ಮಾತೇರಿನಲ್ಲ ನಂಬರ ಬಲ್ಲಿ ಅಣ್ಣ ನಮ್ಮಕ್ಕ ಮನಸ್ಸಿಗೆ ಮುಟ್ಟಾಯಿ ನಗಲು ಏರಿಪೇರಾಗಲೇನು ನಮ್ಮ ಮೆಗ್ಗೆ ಪಂಡದು ಲೆಪ್ಪುಲಿ ಮೆಗ್ಗೆ ಪಲ್ಲೆ ಎಂದು ಸುದೀಪ್ ಉಳ್ಳರ ಬ್ಯೂಟಿಫುಲ್ ಎನ್ನ ಒಂಜಿ ಆಯ್ತು ಎನ್ನ ಒಂಜಿ ಮೆಗ್ಗೆ ಪಂಡದೊಂಜಿ ಮೋಕೆ ಕೈತ್ರಕ್ಕ ಎಂತಿದ್ದಾರೆ ಅಂಚ ಲೆಪ್ಪೊಲಿ ಕೆಲವೊಂಜಿ ಜನ ಆಯ್ತಾ ಒಂದೇನು ಒರಿಪವನು ರೈಕ್ ನಮ್ಮ ಮುಂದೀಚ್ ಅಂಚ ಯಾನಿಂತ ಇಂಚಿನ ಅಲೇಜು ಗ್ರೂಪ್ ಮತದ ಅಲೇಜು ಬತ್ತಿನಾಗಲೇ ರೆಡ್ಡೆ ಬತ್ತೇರು ನಾತಿ ಗೈತ್ರಕ್ಕ ಹಾಯ್ ಮುಟ್ಟ ಆಯಿನಗಲು ದೂರ ಆಪೇರು ಸಿಸ್ ಖಂಡಿತ ಅವರು ಯು ಮುದ್ದು ಸಿಸ್ ಪಣ್ಣದಿಲ್ಲರು ಅಕ್ಕ ಬೀಸ್ ಪಾರ್ಕ್ ಬಂದ್ರಲ್ವಾ ಅವನು ನಾನು ಬಂದ ಅಂತ ಅವನು ಬಡಿತೀನಿ ನಿನಗೆ ನೋಡು ನೀನೇ ಬೀಸ್ ಪಾರ್ಕ್ ನೀನು ನನಗೆ ನಾಟಕ ಮಾಡ್ತೀಯಾ ನೀನೇ ಗೊತ್ತುಂಟು ನನಗೆ ನೀನು ಎಷ್ಟು ಜೋರಿದ್ದೀಯ ಅಂತ ನಂಗೆ ಗೊತ್ತಾಯ್ತಾ ನೀನೇ ಅದು ಸೂಪರ್ ಅಂದ ಜ್ಯೋತಿ ಖಂಡಿತ
ಆಂಡ ನಮ್ಮ ಮನಸ್ಸಿಗೆ ಹಚ್ಚೊಂಡು ಆತೆ ಹಚ್ಚೋ ನೋಡು ಆತೆ ಯಾನು ಏರೇನು ಹೆಚ್ಚು ಹಚ್ಚೋನು ಜಿ ಹಚ್ಚೊಂಡು ಆತೆ ಹಚ್ಚೊನ್ನು ಆಂಡ ನಾ ಸುದೀಪ್ ಸುಮಾರು ದಿನ ಈರ್ನೆಲ್ಲ ಇವರು ಪಾತಿರ್ದಿಜೇರು ಏನು ಇನ್ನೊಂದಿತ್ತದ ಸುದೀಪ್ ಪಾತಿರ್ಜೇರು ಇಂದದು ಆಂಡ ಇನ್ನಿ ಬತ್ತೇರಿ ಇಂಕ ಮಸ್ತ್ ಖುಷಿ ಆಂಡ ಯಾನ್ ಪ್ರೀತಿ ಆಧಾರ ಮಲ್ತೊಂಡೆ ದಯಪಂಡ ನೀವು ಪ್ರೀತಿ ವಿಶ್ವಾಸಡೆ ಆಧಾರ ಅರೆಗಿ ಯಾನ್ ಪಾತೇರಿ ದಯಪಂಡ ಆರು ನಾನು ಅರೆ ಬೇಜಾರಡಿತ್ತೇರ ಅದನ್ನ ಪಾಪ ಅಂಚ ಪಾತೇರ್ಜೇರು ಅಂಚ ನೆಟ್ಟು ಪಾತೇರಿ ಎಂಕ ಬ್ರೂನ ಚಾನಲ್ ಬೇತೆ ಆತುಂಡು ಎಮ್ಗೆ ಬ್ರೂನ ಚಾನಲ್ ಬೇತೆ ಆತನ ಏಪಾ ಬೀಸರ್ಕ್ ಅವರು ಕಾಣಿಸಲ್ಲ ಅನಿಸುತ್ತೆ ಬೀಸ್ಬರ್ಗ್ ನಾನು ಬೆಸ್ಟು ಅವರು ಕಾಣಿಸಲ್ಲ ಅನಿಸುತ್ತೆ ಅದು ಗೊತ್ತುಂಟು ನನಗೆ ಹಾಂ ಹಚ್ಚುವೆ ಹಚ್ಚು ಯಾವ್ದು ಹಚ್ಚು ಓವು ಮೇಡಮ್ ಬೆಲ್ಲದ ಹಚ್ಚು ಹಚ್ಚೊಂಡ್ರ ಅಂಚ ಬನ್ನಿ ಹಾ ಯಾನ್ ಸೂಪರ್ ಉಳ್ಳೆ ಗಾಯತ್ರಿ ಅಕ್ಕ ಈ ರೇಂಚ್ ಉಳ್ಳಾರಕ್ಕೆ ಇನ್ನೊಂದು ಬೆಸ್ಟ್ ಅಲ್ಲ ನಮ್ಮ ಮುದ್ದಕ್ಕ ಥ್ಯಾಂಕ್ ಯು ಮುದ್ದಮ್ಮ ಯಾರೆಲ್ಲ ಬಂದಿದ್ರಿ ನನಗೆ ಲೈಕ್ ಕೊಟ್ಟಿಲ್ಲ ನೀವು ನೈಸ್ ಥ್ಯಾಂಕ್ ಯು ಯಾನ್ ಸೂಪರ್ ಉಳ್ಳೆ ಥ್ಯಾಂಕ್ ಯು ಯಾನ್ ಹುಷಾರುಳ್ಳೆ ಮುದ್ದು ಸಿಸ್ ಪಣದಲ್ಲಿ ಅಂದ ಸಿಸ್ ಆರ್ ಕೋಡೆ ಚಾನಲ್ ಬೇತೆ ಮಲ್ತೀರ್ ಸಿಸ್ ಅಂದ ಇಂಕ ಗೊತ್ತು ಜಿ ತೂಡತ್ತೆ ಬರ್ಪೇರೆ ತೂಡೆನ್ನ ಲೈವ್ ಅಂದ ಸಿಸ್ ಆರ್ ಕೋಡೆ ಚಾನಲ್ ಬೇತೆ ಮಲ್ದಿರ ಅಂದ್ ಮೇಡಮ್ ಚೊಕ್ಕೋಸು ಉಂಡೆ ಇತ್ತೆಲ್ಲ ಇಚ್ಚಪ್ಪ ಚೊಕ್ಕೋಸು ಮಾತ್ರ ತಿನ್ಬುಜಿ ಯಾನಿತ್ತೆ ಯಾನಿತ್ತೆ ಬೇತೆ ಯಾನಿತ್ತೆ ಡಾಲರ್ ಅರಿಮಿಯತ್ತೆ ಬೆಸ್ಟ್ ಥ್ಯಾಂಕ್ ಯು ಬೆಸ್ಟ್ ತಮ್ಮ ಚೊಕ್ಕೋಸು ಮತ್ತೆ ಇಜ್ಜಿ ಯಾನ್ ಲೈಕ್ ಕೊಡ್ತೆ ಬೈದನ್ ರಾಧೆ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಬೆಸ್ಟು ನೀನೇ ಅಲ್ವಾ ಅದು ಮತ್ತೆ ನನಗೆ ಸುಮ್ಮನೆ ಇದು ಮಾಡಿದ್ದು ನೀನು ಹಿರಿಯನು ಕೇಂಡಿರ್ಸಿ ಸರ್ ಯಾನ್ ಪಲ್ಲೆ ಏನು 9:30ಗೆ ಲೈವ್ ಎಲ್ಲೇ ಬತ್ತೆಡ್ಡ ಪಲ್ಲೆ ಯಾನ್ 9:30 ಲೈವ್ ಮಲ್ಪುವೆ ಬರೋಡಿಗೆ ಪಲ್ಲೆ ಅವೇ ಯಾನ್ ಬತ್ತೆಡ್ ತಿಕ್ಕಿ ಎಡಿಪೇತೆ ಯಾನ್ ಎಲ್ಲೇ ಬರ್ಪೀರ್ನ ಲೈವ್ಗೆ ಅವೇ ಬೆಸ್ಟು ಥ್ಯಾಂಕ್ ಯು ಬೆಸ್ಟ್ ತಮ್ಮ ಮೋಯ್ತು ಬೊಕ್ಕ ವಿಶೇಷ ಎಂಚೊಲ್ಲರು ಸೌಖ್ಯನಾ ವಿಶೇಷ ಮಿನಿ ಉಂಡ ಮದಿಮೆ ಮಿನಿ ಹೊಸ ವರ್ಷಾಗ ಜ್ಯೋತಿ ಥ್ಯಾಂಕ್ ಯು ಮುತ್ತು ಬಲ್ತಾನದೆ ಪಂಡದ ಪೋರಾಬ್ಜನಿಕ್ ನೈಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಬ ಖುಷಿ ಅನ್ ಗೊತ್ತುಂಡ ಈತ್ ಜನ ಅಂಡಲ್ಲ ಬತ್ತಿರತ್ತ ತುಂಬ ಖುಷಿ ಅಣ್ಣ ಕೆಲವೊಂಜಿ ಲೈಕ್ ಬತ್ತಿಜ್ಜಿ ನಮ್ಮಲ್ಲಿಜ್ಜಿ ಬೇಜಾರಿಜ್ಜಿ ಬತ್ತಿರತ್ತ ಪಾತೇರಿ ಖುಷಿ ಬೆಸ್ಟು ಬೀಸ್ಬರ್ಗ್ ನನಗೆ ಲೈಕ್ಕೆ ಕೊಟ್ಟಿಲ್ಲ ನೋಡ ಓಕೆ ಸಿಸ್ ಅಂತಿದ್ದಾರೆ ಸುದೀಪ್ ದಾನೆ ಪೋಯಿರು ಸುದೀಪ್ ಭಾರಿ ಬೇಜಾರುಡುಳ್ಳೇರು ಡಾಲರ್ಡು ಆಂಡೆ ಸಿಸ್ ಅಯ್ಯೋ ಗಾಯತ್ರಿ ಸಿಸ್ ಎಂಚ ಭಾರಿ ಬಂಗೊಂಡಿಯ ಡಾಲರ್ ಅವರ ಮಸ್ತ್ ಬಂಗೊಂಡು ಡಾಲರ್ ಅವನ ಸೀನು ಭಾರಿ ಬಂಗೊಂಡಪ್ಪ ಪೊಕ್ಕಡೆಗ ಅಂದು ಏನು ಚಾಪುಂಡ ದೇವಿರಿ ಗೊತ್ತು ಭಾರಿ ಬಂಗೊಂಡು ಅವನು ದಾನೆ ಸುಲಭದಂದೇ ಇಜ್ಜಿ ಆತ ಬಂಗೊಂಡು ಯಾರದು ನಾನು ಒಬ್ಬನೇ ಅಕ್ಕ ಇನ್ನೊಂದು ಚಾನಲ್ ಮಾಡೋಕೆ ಇನ್ನೊಂದು ನಂಬರ್ ಇಲ್ಲವಲ್ಲ ಅದಕ್ಕೆ ಏನು ಮಾಡೋದು ಇನ್ನೊಂದು ನಂಬರ್ ಬೇಕಾಗಿಲ್ಲ ಅದರಲ್ಲಿ ಮಾಡ್ತಾರೆ ಸುಮ್ಮನೆ ನೀನು ನಾಟಕ ಮಾಡೋದು ಬೇಡ ಮಾರೇ ನೀನೊಂದು ತಮ್ಮ ಮರೇ ನಂದು ನಾಟಕ ಮಾಡುವ ತಮ್ಮ ಜಗದೀಶ್ ದೇವಾಡಿಗ ಎಂಚ ಉಳ್ಳರು ಏನ ಸೌಖ್ಯ ಏರಂದು ಗೊತ್ತಾಯ್ತು ಈರು ಒಂಜಿ ಎಂಕ್ ಭಾರಿ ಮೆಸೇಜ್ ಮಾಡೋಂದಿತ್ತಾರೆ ಎನ್ನ ಚಾನಲ್ ಏರಂದು ಎಂಕ್ ಗೊತ್ತಾಯ್ಜಿ ಜಗದೀಶ್ ದೇವಾಡಿಗ ಪಂಡದು ಉಡುಪಿದಾರಂದದು ಈರೊಂಜಿ ಭಾರಿ ಮೆಸೇಜ್ ಆಯ್ ಎಂದು ಪಡೊಂದಿತ್ತಾರೆ ಅದಕ್ಕೆ ಈರೇಂದು ಗೊತ್ತಾಯ್ಜಿ ಎಂಕ ಪಲ್ನೆಗೆ ಅವರ ಗುಡ್ ನೈಟ್ ಅಕ್ಕ ಮುದ್ದು ಗುಡ್ ನೈಟ್ ಮುದ್ದಮ್ಮ ಥ್ಯಾಂಕ್ ಯು ಸೋ ಮಚ್ ಮುದ್ದು ಜ್ಯೋತಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಅಕ್ಕ ಗುಡ್ ನೈಟ್ ಮುದ್ದು ಜೆಪ್ಪು ಎಲ್ರಿಗೂ ಗುಡ್ ನೈಟ್ ಮುದ್ದು ಎಲ್ಲ ಲೈವ್ ಮಲ್ಪೆ ಬಲ್ಲವಾ ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಯ್ ಬೆಸ್ಟು ಅಂತಿದ್ದಾರೆ ನಮ್ಮ ಗಾಯತ್ರಿ ಸಿಸ್ ಒಣಸ ಮಲ್ತಾರೆ ಜ್ಯೋತಿ ರಾಧೆ ಸ್ಪೆಷಲಿ ಉಣಸಗಿನಿ ಮುದ್ದು ಗುಡ್ ನೈಟ್ ಇನ್ನೊಂದು ಪಣ್ಣೊಂದುಳ್ಳೇರು ಜ್ಯೋತಿ ರಾಧೆ ಸ್ಪೆಷಲಿನಿ ನಾಟಕ ಮಾಡೋಕ್ಕೆ ನಾನು ಡ್ರಾಮಾ ಕಂಪನಿಯಲ್ಲಿ ಇಲ್ಲವಲ್ಲಕ್ಕ ಇಲ್ಲದಿದ್ದರೆ ಏನಾಯ್ತಮ್ಮ ಮುದು ಸಿಸ್ ಗುಡ್ ನೈಟ್ ನನ್ನ ಡೈಲಿ ಲೈವ್ ಮಲ್ಪುವರ ಮಲ್ಪೆ ಇಂಚ ಮಲ್ತಂಡ ಇಂಕ ಯಾಡ್ ಬರ್ಪುಂಡು ಡಾಲರ್ ಅಂತ ಯಾಡ್ ಹೋಗ್ಕೊಂಡು ಪಡ್ಪೇರು ಅಂಚದು ಡೈಲಿ ಮಲ್ಪೊಂದುಲ್ಲೆ ಗಾಯತ್ರಿ ಅಕ್ಕ ಪಣ್ಣೊಂದುಲ್ಲೆ ವೆಜ್ ಸಿಸ್ ಇರೆಗ್ಲ ಬತ್ತಿಪ್ಪರ ಯಾವು ಆಪ್ಷನ್ ಇಂಚ ಲೈವ್ ಮಲ್ತನ ಮಾತ್ರ ಒಂದು ಹಾಪಿನಿ ಡಾಲರ್ ಬರ್ಪಿನಿ ಇಂಚಿನ ಬರ್ಪುಚಿ ಬೆಸ್ಟ್ ಎಲ್ಲ ತೂಗೋಡು ಡಾಲರ್ ಬತ್ತನ ಮಲ್ಪೆ ಇಜನಿಜಿ ಬೆಸ್ಟ್ ಊಟ ಆಯ್ತಾ ಅಂತಿದ್ದಾರೆ ನಮ್ಮ ಗಾಯತ್ರಿ ಅಕ್ಕ ಹೇಗಿದ್ದೀರಕ್ಕ ಆರಾಮ ಅಂತಿದ್ದಾರೆ ಓ ಒಂದೇ ಅಂದು ನೆಟ್ಟು ಬರ್ಪುಂಡು ಬಂತೇರು ನನ್ನ ತೂಗೋಡು ಗಾಯತ್ರಿ ಅಕ್ಕ ಏನು ಅಡುಗೆ ಮಾಡಿದಿರಕ್ಕ ಜಗದೀಶ್ ಅವರೇ ಹೇಗಿದ್ದೀರಿ ಎಲ್ಲಿದ್ದೀರಿ ಬಂದು ಒಂದು ಮೆಸೇಜ್ ಹಾಕಿ ಹೋದ್ರಿ ಅಲ್ವಾ ಬನ್ನಿ ಕಮೆಂಟ್ ಹಾಕಿ
ಫೈನ್ ಬೆಸ್ಟು ಅಂತಿದ್ದಾರೆ ನಮ್ಮ ಗಾಯತ್ರಿ ಸಿಸ್. ಗಾಯತ್ರಿ ಸಿಸ್ ದಾದೆ ಸ್ಪೆಷಲ್ ಇತ್ತಂಡೇನಿ ಮೋಯ್ತು $10 $10 ರೈಸ್ ಡಾಲರ್ ರೈಸ್ $10 ಹತ್ತು US ಇಗ್ಲೆ ಎಂಗ್ಲೆ ಎಂದೆತ್ತ ಇಂಡಿಯಾದ ಅಕ್ಕ ಊಟ ಮಾಡಬೇಕು ಏನು ಅಡುಗೆ ಅಕ್ಕ ಗಾಯತ್ರಿ ಅಕ್ಕ ಊಟ ಮಾಡಬೇಕು ಏನು ಆಗಿಲ್ಲ ಅಕ್ಕ ಇನ್ನೂ ಆಗಿಲ್ಲ ಅಕ್ಕ ಅವು ಲೈವ್ ಮಲ್ಪಿ ಆಪ್ಷನ್ ಒಲ್ಪ ತಿರ್ಜುಂಡು ಅವು ನಮ್ಮನ ಮುಂದೆ ಮುಂದುಂಡತ ಇಂಚ ತೋಜವನು ಲೈವ್ ಒಪ್ಪತ ಐಟೆಂಗ್ಲೆಗ್ ಮ್ಯೂಟ್ ಮಲ್ಪರ್ ಇಪ್ಪುಂಡು ಬೊಕ್ಕ ಗ್ರೀನ್ ಆಪ್ಷನ್ ಇಪ್ಪುಂಡು ಐಟೇನೊಂಜಿ ಆಪ್ಷನ್ ಬೊಯ್ದು ನಿತ್ತೆ ಕೋಡೆಡ್ ಬೊಕ್ಕ ಬತ್ತೀನಿ ಹಿಂಗೆ ಅನ್ನ ಸಾಂಬಾರ್ ಪಣಂದುಲ್ಲೇರು ಬಿಗ್ ಬಾಸ್ ತೂಪರ ಮೇಡಮ್ ತೂಪೆ ಇನಿ ತೂತುಜಿ ಅಂಚದೆ ಲೈವ್ ಬಿಗ್ ಬಾಸ್ ಇಪ್ಪರ ಪೋದೆ ಲೈವ್ ಮಲ್ತೊಂದಿತ್ತುಜಿ ಗಾಯತ್ರಿ ಅಕ್ಕ ಏನು ಸಾಂಬಾರು ಅದು ಅಕ್ಕ ಅಂತಿದ್ದಾರೆ ನಮ್ಮ ಬೆಸ್ಟು ಅಂದೆ ಇರಾಗ ಬೈದನೆ ನಂಗೆ ಗೊತ್ತುಜಿ ಎಲ್ಲಿ ಲೈವ್ ಮಲ್ಪರತ್ತೆ ಅದೇ ಬರ್ಪೈತೆ ಅದಾಗ ತೂಲೇವಿ ಬೈದಿತ್ತಂಡ ಪಲ್ಲೆಂಕ್ ಲೈವ್ ಮಲ್ಪರತ್ತೆ ಅದ ಬರ್ಪೇನು ಅದಾಗ ಪನ್ಪೆ ಇಂಚ ಆಪ್ಷನ್ ಉಂಡ ತೂಲೆಂದು ಅದಕ್ಕೆ ತೂಲೇವೆ ಎಂಕ್ ಬೈದುಂಡು ಎಂಕ್ ಕೋಡೇಡ್ ಬೊಕ್ಕ ಬೈದುಂಡು ಅಂಚದ ಇನ್ನಿಡ್ ಬೊಕ್ಕ ಬೈದುಂಡು ಅಗುಳೆ ಪಂತೇರು ಇಂಚ ಮಲ್ತಂಡ ಯಾಡ್ ಬರ್ಪುಂಡು ಯಾಡ್ ಬರ್ತಂಡ ನಿಗ್ಲೆಗ್ ಲೈವ್ ಸ್ಟ್ರೀಮ್ ದುಡ್ಡು ತಿಕ್ಕೊಂಡು ಬಂತೇರು ಅಂಚದು ತೊಂಡೆಕಾಯಿ ಸಾಂಬಾರು ವಾವ್ ಸೂಪರ್ ಓಕೆ ಸಿಸ್ ಅಂತಿದ್ದಾರೆ ಸೂಪರ್ ಜ್ಯೋತಿ ಥ್ಯಾಂಕ್ ಯು ಜ್ಯೋತಿ. ಇವರು ಜಗದೀಶ್ ದೇವಾಡಿಗಂತ ಒಬ್ರು ಬಂದಿದ್ದರು ಅವ್ರು ನನಗೆ ದಿನೋ ನನ್ನ ಬೇರೆ ಲೈವ್ ಆಪ್ಷನ್ಗೆ ನನಗೆ ಕಮೆಂಟ್ ಹಾಕ್ತಾರೆ ಹಾಯ್ ಹೇಗಿದ್ದೀರಾ ನಮ್ಮನ್ನು ಮರ್ತು ಬಿಟ್ರ ಅಂತ. ನಮಗೆ ಯಾರಂತಾನೆ ಗೊತ್ತಿಲ್ಲ ಅವರು. ಅದಕ್ಕೆ ನಾನು ಇವಾಗ ಬಂದ್ರಲ್ವ ಯಾರಂತ ನನಗೆ ಮಾತಾಡ್ಲಿಕ್ಕೆ ಅವರು ಹೋದ್ರು ಸೀದಾ. ಯಾಕೆ ಹೋದ್ರಿ ಬನ್ನಿ ಮಾತಾಡಿ. ಜ್ಯೋತಿ ಥ್ಯಾಂಕ್ ಯು. ಗಾಯತ್ರಿ ಸಿಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜ್ಯೋತಿ ಥ್ಯಾಂಕ್ ಯು. ತುಲೆ ಎಂಕಿತ್ತು ಇಂಚೆ ಯಾಡು ಬರ್ಪುಂಡು ತುಲೆ ಎಂಕೆ ಯಾಡು ಬರುಂದುಂಡು ತುಲೆ ಇಂಚೆ ಯಾಡು ಬರ್ಪುಂಡು. ಆಯ್ ಜ್ಯೋತಿ ಸಿಸ್ ಪಣ್ಣದಲ್ಲೇರು ಗಾಯತ್ರಿ ಸಿಸ್ ಗುಡ್ ಅಂತಿದ್ದಾರೆ. ಸುದೀಪ್ ಗುದಾದಾಂಡ್ ಅರಿನಾ ಮೇಡಮ್ ಗೊತ್ತು ಜಿ ಯಾನ್ ಮಸ್ತ್ ದಿನಾಂಡ್ ಮೋಯ್ತು ಲೈವ್ ಮಲ್ಪಂದೆ ಮಸ್ತ್ ದಿನಾಂಡ್ ಮಣ್ಣ ಮಸ್ತ್ ದಿನ ನಾನು ಲೈವ್ ಮಲ್ಪಂದೆ ಮಲ್ದು ಜಾನು ಇನ್ನಿಯೇ ಮಲ್ತೀನಿ ನಾನು ಬೇತ ಲೈವ್ ಪೋಂದಿತ್ತೆ ನಾನು ಬೇತ ಲೈವ್ ಆರ ಏನಾಡ ಪಾತಿರ ಒಂದಿತ್ತು ಜೇರ್ ದಾಯಿಗೊಂದು ಗೊತ್ತುಜ್ಜಿ ಅನ್ನಂದ ಸುದೀಪ್ ಇತ್ತೇರು ಇತ್ತಿಜಿ ರಾಣ ಇನಿ ಬತ್ತೇರು ಏನಾಡ ಪಾತೇರಿಯರು ಖುಷಿ ಅಣ್ಣ ಹೆಂಗೆ ದಾನೆ ಬೇಜಾರು ಮಸ್ತ್ ಬೇಜಾರು ಉಡುಲ್ಲೇರು ಮಾತ್ರ ಬೇಜಾರಡೆ ಪಾತೇರಿಯರು ಮಸ್ತ್ ದಾನೆ ವಿಷಯ ಎಂದೇ ಗೊತ್ತು ಜಿಂಕ್ ಬಾರಿ ಬೇಜಾರಡಿತ್ತೇರಪ್ಪ ಈನ ವಿಷಯನ ಈನನ ದೇವ್ರಿಗೆ ಗೊತ್ತು. ಗಾಯತ್ರಿ ಸಿ ಸಾಯಿ ಅಂತಿದ್ದಾರೆ. ಎನ್ನ ಲೈವ್ ಬರ್ನಾಗ ಖುಷಿ ಇಟ್ಟಿತ್ತೇರಾರು ದುಮ್ಮೂರು ದಿಂಚಲ ಎನ್ನ ಲೈವ್ ಬರೋಂದೇ ಇತ್ತೇರಾರು ಅಂಚನೆ ಅಂದಿಯೇ ಅಕ್ಕ. ಒಂದು ಡೌಟ್, ಬಿಗ್ ಬಾಸ್ ಎಲ್ಲರೂ ನೋಡ್ತಾರೆ ಆದರೆ ಯಾರು ಓಟು ಮಾಡೋದಿಲ್ಲ. ಆದರೂ ಮತ್ತೆ ಬಿಗ್ ಬಾಸ್ ಅವು ಸೇವ್ ಆ್ಯಂಡ್ ಎನಿಮೇಷನ್ ಮಾಡ್ತಾರಲ್ವ ಅಕ್ಕ ಹೇಳಿ. ಹೌದೌದು ನಾನು ಹಾಕೋದಿಲ್ಲ, ನಾನು ಮಾಡೋದೇ ಇಲ್ಲ ಅವರಿಗೆ ಓಟು. ನನಗೆ ಕೆಲವರದ್ದು ಬಿಹೇವಿಯರ್ ಇಷ್ಟ ಆಗಲ್ಲ ಈ ಬಿಗ್ ಬಾಸಲ್ಲಿ ಗೊತ್ತಾಯ್ತಾ. ಎಂಕಲ ಗೊತ್ತು ಜಿಸಿಸ್ ಆರು ಟೆನ್ಷನ್ ದಾಯಿಗ ಅಂದದು ಅಂದಿಯೇ ಜ್ಯೋತಿ ಸಿಸ್ ಒನಸಾಂಡಿಗೆ ನೊಂದಿಲ್ಲೇರು ಅಂದ ಭಾರಿ ಕಾಮಿಡಿ ಅತ್ತೆ ಸುದೀಪ್ ಅಂದಿಯೇ ಆರು ಎಂಕಲ ಲೈವ್ ಉಡಿಪ್ನಾಗ ಒಂದು ಏತು ಕಾಮಿಡಿ ಇಡಿತ್ತೇರು ತೂಲೆ ಪಲ್ಲೆಯನ್ ಎನ್ನ ಲೈವ್ ಬರೋದಿಪ್ನಾಗ ಒಂದು ಏತು ತೆಲ್ತು ಸಾಕ ಒಂದಿತ್ತು ಜಂಕ್ಲೆಗೆ. ಗಾಯತ್ರಿ ಸಿಸ್ ಒನಸ್ ವೆಜ್ ಮೋಸ್ಟ್ಲಿ ದಾದನ ಉಪ್ಪು ಸರಿಯಾವೇರು ದಾದಂದು ಗೊತ್ತು ಜಿ ಅಲ್ಲ ಲೈವೇ ಮಲ್ತಿಜಿ ಸುಮಾರು ಒಂಜಿ ತಿಂಗಳ ಆಡು ಅಣ್ಣ ಇನಿ ಮಲ್ತೆ ಬತ್ತೇರು ಖುಷಿಟ್ಟು ಬತ್ತೇರು ಎಲ್ಲೆಲ್ಲ ಬರ್ಪೆ ಬಂತೇರು ತೂಕ ಏನು ಬಾಯಿ ಬಿಡ್ಪವೇ ನಂದು ಆರು ಏಪಲ ಕಾಮಿಡಿ ಪಾತೇರು ಒಂದಿತ್ತೇರು ಅಂದು ಏಪಲ ಕಾಮಿಡಿ ಪಾತೇರು ಒಂದಿತ್ತೇರು ಅಂದು ಕಾಮಿಡಿ ಪಾತೇರು ಒಂದಿತ್ತೇರು ಎನ್ನ ಲೈವ್ ಬಿಡು ಮಾತ್ರ ಇಂಚಲ ದಾಲ ಎಡ್ಡರ್ ಇತ್ತು ಶಿಸ್ತುಡು ಪಾತೇರು ಒಂದಿತ್ತೇರಾರು ಎನ್ನ ಇಜ್ಜಿನ ಮನಜಿ ಎನ್ನ ಲೈವ್ ಬಿಡು ಸುದೀಪ್ ಮತ್ತು ಮೈನ್ ಇತ್ತೇರು ತುಂಬ ಮೈನು ಸುದೀಪು ಪೂರ ಬರೊಂದಿತ್ತೇರು ಫಸ್ಟು ಆರು ಎನ್ನ ಲೈವ್ ಗಾಯತ್ರಿ ಸಿಸ್ ಮತ್ತು ಅದೇ ಗಾಯತ್ರಿ ಸಿಸ್ ಇತ್ತೇರ ಆ ಟೈಮೋಡು ಸುದೀಪ್ಲ ಬರೊಂದಿತ್ತೇರು ಅಂಚ ನಮ್ಮ ಯಾನೈತೆ ಓ ಟೀಮುಲ ಕಟ್ಟತಿಜ್ಜಿ ಜ್ಯೋತಿ ಆ ಟೀಮುಲ ಬೊಡ್ಚಿ ಕೂಮಿಲ ಬೊಡ್ಚಿ ದಾಲ ಬೊಡ್ಚಿ ನಮ್ಮನ ಆತಿಗೆ ಮದತ್ತರ ಮುರಾಣಿ ಇಲ್ಲಡು ಒಕ್ಕೆಲ್ಗು ಪಂದಿತ್ತೆ ಮುಗಿನಾಗ ಎನ್ನಾಗ ಮೆಂತು ಪಂತೆ ಎರೇನೆ ಇಲ್ಲ ಒಕ್ಕೆಲ್ ಹಿಂಗೆ ಗೊತ್ತುಜ್ಜಿ
முரணி இல்லடு உக்கியலுகு பண்டுதித்த ಮೆಗ್ದಿನ ಎಂಗೇಜ್ಮೆಂಟ್ಗೆ ಬಂದೆ ಏಪಯ್ಯ ಏರು ಹೆಂಗೆ ಗೊತ್ತಾಯ್ತು ಇರು ಏರಂದದು ಸತ್ಯಗಳ ಮದತ್ತಿನಿ ಮನ್ಪುನದಲ್ಲ ಸೀನಿಜಿ ಮೆಗ್ದಿ ಏರು ಎಂಗೇಜ್ಮೆಂಟ್ ಅಂತ ಗೊತ್ತು ಜಿಂಕ ಜಗದೀಶ್ ದೇವಾಡಿಗೆ ಪಂಡದು ಏರಂದು ಗೊತ್ತಾಯಿ ಜಿಂಕ್ ಒಲ್ಪ ಪಂಡರೀರು ನೀವು ಅಲ್ಲ ಯಾರು ಓಟು ಹಾಕಿ ಸೇವ್ ಎಲಿಮಿನೇಷನ್ ಮಾಡೋದಿಲ್ಲ ಗಲಾಟೆ ಮಾಡಿದರೆ ಸೇವ್ ಸೈಲೆಂಟ್ ಆದರೆ ಎಲಿಮಿನೇಷನ್ ಅಕ್ಕ ಅಷ್ಟೇ ಬೇಕಾದವರು ಶೇಪ್ ಮಾಡ್ತಾರೆ ಇಲ್ಲ ಫಿಕ್ಸಿಂಗ್ ಅನಿಸುತ್ತೆ ಅಕ್ಕ ಹೌದು ಎಂಕ್ ಈರ್ನ ಲೈವ್ ತಿಕ್ಕಿನಿ ಅಂದು ಎಂಕ್ ಎನ್ನ ಲೈವ್ ತಿಕ್ಕಿನಿ ರೇ ಅಂದು ಎನ್ನ ಲೈವ್ ತಿಕ್ಕಿನಿ ಸೂಪರ್ ತಂದು ಈರು ಏನನ್ನು ಈರು ಯಾಪ ಇಂಕ್ ಎಂಗೇಜ್ಮೆಂಟ್ ಪಂತಿನಿ ಜಗದೀಶ್ ಬ್ರದರ್ ಇಂಕ ಏರಂದು ಗೊತ್ತಾಯ್ಜಿ ಇರು ಸತ್ಯ ನಿಜವಾದ್ಲ ಇಂಕ ಇರಂದು ಏರಂದೇ ಗೊತ್ತಾಯ್ಜಿ ಸತ್ಯಗಳ ನನ್ನ ಕಾಗೆ ಇವಾಗ ಬರುವುದಿಲ್ಲ ವಾಸಿಸ್ ಆಯಿತು ರಾಜಣ್ಣ ಮತ್ತು ಕಾಗೆ ಜಗಳ ಆಗಿತ್ತಲ್ವಾ ನೆನಪುಂಡೆ ಸಿಸ್ ಕಾಗೆ ಬರುವುದಿಲ್ಲ ಕಾಗೆ ಹೋಗಿದೆ ಕಾಗೆ ಮತ್ತು ಕೇಶವಣ್ಣನಿಗೆ ಕಾಗೆಯಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ ಹೀಗೆ ಇರುವೆ ಬಂದಿದೆ ಅಯ್ಯೋ ದೇವ್ರು ಜ್ಯೋತಿ ಸೀಸು ಒಣಸಾಂಡಿಗೆ ಇನ್ನೊಂದಲ್ಲಿರು ಗಾಯತ್ರಿ ಸೀಸು ಸೊ ದಾಯಿಗೆ ಅಂದದು ಟೆನ್ಷನ್ ದಾಯಿಗೆ ಮನ್ನದು ಹೆಂಗ್ಲ ಗೊತ್ತುಜ್ಜಿ ಸತ್ಯಗ್ಲ ಅಕ್ಕ ಒಂದು ಡೌಟು ಬಿಗ್ ಬಾಸ್ ಎಲ್ಲರೂ ನೋಡ್ತಾರೆ ಆದರೆ ಯಾರು ಓಟು ಮಾಡೋದಿಲ್ಲ ಆದರೆ ಅದು ಆಯಿತು ಸೂಪರ್ ಸಿಸ್ ಕಾಗೆ ಬರುವುದಿಲ್ಲ ಈಗ ಕಾಗೆ ಹೋಗಿದೆ ಅಕ್ಕ ಮಧ್ಯಾಹ್ನ ಲೈವ್ ಆನ್ ಮಾಡಿ ಆಫ್ ಮಾಡಿದ್ರ ಅಕ್ಕ ಅದು ನಾನು ಆಪ್ಷನ್ ಬಂದಿದೆ ಹೇಗೆ ಆಗುತ್ತೆ ಅಂತ ನೋಡುವಂತ ಮಾಡಿದ್ದು ತಮ್ಮ ಕಾಗೆ ಏರ್ಸಿಸು ಒಂಜಿ ಕಕ್ಕೆ ಬರೋದಿತ್ತಿನ ಆ ಕಕ್ಕೆಗಳ ಬೊಕ್ಕೊಂಜಿಗೆ ಬೇರೆ ಕೇಶವಣ್ಣಗಳ ಗಲಾಟೆ ಅದಿತ್ತು ಕೇಶವಣ್ಣ ಎಲ್ಲಿ ಕೇಶವಣ್ಣ ಬಂದು ನಾನು ಬ್ಯುಸಿ ಅಂತ ಒಂದೇ ಒಂದು ಮೆಸೇಜ್ ಮತ್ತೆ ಹಾಕೇ ಇಲ್ಲ ಅವರು ಹೋದರು ಜಾನ್ವಿ ಸಿಸ್ ಯಾಕಂತ ಗೊತ್ತಿಲ್ಲ ಬ್ಯುಸಿ ಅಂತೆ ಅವರು ಹೌದು ಕೇಶವೊಬ್ರಿಗೆ ಅಲ್ವಾ ಹೌದು ಕೇಶವೊಬ್ರಿಗೆ ಬಂದಿತ್ತು ಗಲಾಟೆ ಆದಮೇಲೆ ನಾನು ಲೈವ್ ಮಾಡಿದ್ದು ಕಡಿಮೆ ಹಾಯ್ ಜಾನ್ವಿ ಸಿಸ್ ಅಂತಿದ್ದಾರೆ ಅಕ್ಕ ಕೇಶವಣ್ಣ ಬಂದರು ಒಂದು ಮೆಸೇಜ್ ಹಾಕಿ ಹೋದರು ಜಾನ್ವಿ ಅಕ್ಕ ಕಲ್ಬಿ ಸ್ಪಾರ್ಕ್ ಬಂದು ಹೋದ್ರ ಗೊತ್ತಾ ಅಕ್ಕ ಬಂದು ಹೋದರು ಹೌದು ಇರ್ಬೋದು ಅಂತಿದ್ದಾರೆ ಹೌದು ಹಾಯ್ ಜಾನ್ವಿ ಸಿಸ್ ಅಂತಿದ್ದಾರೆ ನಮ್ಮ ಜ್ಯೋತಿ ಜಗದೀಶ್ ಅವರೇ ನೀವು ಯಾರಂತ ನಂಗೆ ಗೊತ್ತಾಗಲಿಲ್ಲ ಪ್ಲೀಸ್ ಒಂದು ಯಾರಂತ ಏರ್ ಪಂಡು ಪಲ್ಯವೇ ಗಾಯತ್ರಿ ಸಿಸ್ ನಮಸ್ತೆ ಅಂತಿದ್ದಾರೆ ಈರು ಯಾಪ ಎಲ್ಲೊಕ್ಕೆಲ್ ಪಣ್ಣಿ ಅಂಕಂದು ಗೊತ್ತಾಯ್ತು ಜಂಕ್ ಇದು ಏರು ಮಾರ್ರೆ ಮದತ್ತರ ಮುರಣಿ ಇಲ್ಲಡು ಒಕ್ಕೆಲ್ಗೆ ಪಂಡಿದಿತ್ತೆ ಮೆಗ್ದಿನ ಎಂಗೇಜ್ಮೆಂಟ್ಗೂ ಪಂತೆ ಏರೇ ಪಂತರ ಮಾರ್ರೆ ಪಕ್ಕದಿಲ್ಲ ಬಂದು ಹೋಯ್ದಾರ ಜಗದೀಶ್ ಊಟ ಆಯ್ತು ಆಗಲೇ ಅಂತಿದ್ದಾರೆ ಜಾನಿಸಿಸ್ ಆಯ್ ಜ್ಯೋತಿ ಅಕ್ಕ ಆಯ್ ಅಂತಿದ್ದಾರೆ ಊಟ ಆಯಿತು ಆಗಲೇ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಖುಷಿ ಆಯಿತು ಮನಸ್ಸು ನೆಮ್ಮದಿ ಆಯಿತು ಇವತ್ತು ಲೈವ್ ಮಾಡಿದಾಗ ಏನೇ ಆಗಲಿ ಬಂದ್ರಲ್ವ ಖುಷಿ ಸೂಪರ್ ಥ್ಯಾಂಕ್ ಯು ಜ್ಯೋತಿ ಜಾನ್ವಿ ಅಕ್ಕ ನೀವು ಇದ್ದರೆ ಬಿ ಸ್ಪಾರ್ಕ್ ಕ್ಲಾಸ್ ತಗೋಬೋದಿತ್ತು ಅಕ್ಕ ಎಲ್ಲಿ ಹೋಗಿದ್ದೀರ ಅಕ್ಕ ನೀವು ಅಕ್ಕ ಅಂತಿದ್ದಾರೆ ಸುದೀಪ್ ಪಂಡೆ ಮತ್ತೆ ಜಾನ್ವಿ ಸಿಸಿಪೋಯರೆ ಕೇಂಡೇರು ಅಂದು ಪಂಡೆ ಬಂದು ಹೋದದ್ದು ಒಮ್ಮೆ ನಾನು ಹೌದು ಬಂದು ಹೋದ್ರು ಅವರು ಸಿಸ್ ಅವೊಂಜಿ ಮರೆಪರೆ ಅಪ್ಪಜಿ ಕೇಶವಣ್ಣ ಅಂದಿಯೇ ಹೆಚ್ಚಿರ ಗಲಾಟಿಯತಿ ಕಕ್ಕೆಗಲ ಕೇಶವಣ್ಣಗಲ ಕಕ್ಕೆ ಒಡೆ ಪೋತು ನೆಜ್ಜಿತ್ತೆ ಕಾಗೆ ಪೋತೀನಿ ಮೊಕ್ಕ ಕಾಗೆ ಬೈದು ನೆಜ್ಜಿ ಪೋಯಿನಗಾಗೆ ಒಂಚಿ ಪೋತು ನೆಜ್ಜಿ ಓಕೆ ಡಾಲರ್ ಬಂದಿದೆ ಅಂತ ನೋಡ್ತೀನಿ ನಾನು ಆಯಿತಾ ಇದಕ್ಕೆ ಹೇಗೆ ಬರುತ್ತೆ ಅಂತ ಲೈವಲ್ಲಿ ಹೇಗೆ ಬರುತ್ತೆ ಅಂತ ನೋಡ್ತೀನಿ ಯಾಡ್ ಬರ್ತುಂಟಲ್ವ ಹಾಗೆ ಬರ್ಬೋದು ಅಂತ ಅನ್ಕೋತೀನಿ ನಾನು ಗೊತ್ತಿಲ್ಲ ನೋಡುವ ಬಂದರೆ ಲೈವ್ ಮಾಡ್ತೀನಿ ಬರದಿದ್ದರೆ ಮಾಡ್ದಿಲ್ಲ ಯಾವತ್ತೂ ಮಾಡಲ್ಲ ಆನೇ ಮಾಡಲ್ಲ ಯಾರೆಲ್ಲ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಹಾಗೆ ಬ್ಯೂಟಿಫುಲ್ ಥ್ಯಾಂಕ್ ಯು ಜ್ಯೋತಿ ಅಕ್ಕ ಎಷ್ಟು ಬೇಕು ನಿಮಗೆ ಅಂತಿದ್ದಾರೆ ನೈಸ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಪ್ರೀತಿ ಇಷ್ಟು ದಿನ ಇಷ್ಟು ಮಾತಾಡಿಲ್ಲ ನಾನು ನೈಸ್ ಥ್ಯಾಂಕ್ ಯು ತಮ್ಮ ಗುಡ್ ಜ್ಯೋತಿ ಥ್ಯಾಂಕ್ ಯು ಜ್ಯೋತಿ ಥ್ಯಾಂಕ್ ಯು ಸೋ ಮಚ್ ತಮ್ಮ ಬೆಸ್ಟ್ ಥ್ಯಾಂಕ್ ಯು
ನಾವೆಲ್ಲ ಕನೆಕ್ಟ್ ಆಗಿದ್ದೀವಿ ಮಾರೇರಿ. ಓ ತಮ್ಮ, ಓ ಜಾನ್ವಿ ಸಿಸ್, ನಮ್ಮ ತಮ್ಮ ಬಂದು ಹೋದ್ರು, ಮಿಲ್ಕರ್ ತಮ್ಮ ಬಂದು ಹೋದ್ರು, ನಿಮ್ಮನ್ನು ಕೇಳಿದ್ರು, ಅವ್ರು ಹೋದ್ರು ಅಂತ ಅಂದೆ ನಾನು. ನಮ್ಮ ತಮ್ಮ ಇದ್ದಾರಲ್ವಾ ಮಿಲ್ಕರ್ ತಮ್ಮ, ಬಂದು ಹೋದ್ರು ಗೊತ್ತಾ. ನೀವು ಹೋದ್ರಿ ಅಂತ ಅಂದೆ ನಾನು. ನನ್ಗೆ ಗೊತ್ತಾ ನೀವು ಇದ್ದೀರಂತ? ನನಗೆ ಗೊತ್ತಿಲ್ಲ, ನೀವು ಹೋದ್ರಂತ ಅಂದ್ಕೊಂಡೆ ನಾನು. ನಾವೆಲ್ಲ ಕನೆಕ್ಟ್ ಆಗಿದ್ದೀವಿ ಜಾನ್ವಿ ಸಿಸ್, ಇನ್ನೂ ಹತ್ತಿರ ಇದ್ದೀನಿ ಅಂತಿದ್ದಾರೆ. ಜಾನ್ವಿ ಅಕ್ಕ ಓಕೆ, ಮಾತಾಡಿಸ್ತಾ ಇಲ್ವಲ್ಲ ಅಕ್ಕ, ಯಾಕೆ ಜಾನ್ವಿ ಸಿಸ್ ಯಾಕೆ ಮಾತಾಡ್ಸಿಲ್ಲ ಅಂತೆ ನೋಡಿ, ನನ್ನ ತಮ್ಮ ಅಂತಿದ್ದಾನೆ ನೋಡಿ. ಮಿಲ್ಗರ್ ತಮ್ಮ ಬಂದ್ರ? ಹೌದು ಬಂದು ಹೋದ್ರು, ನಿಮ್ಮನ್ನು ಕೇಳಿದ್ರು. ನಾನು ಅಂದೆ ಅವ್ರು ಹೋದ್ರು, ಗುಡ್ ನೈಟ್ ಕೂಡ ಅಂದಿಲ್ಲ, ಹೋದ್ರೇನೋ ಗೊತ್ತಿಲ್ಲ ಅಂದೆ ನಾನು. ಆಗಲಿ ಜ್ಯೋತಿ ಅಕ್ಕ ಅಂತಿದ್ದಾರೆ. ಜಾನ್ವಿ ಸಿಸ್ ಬೆಸ್ಟ್ ತಮ್ಮ ಮಾತಾಡ್ತಿದ್ದಾರೆ ನಿಮ್ಮ ಹತ್ರ. ನೈಸ್ ಜ್ಯೋತಿ, ಥ್ಯಾಂಕ್ ಯು ಜ್ಯೋತಿ. ಖುಷಿ ಆಯ್ತು ನನಗೆ ಇವತ್ತು ಲೈವ್ ಮಾಡಿ, ಗೊತ್ತಾಯ್ತಾ? ಏನೋ ಗೊತ್ತಿಲ್ಲ, ತುಂಬ ಖುಷಿ ಆಯ್ತು ಇವತ್ತು ಲೈವ್ ಮಾಡಿ. ಬೆಸ್ಟ್ ವಿಶಸ್ ಹೇಳಿ, ವಿಶೇಷ ಹೇಳಿ ಅಂತಿದ್ದಾರೆ. ಥ್ಯಾಂಕ್ ಯು ಜಾನ್ವಿ ಸಿಸ್ ಅಂತಿದ್ದಾರೆ ನೋಡಿ. ಆಗಲಿ, ಬೇಗ ಆಗಲಿ, ಹೌದು ಬೇಗ ಆಗಲಿ. ಬಿ ಸ್ಪಾರ್ಕ್ ಜ್ಯೋತಿ ಮತ್ತು ಅದೆಲ್ಲ ಅಂತ ಬೇಜಾರಾಗಿದೆ ಅಕ್ಕ. ಬಿ ಸ್ಪಾರ್ಕ್ ಜ್ಯೋತಿ ಮತ್ತು ಅದೆಲ್ಲ ಅಂತ ಬೇಜಾರಾಗಿದೆ ಅಕ್ಕ. ಯಾಕೆ ಬೇಜಾರು? ಜಾನ್ವಿ ಸಿಸ್ಗೆ ಕಿರೀಟ ಉಂಟು, ನಮಗೆ ಇಲ್ಲ. ಹೌದಾ? ಅಯ್ಯೋ, ಜಾನ್ವಿ ಸಿಸ್ಗೆ ಕಿರೀಟ ಬಂದಿದೆ ನೋಡಿ, ನಿಮಗೆ ಇಲ್ಲ, ಬಂದಿಲ್ಲ. ಯಾಕೆ ಬಂದಿಲ್ಲ? ಜಾನ್ವಿ ಸಿಸ್ಗೆ ಬಂದಿದೆ ನೋಡಿ ಕಿರೀಟ, ಒಬ್ಬರಿಗೆ ಬಂದಿದ್ದು, ಮತ್ತೆ ಯಾರಿಗೆ ಕಿರೀಟ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ಅಯ್ಯೋ ಜಾನ್ವಿ ಸಿಸ್, ನಿಮಗೆ ನಂಬರ್ 1 ಕಿರೀಟ ಬಂದಿದ್ದಪ್ಪ ದೇವ್ರಿ. ಎಲ್ಲಿ ಹೋದ್ರಿ ಜಗದೀಶ್ ಅವರೇ? ನೀವು ಯಾರಂತ ನನಗೆ ಗೊತ್ತಿಲ್ಲ. ಹಂಗೆ ಯಾಕೆ ಬಂತು? ಹೌದು, ವಿಶೇಷ ಏನೂ ಇಲ್ಲ, ನಾನು ಇನ್ನೂ ಊರಿನಲ್ಲಿದ್ದೇನೆ ಅಕ್ಕ. ನೀನು ಈಗ ಕಾಲೇಜ್ಗೆಲ್ಲ ಹೋಗಲ್ವಾ? ಜಾನ್ವಿ ಸಿಸ್ ಕಿರೀಟ ಕೊಡಿ ಅಂತಿದ್ದಾರೆ. ಜಾನ್ವಿ ಸಿಸ್ ಕಿರೀಟ ಅಂತೆ ನೋಡಿ, ಗಾಯತ್ರಿ ಅವರಿಗೆ ಕೊಡಬೇಕಂತೆ ನೀವು ಕಿರೀಟ. ನಾನು ಒಮ್ಮೆ ಬಂದು ಹೋದದ್ದು, ಅದಕ್ಕೆ ಹೌದು ಬಂದು ಹೋದ್ರು ಅವರು, ಅದಕ್ಕೆ ಒಂದು ಕಿರೀಟ ಕೊಟ್ಟರು ನಮಗೆ, ಅವರಿಗೆ. ನೈಸ್, ಥ್ಯಾಂಕ್ ಯು ಬೆಸ್ಟ್ ತಮ್ಮ. ಜಾನ್ವಿ ಸಿಸ್ ಹೇಗಿದ್ದಾರೆ ಮಕ್ಕಳಿಗೆ ಅಂತ ಸ್ಕೂಲಿಗೆ ಹೋಗ್ತಿದ್ದಾರಲ್ವ? ವೈಟಿ ಅವ್ರ ಹತ್ರ ಕೇಳುವ, ವೈಟಿ ಅವ್ರ ಹತ್ರ, ಖಂಡಿತ ವೈಟಿ ಅವ್ರ ಹತ್ರನೇ ಕೇಳಬೇಕು, ಮತ್ತು ಯಾರ ಹತ್ರನೂ ಕೇಳಿದ್ರೆ ಆಗಲ್ಲ. ಹೌದು, ಕಿರೀಟ ಕೊಡೋದಿಲ್ಲ ಯಾರಿಗೂ ಈಗ, ಸುಮ್ಮನೆ ಕೊಡೋದಿಲ್ಲ ಈಗ. ಸೂಪರ್, ಥ್ಯಾಂಕ್ ಯು ಜ್ಯೋತಿ. ಮಕ್ಕಳು ಮಲಗಿಲ್ಲ ಅಕ್ಕ. ಮಲಗಿಲ್ವಾ? ನನ್ನ ಮಕ್ಕಳು ಮಲಗಿದ್ದಾರೆ. ನನಗೆ ಯಾರಿಗೂ ಇಲ್ಲ ಕಿರೀಟ, ಈಗ ಬರುತ್ತೆ, ಸ್ವಲ್ಪ ನಿಲ್ಲಿ ಆಯಿತಾ? ಜಾನ್ವಿ ಸಿಸಿದು ಕಿರೀಟ ಹೋಯ್ತು ನೋಡಿ, ಬಂತು, ಉಂಟು. ಗುಡ್ ಜ್ಯೋತಿ, ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ, ಥ್ಯಾಂಕ್ ಯು ಜ್ಯೋತಿ. ಎಲ್ಲ ಆಪ್ಷನ್ ಬತ್ತುಂಡ ಇಂಚೆನೆ ಲೈವ್ ಮಲ್ಪ್ಲೆ ಸೋಕಪ್ಪು ಅಡ್ವರ್ಟೈಸ್ಮೆಂಟ್ ಬರ್ಪುಂಡು. ರಾಧೆ ತಮ್ಮ, ರಾಧೆ ಕೃಷ್ಣ, ರಾಧೆ. ಶಾಲೆಗೆ ಹೋಗೋದು ಮಾರೇರೆ, ನಾನು ಬ್ಯುಸಿ ಅದೇ. ಹೌದಾ? ಅದೇ ನಾನು ಅಂದಿದ್ದು ನೋಡಿ, ನನ್ನ 2 ಮಕ್ಕಳು ಶಾಲೆಗೆ ಹೋಗುವ ನನಗೆ ಎಷ್ಟು ಬ್ಯುಸಿ ಗೊತ್ತಾ? ಅಯ್ಯೋ ದೇವರೇ, ಇನ್ನಾದರೂ ವಿಡಿಯೋ ನೋಡಬೇಕು. ಇವತ್ತು ನೋಡಿದ್ದೇನೆ ನಿಮ್ಮದು ವಿಡಿಯೋ, ನಿನ್ನೆದು 1 ವಿಡಿಯೋ 2 ವಿಡಿಯೋ ನೋಡಲಿಕ್ಕೆ ಬಾಕಿ ಇದೆ, ಅದು ನೋಡ್ತೀನಿ ಇವತ್ತು. ಈಗ ಒಂದು ನಾಳೆ ರಜೆ ನನಗೆ ಗೊತ್ತಾ? ನಾಳೆ ರಜೆ, ನಾಡಿದ್ದು ರಜೆ, ಮಂಡೇ ರಜೆ, 3 ದಿನ ರಜೆ, ತುಂಬ ಖುಷಿ. ಮಂಗಳವಾರ ಸ್ಕೂಲ್ ಉಂಟು, ಬುಧವಾರ ರಜೆ. ಡಾಲರ್ ಆ್ಯಡ್ ಆಗ್ತಾ ಉಂಟಾ ಜ್ಯೋತಿ ಅಕ್ಕ ಅಂತಿದ್ದಾರೆ. ಹಾಯ್ ಅಕ್ಕ, ಹಾಯ್ ಜಗದೀಶ್ ಬ್ರದರ್, ಹಾಯ್ ವೆಲ್ಕಮ್. ಬನ್ನಿ ಜಗದೀಶ್ ಬ್ರದರ್ ಬಲೆ. ಹೆಂಗು ಗೊತ್ತಾಯ್ಜಿ ಏರ್ ಪಂಡದವೆ, ಏರ್ ಪಂಡದು ಗೊತ್ತಾಯ್ಜಿ ಹಿಂಗೆ. ಅವರ ಅಕ್ಕ ಪಂಡ್ಪರು, ಅವರ ಸಿಸ್ ಪಂಡ್ಪರು, ಯಾನ್ಲ ದೇವಡಿಗೆ ನೇವಿ. ಸೂಪರ್ ಸಿಸ್. ಕಿರೀಟ ಇದ್ದರೆ ಏನಾದರೂ ಪ್ರಯೋಜನ ಉಂಟಾ? ಎಂಥದ್ದು ಇಲ್ಲ ಗಾಯತ್ರಿ ಅವರೇ. ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆಲ್ಲ ಹೀಗೆ ಬರುತ್ತೆ ಅಂತ, ಕೆಲವರಿಗೆ ಬರುತ್ತೆ ಸೆಕೆಂಡ್ ಎಲ್ಲ. ಇವತ್ತು ಬಂದಿಲ್ಲ, ಯಾಕಂತ ಗೊತ್ತಿಲ್ಲ. ಜಾನ್ವಿ ಅಕ್ಕ, ನಿಮ್ಮ ಮಕ್ಕಳ ಎಕ್ಸಾಮ್ ಆಯ್ತಕ್ಕ ಅಂತಿದ್ದಾರೆ ನೋಡಿ. ಜಾನ್ವಿ ಸಿಸ್ ನಿಮ್ಮದು ಡಾಲರ್ ಆಯ್ತಾ ಅಂತಿದ್ದಾರೆ ನೋಡಿ. ಕಿರೀಟ ಬರುತ್ತೆ.
ರಜೆಯ ಹಬ್ಬ ಅರಿನಾ ಮೇಡಮ್ಗೆ. ಹೌದು ಹೌದು, ರಜೆ ರಜೆ, ಒಂದು 3 ದಿನ ರಜೆ ಉಂಟು. ತುಂಬ ಖುಷಿ ನನಗೆ, ಒಂದು ಖುಷಿ ಅಲ್ವಾ ಇಲ್ಲಾದರೂ. ನನ್ನ ಮಕ್ಕಳಿಗೆ ಎಕ್ಸಾಮ್ ಇಲ್ಲ ಈಗ. ನೈಸ್ ನೈಸ್. ಜಾನ್ವಿ ಸಿಸ್ಟರ್ ಡಾಲರ್ ಆ್ಯಡ್ ಆಗುವುದು ಎಲ್ಲಿ ಗೊತ್ತು ಆಗುತ್ತೆ ವೈ ಟಿ ಸ್ಟುಡಿಯೋದಲ್ಲಿ. ಜ್ಯೋತಿ, ವೈ ಟಿ ಸ್ಟುಡಿಯೋದಲ್ಲಿ. ನನ್ನ ಡಾಲರ್ 2 ವರ್ಷ ಬೇಕು. ಎಲ್ಲಿ 2 ವರ್ಷ ಬೇಕು? ಎಲ್ಲಿಗೆ 2 ವರ್ಷ ಬೇಕು? ಇಲ್ಲಪ್ಪ, 2 ವರ್ಷ ಏನಿಲ್ಲ. ನೀವೊಂದು 2 ವರ್ಷ ಯಾಕೆ ಬರುತ್ತೆ? ಬೇಗ ಬರುತ್ತೆ. ಅರ್ನಲ್ಲಿ ನೋಡಬೇಕು, ಅರ್ನಲ್ಲಿ ನೋಡಿ. ಹೌದು ಹೌದಕ್ಕ, ಎಕ್ಸಾಮ್ ಯಾಕೆ ಲೇಟ್ ಅಕ್ಕ? ಎಷ್ಟನೇ ಕ್ಲಾಸ್ ನಿಮ್ಮ ಮಕ್ಕಳು ಅಂತಿದ್ದಾರೆ ಅಕ್ಕ. ಹೌದು ಸತ್ಯ, ಹೌದು. ಯಾಕೆ ಸಿಸ್ ಅಷ್ಟು ರಜೆ? ರಜೆ ಅಂತ ಗೊತ್ತಾ? ಮಂಡೆಗೆ ಏನಾಯಿತು? ಮಂಡೇ ನಮಗೆ ಏನು ವಿಷಯ ಏನು ಗೊತ್ತಾ? ನಾಳೆ ಸೆಕೆಂಡ್ ಸ್ಟಾರ್ಟರ್ಡೇ ಅಂತ, ಮತ್ತು ಸಂಡೇ ರಜೆ. ಮಂಡೇ ಇದು ಪಿಕ್ನಿಕ್ ಹೋಗ್ತಾರೆ, ಟೂರಿಗೆ ಹೋಗ್ತಾ ಇದ್ದಾರೆ ಮಕ್ಕಳು, ಅದಕ್ಕೆ ರಜೆ. ಹಾಗೆ ರಜೆ, ಅಷ್ಟು ರಜೆ. ಸಿಸ್ ಟೋಟಲ್ ಡಾಲರ್ ಎಷ್ಟು ಆಗಬೇಕು? 100 ಆಗಬೇಕು, 100. ಏನಿಲ್ಲ ಮಾರೆಯ, ಎಂಥದ್ದು? ಓ ಭಟ್ರು ಬರ್ತೀರಿ ಎಂಚೊಲ್ಲಾರ ಭಟ್ರೆ, ಭಾರಿ ಅಪರೂಪಡ್ ಬರ್ತಾರೆ. ಸೌಖ್ಯ ಎಲ್ಲಾರ ಭಟ್ರೆ ಎಂಚೊಲ್ಲಾರ? ಸೌಖ್ಯ ಎಲ್ಲಾರ? ಬೆಸ್ಟ್ ಹಾಯ್ ಅಂತಿದ್ದಾರೆ. ಹೀರೋಯಿನಿ ಎಂಚೊಲ್ಲರಿ, ಏನು ಸೌಕಿ? ಒಮ್ಮೆ ಆದರೆ ಆಗಲಿಲ್ಲ ಅಕ್ಕ, ಪ್ರತಿ ಸಲ 100 ಆದಮೇಲೆ, ಪ್ರತಿ ಸಲ 100 ಆದಮೇಲೆ ದುಡ್ಡು ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ, ಹೌದು ಹೌದು. ಬೆಸ್ಟ್ ಹಾಯ್ ಅಂತಿದ್ದಾರೆ ಜಗದೀಶ್ ಅವರು. ಬೇಜಾರು ಮಲ್ಲೆಜ್ಜಿ, ಬೇಜಾರ್ದಾಗಿ ಜಗದೀಶ್ ದಾಗಿ ಬೇಜಾರು. ಈರಿ ಏರ್ ಪಂಡದೆ ಗೊತ್ತಾಯ್ಜಿ ಇಂಕ್ ಬೈಜಾರ್ ಮಲ್ಲೇಜ್. ಅಯ್ಯೋ ಈರಿ ಯಾಪ ಹಿಂಗೆ ಇನ್ವಿಟೇಷನ್ ಕೊರಿಯರಿ ಹಿಂಗೆ ಗೊತ್ತಾಯ್ಜಿ ನಿಜವಾದ್ಲ. ಭಟ್ರೆ ಹಾಯ್ ಭಟ್ರೆ ಪಣ್ಣೊಂದುಲ್ಲೇರು ಪುರ್ಸೊತ್ತಿಜ್ಜಿ. ಓ ಪೂಜೆಡ್ ಭಾರಿ ಬ್ಯುಸಿ ಉಲ್ಲೇರು ಭಟ್ರು ಅಂಚಂಡ ಅತ್ತೆ. ಓ ಗೋಪಾಲ್ ಭಟ್ರೆ ಪಣ್ಣೊಂದುಲ್ಲೇರು. ಹಾಯ್ ಗೋಪಾಲ್ ಭಟ್ರೆ ಪಣ್ಣೊಂದುಲ್ಲೇರು. ಭಟ್ರೆ ಅಂತಿದ್ದಾರೆ ಬೆಸ್ಟು. ಜ್ಯೋತಿ ಹಾಯ್ ಅಂತಿದ್ದಾರೆ ಅಲ್ವಾ? ಕರ್ಮ ವೈಟಿ ದೇವಾ. ಹೌದು ನಿಜವಾಗ್ಲೂ ಹೌದು, ವೈಟಿದು ಕರ್ಮವ ಅಂತ ಅನ್ಕೋತೀನಿ. ನಿಜವಾಗ್ಲೂ ವೈಟಿದ್ದು ಸ್ವಲ್ಪ ಕರ್ಮವ ಅಂತ ಅನ್ಕೋತೀನಿ ನಾನು. ಒಂದು ನಿಮಿಷ ಇರಿ. ವೈಟಿ ಅವರು ಈ ಥರ ನಾವೆಲ್ಲ ಮಾಡ್ತಾರೆ ಅಂತ. ಗಾಯತ್ರಿ ಹಾಯ್ ಅಂತಿದ್ದಾರೆ ನೋಡಿ. ಭಟ್ರೆ ಹೇಗಿದ್ದೀರಿ? ಆರಾಮ ಅಂತಿದ್ದಾರೆ. ನೀವು ಬೈಬೇಡಿ ಅಕ್ಕ. ಯಾಕೆ? ಎಲ್ಲಿ ಹೋದ್ರಿ ಅಕ್ಕ? ಇದ್ದೇನೆ ಮಾರ, ಇಲ್ಲೇ ಇದ್ದೇನೆ. ನಾನು ಬೈದಿಲ್ಲ, ಎಂತ ಗೊತ್ತುಂಟಾ ವೈಟಿ ಅವರು, ನಾವು ಹಾಕಿದ ವಿಡಿಯೋಕ್ಕೆ ತಕ್ಕ ನಮಗೆ ಪ್ರತಿಫಲ ಸಿಗದೇ ಇದ್ದಾಗ ನಮಗೆ ಯಾಕೆ ವಿಡಿಯೋ ಹಾಕ್ಲಿಕ್ಕೆ ಮನಸ್ಸು ಬರುತ್ತೆ? ಅದಕ್ಕೆ ನಾನು ಸ್ವಲ್ಪ ದಿನ ವಿಡಿಯೋ ಹಾಕಲಿಲ್ಲ, ಹೋಗ್ಲಿ ಹತ್ತು ಕಡೆ ಅಂತ ನಾನು ಸುಮ್ಮನೆ ಅದು ಬಿಟ್ಟೆ. ಅಕ್ಕ ಫೋನ್ ಚಾರ್ಜ್ ಸರಿ ಆಯ್ತು ಅಕ್ಕ. ಸರಿ ಆಯಿತು. ಲೈವಲ್ಲಿ ಬೈಬೇಡಿ. ಹೌದು. ಓಕೆ ಸಿಸ್, ಬಾಯ್. ಓಕೆ ಜ್ಯೋತಿ, ಗುಡ್ ನೈಟ್. ಬಾಯ್ ಜ್ಯೋತಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಬೈಬಾರ್ದು. ಹೌದು, ಆಲ್ ಫ್ರೆಂಡ್ಸ್ ಗುಡ್ ನೈಟ್ ಅಂತಿದ್ದಾರೆ ನಮ್ಮ ಜ್ಯೋತಿ ಸಿಸ್. ಭಟ್ರೆ ಮನಸ್ಸು ಮಲ್ತಾರೆ, ಇದಾದ ಸ್ಪೆಷಲ್ ಇತ್ತಂಡು ನಿಮಗೆ ನೋಡಿ ಲೈವ್ ಆಪ್ಷನ್ ಕೊಟ್ಟಿದ್ದಾರೆ ಹೊಸದು. ಹೌದು, ಎಲ್ರಿಗೂ ಕೊಟ್ಟಿದ್ದಾರೆ. ನಿನ್ನೆಯಿಂದ ಎಲ್ರಿಗೂ ಮೆಸೇಜ್ ಬಂದಿದೆ. ಏನಾಗಿತ್ತು ಫೋನಿಗೆ ಅಕ್ಕ? ಫೋನಿಗೆ ಅದಕ್ಕೆ ಜ್ವರ ಬಂದಿತ್ತು. ತಮ್ಮ ಫೋನ್ಗೆ ಜ್ವರ ಬಂದಿತ್ತು. ಯಾರೆಲ್ಲ ನನ್ನನ್ನು ಮಿಸ್ ಮಾಡ್ಕೊಂಡ್ರಿ? ಯಾರಾದರೂ ಒಂದು ಮೆಸೇಜ್ ಹಾಕಿ. ನನ್ನನ್ನು ಮಿಸ್ ಮಾಡ್ಕೊಂಡ್ರವರು ಮೆಸೇಜ್ ಹಾಕಿ. ಹೌದು. ಅಲ್ಲ ಜಗದೀಶ್ ಅವರೇ, ನೀವು ಎಲ್ಲಿ ನನಗೆ ಇನ್ವಿಟೇಷನ್ ಕೊಟ್ಟಿದ್ದೀರಿ ನಿಮ್ಮ ಎಂಗೇಜ್ಮೆಂಟ್ಗೆ ಮತ್ತು ಮನೆ ಹೋಗ್ಲಿಗೆ? ನಂಗೆ ಗೊತ್ತಿಲ್ಲ. ಎಲ್ಲಿ ಕೊಟ್ಟಿದ್ದೀರಿ? ನಾನು ಮಿಸ್ ಮಾಡಿಕೊಂಡೆ. ಐ ಮಿಸ್ ಯು ಅಕ್ಕ. ಓಕೆ, ಥ್ಯಾಂಕ್ ಯು ತಮ್ಮ. ನೀನು ಮಾಡ್ಕೊಂಡಿಯಾ? ಥ್ಯಾಂಕ್ ಯು ಜಾನ್ವಿ ಸಿಸ್. ನಾನು ತುಂಬ ಮಿಸ್ ಮಾಡಿಕೊಂಡೆ ಜಾನ್ವಿ ಸಿಸ್, ಬೆಸ್ಟು ಎಲ್ಲರನ್ನು. ಮಂಜು ಹಾಯ್ ಹಲೋ ವೆಲ್ಕಮ್. ಮಂಜು ಅಂದರೆ ಯಾರು? ಇದು ಒಂದು ಲೈಕ್ ಕೊಡಿ ಆಯಿತಾ? ಹಾಯ್ ಸೀಸ್, ಹಾಯ್ ವೆಲ್ಕಮ್. ಬನ್ನಿ ವೆಲ್ಕಮ್. ನಿಮಗೆ ಬ್ಲೂ ಕೊಟ್ಟಿದ್ದೀನಿ. ಇದು ಇವರು ಅಲ್ವಾ? ಯಾರು? ಮಂಜಕ್ಕ ಅಲ್ಲ, ಇದು ಮಂಜಕ್ಕ ಸಿಸ್ ಅನ್ನಲ್ಲ. ಹಾಯ್ ಅರಿನಿ ಸಿಸ್ ಅಂತಿದ್ದಾರೆ. ಇವರು ನಾನು ಯಾರು ಗೊತ್ತಾ? ಇವರು ಯಾರು? ಅವ್ರ ಹೆಸರು ಅಲ್ಲ ಮಂಜಕ್ಕಲ್ಲ. ನನಗೆ ಯಾರು ಮಂಜು
ಗೊತ್ತುಂಟು, ಹೆಸರು ನೆನಪೋಗಿದೆ. ರಿಮೆಂಬರ್ ಸಿಸ್, ರಿಮೆಂಬರ್ ಸಿಸ್. ರಿಮೆಂಬರ್ ಅಂದರೆ ಯಾರು? ರಿಮೆಂಬರ್ ಅಂತ ಗೊತ್ತಾಗಲಿಲ್ಲ ನನಗೆ ಯಾರಂತ. ರಿಮೆಂಬರ್ ಯಾರಂದರೆ ಗೊತ್ತಾಗಲಿಲ್ಲ ನನಗೆ. ರಿಮೆಂಬರ್ ಸಿಸ್, ರಿಮೆಂಬರ್ ಅಂದರೆ ಒಂದು ಲೈಕ್ ಕೊಡಿ ಆಯ್ತಾ. ಮೆಂಬರಾ? ಮೈನಾ? ಓ ಮೈನಾ, ಇವರು ಅವ್ರದ್ದು ಹೆಸರೇ ಬರ್ತಾ ಇಲ್ಲ ಅಪ್ಪ ದೇವರೇ. ಏನು ಮಾಡೋದು ಅಕ್ಕ? ನಾನು ಮಾರ್ಕೆಟ್ ಮ್ಯಾವ್ ಕ್ಯಾಟ್ ವಿಡಿಯೋ ಮೌರ್ಯ. ಅವರು ಅವರೇ 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 ಗೊತ್ತಾಯಿತು. ಅವ್ರದ್ದು ಹೆಸರುಂಟು. ಶೂಟಿಂಗ್ ಪಾಲಿಸಿ ಏನಾದರೂ ಅರೆಸ್ಟ್ ಇಷ್ಟು ಮಾಡಿದ್ರು ಅದಕ್ಕೆ ಗೊತ್ತಾ ಅಕ್ಕ? ಹೌದಾ? ಕ್ಯಾಟ್ ವಿಡಿಯೋ ಶೂಟಿಂಗ್ ಪೊಲೀಸ್ ಏನಾದರೂ ಅರೆಸ್ಟ್ ಮಾಡಿದ್ರು? ಇಲ್ಲ ಮಾರೆ, ಮೈನಾ ಮೌರ್ಯ. ಹೌದು ಮೈನಾ ಮೌರ್ಯ. ಗೊತ್ತಾಯ್ತು ಸಿಸ್ಸು. ಸಾರಿ ಸಿಸ್, ಸಾರಿ. ಅವ್ರದ್ದು ಹೆಸರು ಉಂಟು, ಏನೋ ಗೊತ್ತಾ? ಅವ್ರದ್ದು ಇನ್ನೊಂದು ಚಾನಲ್ ಇದೆ, ಅದಕ್ಕೆ ನಾನು ಅಂದಿದ್ದು. ಅವ್ರದ್ದು ಇನ್ನೊಂದು ಚಾನಲ್ ಇದೆ. ನನ್ನ ಹೆಸರು ಮರ್ತಿದ್ದೀರಾ? ಇಲ್ಲ ಮರ್ತಿಲ್ಲ, ಮೈನಾ ಮೌರ್ಯ ಅಂತ ಗೊತ್ತುಂಟು. ನಿಮ್ಮ ಹೆಸರು ಮರ್ತಿದ್ದೀನಿ ನಾನು. ಹೊಟ್ಟೆಯಲ್ಲಿ ಉಂಟು, ಬರುವುದಿಲ್ಲ ಇರಿ. ಅಯ್ಯ ದೇವ, ಹೊಟ್ಟೆಯಲ್ಲಿ ಉಂಟು ನನಗೆ. ಕ್ಯಾಟ್ ವಿಡಿಯೋ ಮೀನ್ ಮಾರ್ಕೆಟ್ಗೆ ಹೋಗಬೇಕು. ಹೌದು, ಅಲ್ಲಿ ಇಲ್ಲ ಈಗ ಕ್ಯಾಟ್ ಕಡಿಮೆ ಆಗಿದೆ. ಹೋಗಬೇಕು, ಹೌದು, ಮೀನ್ ಮಾರ್ಕೆಟ್ಗೆ ಹೋಗಬೇಕು. ನನ್ನ ಹೆಸರು ಮರ್ತಿದ್ರೆ ಮೈನಾ ಮೌರ್ಯ ಅಲ್ವಾ? ಹೌದು ಮೈನಾ ಮೌರ್ಯ. ಅವ್ರದ್ದು ಹೆಸರುಂಟು. ಅಯ್ಯೋ ದೇವ್ರೆ, ಮಂಜು ಸಿಸ್ ಅಲ್ಲ, ಮಂಜು. ಹೌದು ಮಂಜು ಸಿಸ್ ಅಲ್ವಾ? ಮಂಜು ಸಿಸ್ ಅಂದರೆ ಮಂಜಕ್ಕ ಅಲ್ಲ, ಅವರಲ್ಲ, ಇವರು ಬೇರೆ. ಇವ್ರದ್ದು ಚಾನಲ್ ಇದೆ 2. ನೋ, ಅಯ್ಯಯ್ಯೋ, ಇವ್ರದ್ದು ಹೆಸರು ಇದೆ. ಸಾರಿ ಸಿಸ್. 1 ತಿಂಗಳಾಯಿತು ವಿಡಿಯೋ ಲೈವ್ ಮಾಡೋದೆ. ನಿನ್ನೆ ಇಂಗ್ಲೀಷ್ ವಿಡಿಯೋ ಮಸ್ತು ಚೆನ್ನಾಗಿ ಹೋಗಿದೆ ಅದು ವಿಡಿಯೋ. ಅಕ್ಕ ಹೊಟ್ಟೆ ಇದ್ದರೆ ವಾಮಿಟಿಂಗ್ ಮಾಡಿ ಅಕ್ಕ. ಎಂತ? ಹೊಟ್ಟೆ ಇದ್ದರೆ ವಾಮಿಟಿಂಗ್ ಮಾಡಿ? ಎಲ್ಲಿಗೆ ವಾಮಿಟಿಂಗ್ ಮಾಡಬೇಕು? ನಿನ್ನೆ ಇಂಗ್ಲೀಷ್ ವಿಡಿಯೋ ಸೂಪರ್. ಹೋಗಿದೆ ಸ್ವಲ್ಪ 200 ತನಕ ಹೋಗಿದೆ ಅಷ್ಟೇ. ಅಲ್ಲ, ಇವ್ರದ್ದು ಹೆಸರು ಮೈನಾ ಮೌರ್ಯ. ಸುಲೋಚನಾ ಸಿಸ್. ಅಯ್ಯೋ ದೇವರೇ, ಹೊಟ್ಟೆಯಲ್ಲಿದೆ. ಸುಲೋಚನಾ ಸಿಸ್ ಗೊತ್ತಾಯ್ತು ನನಗೆ. ಸುಲೋಚನಾ ಸಿಸ್, ಸಾರಿ, ಗೊತ್ತಾಯ್ತು. ಅದು ನೆನ್ಪು ಮಾಡ್ಕೋತೀನಿ ನಾನು. ಅದು ಖಂಡಿತ ನಾನು ಯಾರನ್ನು ಮರೆಯಲ್ಲ. ಅದು ಏನೋ ಒಂಥರ ನೆನಪು ಹೋಗಿದೆ. ಹೌದಲ್ವ? ಹೌದು ಸುಲೋಚನಾ ಸಿಸ್. ಅದೆಂತ ಗೊತ್ತುಂಟ, ನಾನು ಯಾರನ್ನು ಪಕ್ಕ ಮರೆಯೋದಿಲ್ಲ. ಯಾರನ್ನು ಮರೆಯೋದಿಲ್ಲ ನಾನು ಪಕ್ಕ. ಯಾಕೆ ಗೊತ್ತಾ? ನಾನು ಲೈಫಲ್ಲಿ ಯಾರನ್ನು ಮರೆಯೋದಿಲ್ಲ. ಆದರೆ ಇದು ನೆನಪಿಗೆ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಗೊತ್ತಾಯಿತು, ಅದೇ ಇವಾಗ ಬಂತಲ್ವಾ. ನೇಮು ವಾಮಿಟಿಂಗ್ ನೆನಪು ಬರುತ್ತೆ ಹೊಟ್ಟೆಯಿಂದ, ಆಚೆ ಬರುತ್ತೆ ಅಕ್ಕ. ಇಲ್ಲ, ಬ್ಲಾಗ್ ಚಾನಲ್ ಉಂಟಲ್ವಾ? ಹೌದು ಉಂಟು. ನಾನೇ ಗೊತ್ತಾಯ್ತು. ಸುಲೋಚನಾ ಸಿಸ್ ಅಂತ ಗೊತ್ತಾಯ್ತು ನನಗೆ. ಈಗ ನನಗೆ ಎಂತ ಗೊತ್ತುಂಟಾ, ಹೊಟ್ಟೆಯಲ್ಲಿತ್ತು, ಬರ್ತಿರಲಿಲ್ಲ ಬಾಯಿಗೆ, ಆದರೂ ಬಂತಲ್ವ. ಈಗ ಬರ್ತಿಲ್ಲ ಅವರು. ನಾನು ಮಾಡ್ತಿಲ್ಲ, ಅವರು ಲೈವ್ ಮಾಡ್ತಿಲ್ಲ ಜಾಸ್ತಿ. ಹೌದು, ಇಲ್ಲ, ನನಗೆ ನೆನಪು ಇರುತ್ತೆ. ಯಾರ್ದು ಕೂಡ ನೆನಪಂತೂ ಖಂಡಿತ ಬಿಡೋದೇ ಇಲ್ಲ ನಾನು. ಯಾಕಂದರೆ ನೆನಪು ಬಿಡೋದಿಲ್ಲ ನಾನು ನನಗೆ ಹೆಲ್ಪ್ ಮಾಡಿದವರನ್ನು. ಅಂದರೆ ಇವ್ರದ್ದು ನೆನಪಂದರೆ ಇವ್ರದ್ದು ID ನೇಮು ಚೇಂಜ್ ಆಗಿ ಬಂತಲ್ವಾ. ಮೈನಾ ಮೌರ್ಯ ಹೋಗಿ ಮಂಜು ಬಂತಲ್ವಾ. ಅದು ಒಂದು ಕನ್ಫ್ಯೂಷನ್ ಆಯಿತು ನನಗೆ. ದೇವರೇ ಪರಮಾತ್ಮನೇ ಅಲ್ವಾ? ದೇವರೇ ಪರಮಾತ್ಮನೇ. ಹಂಗೆ ಎಲ್ಲ ವಿಷಯ. ನಾನು ಹೋಗ್ತೀನಿ. 11 ಗಂಟೆ ಆಯ್ತಲ್ವಾ, ನಾನು ಹೋಗ್ತೀನಿ ಆಯಿತಾ. ಇನ್ನು ಮುಂದೆ 6 ಜನ ಇದ್ದಾರೆ ರೈಡಲ್ಲಿ. ಜಗದೀಶ್ ಅವರೇ, ನಿಮ್ಮ ಹತ್ರ ಮಾತಾಡಬೇಕು. ಎಲ್ಲಿದ್ದೀರಿ? ಬನ್ನಿ. ಅವರೊಂದು ನನಗೆ ಇನ್ವಿಟೇಷನ್ ಕೊಟ್ಟಿದ್ದಾರಂತೆ ಮದುವೆಗೆ, ಮತ್ತು ಎಂಗೇಜ್ಮೆಂಟಿಗೆ, ಮತ್ತು ಈ ಮನೆ ಹೋಗ್ಲಿಗೆಲ್ಲ ಕೊಟ್ಟಿದ್ದಾರಂತೆ. ನಾಳೆ ಶಾಲೆ ಉಂಟು ಅಕ್ಕ, ನನಗೆ ರಜೆ ನಾಳೆ, ಗೋಲಿ ಬಜೆ. ತುಂಬ ಖುಷಿ. ನಾನು ಲೇಟ್ ಮಲಗ್ತೀನಿ ಇವತ್ತು 12 ಗಂಟೆ. ನನಗೊಂದು ಬಿಗ್ ಬಾಸ್ ನೋಡಿ ಮಲಗೋದು ನಾನು. ನಾಳೆ ರಜೆ. ನಮ್ಮ ಅಕ್ಕ ಚೇರ್ಮನ್ ಅದಕ್ಕೆ ಬ್ಯುಸಿ, ಅದಕ್ಕೆ ಸ್ವಲ್ಪ ಮರೆತು ಹೋಗುತ್ತಾರೆ ಫ್ರೆಂಡ್ಸ್ ಅಷ್ಟೇ. ಓಕೆ ಸಿಸ್, ಬಾಯ್. ಓಕೆ ಸುಲೋಚನ್ ಸಿಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್.
ಮೀ ಥ್ಯಾಂಕ್ಸ್ ರಿಮೆಂಬರ್ ಮೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಜು ಸಿಸ್, ಥ್ಯಾಂಕ್ ಯು. ಯಾ ನಾನು ನೆನ್ಪು ಮಾಡ್ಕೋತೀನಿ ಸುಲೋಚನ ಸಿಸ್. ನನಗೆ ಯಾವತ್ತು ಗೊತ್ತಿಲ್ಲ ಜಾರು ಸಿಸ್. ಅವ್ರು ನನಗೆ ನನ್ನ ಲೈವಲ್ಲಿ ಎಲ್ಲ ಮೆಸೇಜ್ ಮಾಡ್ತಾರೆ, ಓಲ್ಡ್ ಲೈವ್ಗೆ. ನೀವು ನಮ್ಮನ್ನು ಮರ್ತು ಬಿಟ್ರಾ, ನೀವು ನನ್ನನ್ನು ಮರ್ತು ಬಿಟ್ರಾ, ನೀವು ಹಾಗೆಲ್ಲ ಮೆಸೇಜ್ ಬರ್ತುಂಟು ಈಗ ಅವ್ರದ್ದು. ಅವ್ರು ಈಗ ಬಂದರು ನನ್ನ ಲೈವ್ಗೆ. ಯಾಕೆ ಈಗ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ, ಯಾರಂತ ನಂಗೆ ಗೊತ್ತಿಲ್ಲ. ಅವರು ನನ್ನನ್ನು ಮರ್ತು ಬಿಟ್ರು ಅಂತ ಕೇಳುವಾಗ ಚಾರಲ್ಲೇ ಕೊಡೋದು ನೋಡಿ ಬೆಸ್ಟು. ಹೌದು, ಅದೇ. ಓಕೆ ಓಕೆ ಅಕ್ಕ, ನಮ್ಮ ಭಾವ ನಾನು ಕೇಳಿದೆ ಅಂತ ಹೇಳಿ ಅಕ್ಕ. ಓಕೆ ಓಕೆ, ಖಂಡಿತ ಚೇರ್ಮ್ಯಾನ್ ಆಗಿ. ಹೌದು, ಚೇರ್ಮ್ಯಾನ್ ಆಗಬೇಕಂತೆ ನಾನು. ಅವನ ತಲೆ 6 ಮೆಂಬರ್ಸ್ ಐಡಲ್ಲಿದ್ದಾರೆ. ಏನು ಮಾಡ್ತಾರಂತ ನಂಗೆ ಗೊತ್ತಿಲ್ಲ, ಆದರೆ ಐಡಲ್ ಇದ್ದಾರೆ. ಇರಲಿ ಬಿಡಿ ಅಲ್ವಾ, ಐಡಲ್ ಇದ್ದರೆ ಏನು ಮಾಡಲಿಕ್ಕಾಗುತ್ತೆ ಅಲ್ವಾ ಜನಿಸಿಸ್. ಆದರೆ ಒಂದು ಖುಷಿ ಒಂದು ವಿಷಯ ಅಂದರೆ, ನಾನು ಇಷ್ಟು ದಿನ ಆದಮೇಲೆ ಕೂಡ ಲೈವ್ ಮಾಡಿದಾಗ ಇಷ್ಟು ಜನ ಬಂದು ನನ್ನ ಹತ್ರ ಮಾತಾಡಿದ್ರಲ್ವಾ. ಮದುವೆಗೆ ಹೋಗಿ ಆಯಿತಾ, ಅವ್ರು ಬಂದೇ ಇಲ್ಲ, ಎಲ್ಲಿ ಅವರಂತ ಗೊತ್ತಿಲ್ಲ. ಇಲ್ಲಾದರೆ ಹೋಗ್ತಿದ್ದೆ. ನಮ್ಮ ಕಷ್ಟ ಅವರೇ, ನಮ್ಮ ಕಷ್ಟ ಅವರೇ, ದೇವಾಡಿಗೆ ಅವರೇ. ಅವರು ಎಲ್ಲಿ ಹೋದ್ರಂತ ಗೊತ್ತಿಲ್ಲ. ಮದುವೆ ಎಲ್ಲಿ, ಅದೇ ಅವ್ರ ಹತ್ರ ಕೇಳಬೇಕಿತ್ತು. ಅವರು ಎಲ್ಲಿ ಹೋದ್ರಂತ ಗೊತ್ತಿಲ್ಲ. ನಮ್ಮ ಕಷ್ಟ ಅವರೇ ಅವರು. ಯಾರು ಸಂಬಂಧಿಕರು ಏನೂ ಗೊತ್ತಿಲ್ಲ ನನಗೆ, ಆದರೆ ಕಮೆಂಟ್ ಹಾಕಿದ್ದಾರೆ ನಿಮಗೆ ಮದುವೆಗೆ ಅಂದಿದ್ದೇನೆ. ನಾನು ಮುಂಬೈಯಲ್ಲಿ ಇರೋದು, ನನಗೆ ಯಾರು ಮದುವೆಗೆ ಅಂತಾರೆ ಅಲ್ವಾ. ಇನ್ವಿಟೇಷನ್ ಕೊಡ್ತಾರೆ. ಹಾಗಾದರೆ ಇಲ್ಲ, ತಂಗಿದ್ದು ಎಂಗೇಜ್ಮೆಂಟ್ಗೆ ಅಂದಿದ್ದೀನಿ, ಮನೆ ಹೋಗ್ಲಿಕ್ಕೆ ಅಂದಿದ್ದೀನಿ, ನೀವು ಬಂದೇ ಇಲ್ಲ ಅಂದರು. ನನಗೆ ಯಾರು ಇನ್ವಿಟೇಷನ್ ಕೊಟ್ಟಿಲ್ಲ, ನನಗೆ ಹೆಂಗೆ ಹೋಗೋದು? ಯಾರಾಗಿರ್ಬೋದು ಜಾನ್ವಿಸಿಸ್ ಅಲ್ವಾ, ಯಾರಾಗಿರ್ಬೋದು? ಕರೀತಾರೆ ಪಾಪ ನೋಡಿ. ಹೌದು, ಯಾರಂತಲೇ ಗೊತ್ತಿಲ್ಲ, ಅವರನ್ನು ನೋಡಿಲ್ಲ ನಾನು. ನೋಡಿ, ಇಲ್ಲಿ ಮೇಲೆ ಇದೆ ಮೆಸೇಜ್. ಮದುವೆ 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 ಹಾಲನಲ್ಲಿ ಅನಿಸುತ್ತೆ ಅಕ್ಕ. ಅದು ಹೋಗುವಾಗ ಹುಡುಗಿ ಜೊತೆ ಅಕ್ಕ, ಜ್ಯೋತಿ ಅಕ್ಕ, ಹುಡುಗಿ ಜ್ಯೋತಿ ಅಕ್ಕ. ಅಕ್ಕ ಅದು ಹುಡುಗ ಹುಡುಗಿ ಜೊತೆ ಅಕ್ಕ, ಜೊತೆ ಅಕ್ಕವಾ? ನಿಮ್ಮ ಮನೆಯವರೇ ಯಾರು ಗೊತ್ತಿಲ್ಲ ನನಗೆ. ಜಗದೀಶ್ ದೇವಾಡಿಗೆ ಅಂತ ನಮ್ಮ ಮನೆಯಲ್ಲಿ ಜಗದೀಶ ದೇವಾಡಿಗೆ ಇದ್ದಾರೆ, ನನ್ನ ತಂಗಿ ಗಂಡ, ಮತ್ತು ಯಾರಿಲ್ಲ. ಅವರು ಹಾಗೆಲ್ಲ ಮಾಡುವವರಲ್ಲ. ನೋಡಿದೆ ನಾನು ಆಗಲಿ. ಹೌದಾ? ಅದೇ ನನ್ನ ತಂಗಿ ಗಂಡ ಇದ್ದಾರೆ, ಅವರು ಹಾಗೆಲ್ಲ ಮೆಸೇಜ್ ಮಾಡೋದಿಲ್ಲ. ಅವರು ಹಾಗೆಲ್ಲ ಮಾಡೋದಿಲ್ಲ. ಇದು ಯಾರಂತ ನಂಗೆ ಗೊತ್ತಾಗಿಲ್ಲ. ಅದು ನಮ್ಮ ಸಣ್ಣ ಭಾವ. ಅದು ನಿಮ್ಮ ಸಣ್ಣ ಭಾವ ಅಲ್ಲ, ಅದು ಬೇರೆ, ಇದು ಬೇರೆ. ಸಣ್ಣ ಭಾವ ಬೇರೆ. ಏಜಸ್ ಮನೆ ಚೇಂಜ್ ಮಾಡಿದ್ರಾ? ಇವತ್ತು ಮಾಡ್ತಾರೆ, ನಾಳೆ ಸಂಡೆಗೆ ಮಾಡ್ತಾರಂತ. ಮಂಡೆಗೆ ಬಡ್ಡೆ. ಇವಾಗೆಲ್ಲ ಶಿಫ್ಟಿಂಗ್ ಚಾಲಿದೆ. ಮಂಡೆಗೆ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಇದೆ ನನ್ನ ಮಗಳದ್ದು. ಮುನ್ನಿದ್ದು ಬರ್ತ್ಡೇ ಮಂಡೆ. ಖುಷಿ ನನಗೂ ಕೂಡ, ನನ್ನ ಮಗಳದ್ದು ಬರ್ತ್ಡೇ ಉಂಟಲ್ವ ಅಂತ. ಹೌದಾ? ಬ್ಯುಸಿ ತುಂಬ. ಹೌದು, ತುಂಬ ಬ್ಯುಸಿ ಇದ್ದಾರೆ. ಬ್ಯುಸಿ ಇದ್ದಾಳೆ ಅವಳು. ಕಾಲ್ ಮಾಡಿದ್ಲು, ನಾನೇ ಮಾಡಿಲ್ಲ, ತುಂಬ ದಿನ ಆಯಿತು. ನಿನ್ನೆ ಅವಳೇ ಮಾಡಿದ್ಲು, ಆವಾಗ ಬೆಳಿಗ್ಗೆ ಮಾರ್ನಿಂಗ್. ಹಾಗೆ ಬ್ಯುಸಿ ಇದ್ಲ ಅಂತ ಅಂದ್ಲು. ಅದು ಗೊತ್ತಾಯಿತು. ಜಗದೀಶ್ ನಮ್ಮ ಸಣ್ಣ ಭಾವ. ಅಲ್ಲ ಅವರಲ್ಲ, ನೇಮಕ್ಕ. ಖಂಡಿತ ಇಲ್ಲ, ಅವರಲ್ಲ. ಇದು ಎಂತ ಗೊತ್ತಾ, ನನಗೆ ಇವತ್ತಲ್ಲ, ನಾನು ಲೈವ್ ಮಾಡ್ತಿಲ್ಲ, ಆದರೆ ನನ್ನ ಬೇರೆ ಲೈವ್ಗಳಿಗೆ ಬಂದು ಕಮೆಂಟ್ ಹಾಕ್ತಾರೆ. ನೀವು ಯಾಕೆ ನಮ್ಮನ್ನೆಲ್ಲ ಮರ್ತು ಬಿಟ್ರಾ, ಯಾಕೆ ನೀವು ಲೈವ್ ಮಾಡ್ತಿಲ್ಲ, ಯಾಕೆ ಬನ್ನಿ ಲೈವ್ಗೆ ಬನ್ನಿ, ಮತ್ತು ಎಂತ ಹಾಯ್ ಎಂತೆಲ್ಲ ಮಾಡ್ತಿದ್ರು. ಯಾರಂತ ಗೊತ್ತಿಲ್ಲ ಜಾನ್ವಿಸಿಸ್. ನಾನು ಮುಂಚೆ ಲೈವ್ ಇದ್ದಲ್ವ, ಅದಕ್ಕೆ ನಿನ್ನೆ ಮೊನ್ನೆ ಎಲ್ಲ ಲೈವ್ ಮಾಡ್ತಿದ್ರು. ಒಂದು ಸಾರಿ ಆಂಟಿ ಅಂತಾರೆ, ಒಂದು ಸಾರಿ ಅಕ್ಕ ಅಂತಾರೆ, ಒಂದು ಸಾರಿ ಸಿಸ್ ಅಂತಾರೆ, ಏನಂತ ಗೊತ್ತಿಲ್ಲ. ವಿಚಿತ್ರ ಒಂಥರ ನರಮಣಿ ಥರ ಇದೆ ಹಾಗೆ. ಅದಕ್ಕೆ ನಾನು ಇವತ್ತು ಅಂತೀನಿ, ಏನಾದರೂ ಮಾತಾಡಲಿಕ್ಕಿದ್ರೆ ಸರಿಯಾಗಿ ಮಾತಾಡಿ ಆಯಿತಾ. ನಾವು ಕೂಡ ನಿಮ್ಮ ಈ ಪಂಗಡದವರೇ. ಯಾರೋ ಗುರ್ತಿರುವವರು ಗೊತ್ತಿಲ್ಲ. ಅಕ್ಕ ನಾನೇ ಯಾಕೆ ಚೇಂಜ್ ಮಾಡೋದು ಏಜಸ್ ಅಕ್ಕ? ಮನೆ ಏಕೆ ಚೇಂಜ್ ಮಾಡೋದು ಏಜಸ್ ಅಕ್ಕ? ಪ್ಲೀಸ್, ಯಾವ ಊರಿಗೆ ಹೋಗೋದಕ್ಕ? ಅದೇ ಊರಿಗೆ, ಅದೇ ವಿಚಿತ್ರ ನರಮಣಿ. ಹೌದು, ಒಂದು ಸಾರಿ ಅಕ್ಕ ಅಂತಾರೆ, ಒಂದು ಸಾರಿ ಆಂಟಿ ಅಂತಾರೆ, ಒಂದು ಸಾರಿ ಹಾಗೆಲ್ಲ ಮಾತಾಡುವಾಗ ನಮ್ಮ ಕಾಷ್ಟವರೇ, ನಮ್ಮ ನಮ್ಮ ಪಂಗಡದವರೇ, ನಮ್ಮ ಜಾತಿಯವರೇ, ಯಾರಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಅನ್ನೋದು, ಯಾರೇ ಆಗಲಿ ಮಾತಾಡಿ,
ಎಂತಕ್ಕೆ ಸುಮ್ಮನೆ ಇದು ಇದು ಮಾತಾಡ್ತೀನಿ. ನಿಮಗೆ ಮದುವೆಗೆ ಕರೆದಿದ್ದೀನಿ, ಇನ್ವಿಟೇಷನ್ ಕೊಟ್ಟಿದ್ದೀನಿ. ಲೈವಲ್ಲಿ ಬೇರೆ ಒಂದು ಕೆಲವೊಂದು ನನ್ನ ಓಲ್ಡ್ ಲೈವ್ಗೆ ಬಂದು ಕಮೆಂಟ್ ಹಾಕೋದು ಅದೆಲ್ಲ ಯಾಕೆ ಮಾಡ್ತೀರಾ? ಮಾತಾಡಿ ಸರಿಯಾಗಿ. ಮೆಸೇಜ್ ಇದ್ದರೆ ಮೆಸೇಜ್ ಮಾಡಿ, ನನಗೂ ಗೊತ್ತಾಗುತ್ತೆ ಯಾರಂತ. ಅದೇ ಬಿಟ್ಟು ನನಗೆ ಇನ್ನು ಮದುವೆಗೆ ಕರೆದೆ, ಅದಕ್ಕೆ ಕರೆದೆ, ಇದಕ್ಕೆ ಕರೆದೆ ಅಂದರೆ ನಾನೆಂತ ಹುಚ್ಚಿಯ? ಕನ್ಫ್ಯೂಸ್ ಮಾಡೋಕ್ಕೆ ಆ ಥರ ಮಾಡೋದು ಅನಿಸುತ್ತೆ ಅಕ್ಕ. ಇಲ್ಲ, ನನ್ನ ಅವರು ಮನೆ ಚೇಂಜ್ ಮಾಡೋದು, ಮಗು ನಡೀತಾಳೆ ಜೋರು ಮೇಲೆ ಇದ್ದರೆ ಈಗ ಅಂತೆ, ಅದಕ್ಕೆ. ಹೌದೌದು, ನಡೀತಾಳೆ ಜೋರು ಮೇಲೆ ಇದ್ದಾರೆ ಈಗ ಅಂತೆ, ಅದಕ್ಕೆ. ಹೌದೌದು, ತುಂಬ ಅವಳು ಮಾತ್ರ ತುಂಬ. ಓಕೆ ಅಕ್ಕ, ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಅಕ್ಕ, ಬಾಯ್ ತಮ್ಮ. ಇನ್ನು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾರೆ ಮೋಸ್ಟ್ಲಿ. ಹೌದಂತೆ. ಅವಳು ತುಂಬ ಪೋಖ್ರಿ ಮಾಡ್ತಾಳೆ ನನ್ನ ಮಗಳು. ಇರ್ತದೆ ಮಕ್ಕಳಿಗೆ 2 ವರ್ಷ ತನಕ ಪೋಖ್ರಿ ಅಂತ ಇದ್ದೇ ಇರುತ್ತೆ. ಇದು ಮಸ್ತಿ ಮಾಡೇ ಮಾಡ್ತಾರೆ. ಅದು ಏನು ಮಾಡಲಿಕ್ಕಾಗಲ್ಲ, ಮಕ್ಕಳಲ್ವ, ಸಣ್ಣವರಲ್ವ ಪಾಪ. ಹಾಗೆ ಸಣ್ಣ ಮಕ್ಕಳಲ್ವಾ. ನಾನು ನಿಮ್ಮದು ಆಟೋಪೇ ಆಫ್ ಮಾಡಿಲ್ಲ. ನೀವು ನಮ್ಮದು ಆಟೋಪೇ ಆಫ್ ಮಾಡಿದ್ದೀರಾ ಜಾನ್ವಿಸಿಸ್? ನೀವು ಮಾಡಿಲ್ಲ ಅಂದರೆ ಮಾಡಿ ಆಯಿತಾ. ನಿಮ್ಮದು ನಾನು ಮಾಡಿಲ್ಲ. ನಿಮ್ಮದು ಎಲ್ಲ ಮೊನ್ನೆದ್ದೆಲ್ಲ ಕೊಟ್ಟು ಮತ್ತೆ ಆಫ್ ಮಾಡೋದು. 2 ವರ್ಷ 6 ವರ್ಷದವರೆಗೆ. ಹೌದು, 6 ವರ್ಷದವರೆಗೆ ತುಂಬ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೋಬೇಕು ಮಕ್ಕಳನ್ನು. ತುಂಬ ಪೊಕ್ಕರಿ ಇದ್ದಾಳೆ ಅವಳಿಗೆ ಕಾಲ್ ಮಾಡಲಿಕ್ಕೆ ಮಾತಾಡಲಿಕ್ಕೆ ಬಿಡಲ್ಲ. ನನ್ನ ಹತ್ರ ಹಾಯ್ ಅಂತಲೇ ಹ್ಯಾಪಿ ಬರ್ಡೇ ಅಂತಲೇ. ಹೌದಕ್ಕ, ಮಾಡಿದೆ. ಓಕೆ, ನಿಮ್ಮನ್ನು ನಾನು ಉಂಟು. ನೀವು ನನಗೆ ತುಂಬ ಮಾಡಿದಿರಲ್ವ, ಅಲ್ಲಿ ತನಕ ಆಗ್ತಾ ಉಂಟದು. 59 ಇದು ಮಾಡಿದ್ದು ನಾನು, ಅದು ಆಗ್ತಾ ಇರಲಿ. ನಿಮ್ಮದು ನೀವು ಮಾಡಿದ್ದು ನನಗೆ ಹೆಚ್ಚಿದ್ದು 119 ಏನೋ ಮಾಡಿದಿರಿ ನೀವು, ನನಗೆ ಹೆಚ್ಚಿದ್ದು ಮಾಡಿದ್ದು ನೀವು. ಅದಕ್ಕೆ ಅದು ಇರಲಿ ಅಂತ ನಾನು ಆಪ್ ಮಾಡಿಲ್ಲ. ಅಂದರೆ ನೀವು ಮಾಡಿ ಯಾಕೆ ಗೊತ್ತಾ, ಅದರಿಂದ ಉಪಯೋಗ ಇಲ್ವಾ ಉಪಯೋಗ? ನಾನು ಇರಲಿ ಅಂತ ಬಿಟ್ಟಿದ್ದೀನಿ. ಆಫ್ ಮಾಡಬೇಕಾ? ಇಲ್ಲ, ಇರಲಿ ಅಂತ ಬಿಟ್ಟಿದ್ದೀನಿ. ನೀವು ನನಗೆ ಸುಮಾರು ಮಾಡಿದ್ದೀರಲ್ವ, ಅದಕ್ಕೆ ಬಿಟ್ಟಿದ್ದೀನಿ. ಉಪಯೋಗ ಇಲ್ಲ. ಎಂತಕ್ಕೆ ಸುಮ್ಮನೆ ಅರ್ಧಂಬರ್ಧ ಕಟ್ಟಾಗುತ್ತೆ, ಎಂತಕ್ಕೆ ಸುಮ್ಮನೆ ಆಟೋಪ್ಲೇ ಅಲ್ವಾ, ವೇಸ್ಟ್. ವಿಡಿಯೋ ಹೋದರೆ ಅಷ್ಟೇ. ಹೌದು, ವಿಡಿಯೋ ಹೋದರೆ ಅಷ್ಟೇ, ಇಲ್ಲಾಂದರೆ ವೇಸ್ಟೇ. ಇಲ್ಲಾಂದರೆ ನಿಜವಾಗ್ಲೂ ವೇಸ್ಟ್. ಇನ್ನು ಹೋಗುವ ಆಯಿತಾ ಜಾನ್ವಿಸಿಸ್? ನಾಳೆ ಬರ್ತೀನಿ 9:30. ಬನ್ನಿ, ಜಾಯ್ನ್ ಆಗಿ. ತುಂಬ ಖುಷಿ ಆಯಿತು. ಇಷ್ಟೊತ್ತು ಎಲ್ಲರಿಗೆ ಮುದ್ದು, ಸುದೀಪಣ್ಣ, ಮೋಹಿತ್, ಜಾನ್ವಿಸಿಸ್, ಬೆಸ್ಟ್, ಬೀಸ್ಪಾರ್ಕ್ ಆಯಿತು. ಬೀಸ್ಪಾರ್ಕ್, ಹಾಗೇನೆ ಗಾಯತ್ರಿ ಸಿಸ್, ಜೋಯ್ಸಪ್ ಮಲ್ನಾಡು, ಮಂಜು ಸಿಸ್, ಸುಲೋಚನ ಸಿಸ್, ಹಾಗೆಯೇ ಜಗದೀಶ್ ದೇವಡಿಗ, ಹಾಗೇ ಯಾರೆಲ್ಲ ಬಂದಿದ್ದರು, ಬೆಸ್ಟು, ಕೇಶವಣ್ಣ, ಜ್ಯೋತಿ, ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ನನ್ನ ಲೈವಲ್ಲಿ ಬಂದು ಬೀಸ್ಬರ್ಕ್. ಹೌದು, ಬೀಸ್ಬರ್ಕ್ ಬೇರೆ ಯಾರಲ್ಲ, ಅದೇ ನನ್ನ ತಮ್ಮ ಇದ್ದಾನಲ್ವ ಬೆಸ್ಟು, ಅವನೇ ಬೇಕು. ಇಲ್ಲ, ಅವನೇ. ಎಲ್ಲರಿಗೂ ನನ್ನ ಲೈವಲ್ಲಿ ಬಂದು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಗುಡ್ ನೈಟ್ಸ್. ಇಲ್ಲ, ಅವರೇ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್. ಜಗದೀಶ್ ಅವರೇ ಇದ್ದರೆ ಮೆಸೇಜ್ ಹಾಕಿ, ಒಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಜನಿಸಿಸ್. ಏನು ಮಾಡ್ತೀನಿ? ಡಾಲರ್ ಎಷ್ಟು ಬಂತು ಹೇಳಿ. ಡಾಲರಾ 60 ಆಗಿದೆ. 60 30-40 ಆಗಬೇಕಿನ್ನು. ನೋಡು ಉಪಯೋಗ ಉಂಟಾ ಅಂತ. ನನಗೆ 60 ಆಗಿದೆ. ಇದಕ್ಕೆ ನೋಡ್ತೀನಿ. ಮತ್ತೆ ಇವತ್ತು ಬರೋದಿಲ್ಲ, ಅದು ನಾಳೆ ಬರೋದು, 2 ದಿನ ಬಿಟ್ಟು. ಈ ಲೈವಿಂದ ನೋಡ್ತೀನಿ 2 ದಿನ ಬಿಟ್ಟು. ವ್ಯೂಸ್ ಎಷ್ಟು ಬಂದಿದೆ ನೋಡಿ, ಎಷ್ಟು ದುಡ್ಡು ಬಂದಿದೆ ನೋಡಿ, ನಾಳೆ ಲೈವ್ ಮಾಡ್ತೀನಿ. ಬಾಯ್. ಏನು ಮಾಡ್ತೀನಿ?